ಹರೀಶ್ ಅವರೇ ಹಾಯ್, ಹೇಗಿದ್ದೀರಾ? ಲೈಕ್ ಕೊಟ್ರಾ? ಥ್ಯಾಂಕ್ ಯು. ಊಟ ಮಾಡಿದ್ರಾ? ಊಟ ಮಾಡಿದ್ರಾ? ಏನು ಸಾಂಬಾರು? ಹಾಂ, ನಂದು ಊಟ ಆಯಿತು. ನಾನು ಜಾತ್ರೆಗೆ ಹೋಗಿದ್ದೆ, ಅಲ್ಲಿ ಊಟ ಮಾಡ್ಕೊಂಡು ಬಂದೆ. ನಿಮ್ಮದು ಊಟ ಆಯಿತಾ? ಸೂಪರ್ ಸಪೋರ್ಟು, ಥ್ಯಾಂಕ್ ಯು. ಸೂಪರ್ ಸೂಪರ್, ಥ್ಯಾಂಕ್ ಯು ಹರೀಶ್ ಅವರು. ಊಟ ಆಗಿಲ್ವಾ? ಏನು ಲೇಟ್? ಉಮೇಶ್ ಅಣ್ಣ ಹಾಯ್, ಲೈಕ್ 10, ಥ್ಯಾಂಕ್ ಯು ಉಮೇಶ್ ಅಣ್ಣ. ಊಟ ಆಯ್ತಾ? ಸೂಪರ್ ಸೂಪರ್, ಥ್ಯಾಂಕ್ ಯು ಹರೀಶ್ ಅವರೇ. ಕಾವಳ ತವಣ ಸಂದ. ಕಾಲ್ ಬಂದಿತ್ತು, ಸಾರಿ. ಅಂತ ಮೆಸೇಜ್ ಹಾಕಿದ್ದೀರಾ? ಹರೀಶ್ ಅವರೇ ಥ್ಯಾಂಕ್ ಯು. ಮಾತೆರ್ಲ ಅಣ್ಣ ಅಣ್ಣ ಪಂದರ್ಲು ಎತ್ತದು ಇತ್ತೆ ಒಂಜಿ ಪೊಣ್ಣುಲ ಸೆಟ್ಟ ಅವರಕ್ಕೆ ಏನೊಂದಿಚ್ಚು ಮಾರೆ ಅಂದ ಏರ್ ಗೂಗಲ್ ನಾಡ್ಲೆ ಅವೇ. ಸೂಪರ್ ಸೂಪರ್ ಅಂತ ಹರೀಶ್ ಅವರು, ಥ್ಯಾಂಕ್ ಯು ಮೇಡಮ್. ಓಕೆ, ಬಾಯ್ ಬಾಯ್ ಹರೀಶ್ ಅವರೇ. ಯಾರಿದ್ದೀರಾ ಕಮೆಂಟ್ ಹಾಕಿ. ಬನ್ನಿ ಜನರೇ ಬನ್ನಿ. ಮಾತಾಡಿ. ನಾನಿದ್ದೇನೆ, ಕಮೆಂಟ್ ಹಾಕಲ್ಲ ಯಾಕೆ ಸಫಾನ್ ಅವರೇ? ಲೈಕ್ ಡನ್, ಥ್ಯಾಂಕ್ ಯು. ಊಟ ಮಾಡಿದ್ರಾ? ಎಷ್ಟು ಊಟ ಮಾಡಿದ್ರಿ? ಚಂದನ್ ಅವರೇ ಹಾಯ್, ಹೇಗಿದ್ದೀರಾ? ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಯಾವ ಊರಿಂದ ಲೈವ್ ನೋಡ್ತಿದ್ದೀರಾ ಹೇಳಿ. ಚಂದನ್ ಅವರೇ ಊಟ ಮಾಡಿದ್ರಾ? ಸಫಾನ್ ಅವರೇ ಊಟ ಮಾಡಿದ್ರಾ? ಹೋಗುತ್ತಾ ಇದ್ದೇನೆ ಊಟಕ್ಕೆ. ಹೌದಾ, ನಾನು ಬರುವಾಗ ನೀವು ಊಟಕ್ಕೆ ಹೋಗುದಾ? ಹಾಗೆಲ್ಲ ಹೋಗಬಾರ್ದು. ಲೈಕ್ ಡನ್, ಥ್ಯಾಂಕ್ ಯು ಚಂದನ್ ಅವರೇ. ಊಟ ಮಾಡಿದ್ರಾ ನೀವು? ನಿಮ್ಮದು ಯಾವ ಊರು ಚಂದನ್?
ತುಮಕೂರಾ? ಓಕೆ ಓಕೆ. ಯಾರಿದ್ದೀರಾ ಕಮೆಂಟ್ ಹಾಕಿ. ನಾನು ಕಾರ್ಕಳ. ಮತ್ತು ಚಂದನ ಅವರೇ ವಿಶೇಷ, ಸಫಾನ್ ಅವರೇ ವಿಶೇಷ. ಉಡುಪಿ ಕಾರ್ಕಳನ? ಹೌದು, ಉಡುಪಿ ಕಾರ್ಕಳ ನಮ್ಮದು. ಎಲ್ಲೋದ್ರಿ ಮಾತಾಡಿ. ನೈಸ್, ಥ್ಯಾಂಕ್ ಯು. ನನ್ನ ಚಾನಲ್ಗೆ ಕನೆಕ್ಟ್ ಆಗದೆ ಇಟ್ಲಂದರೆ ಕನೆಕ್ಟ್ ಆಗಿ ಆಯಿತಾ ಚಂದನ್ ಅವರೇ. ಹಾಗೆ ನಿಮ್ಮದು ಚಾನಲ್ ಉಂಟಾ ಹೇಳಿ ಚಂದನ್. ಬುಕ್ಕ ಎಂಚಲ್ಲರ ಯಾನ್ ಸೌಖ್ಯಲ್ಲೇ, ಯಾನ್ ಸೂಪರ್ ಅಲ್ಲೇ. ಏನು ಕಂಟೆಂಟ್ ಮಾಡ್ತೀರಾ? ಎಲ್ಲ ವಿಧದ ವೀಡಿಯೋಸ್ ಎಲ್ಲ ಮಾಡ್ತೇನೆ. ಯಕ್ಷಗಾನ ಬಗ್ಗೆ, ಹಾಗೆ ಕಾರ್ಯಕ್ರಮದ ಬಗ್ಗೆ, ಊರಿನ ಜಾತ್ರೆ ಬಗ್ಗೆ. ಎಲ್ಲೋದ್ರಿ ಎಲ್ರು? ಜಾತ್ರೆನೇ ಬೋರ್ ಮೇಡಮ್. ಹೌದಾ, ಯಾಕೆ? ನಿಮ್ಮೂರಲ್ಲಿ ಜಾತ್ರೆ ಇಲ್ವಾ? ಈ ಕಡೆ ಎಲ್ಲ ಜಾತ್ರೆ ಎಲ್ಲ ಗೌಜಾಗುತ್ತೆ. ನಿಮ್ಮ ಕಡೆನಾ? ಈ ಕಡೆ ಎಲ್ಲ ಜಾತ್ರೆ ನೋಡಲಿಕ್ಕೆ ಖುಷಿ ಆಗುತ್ತೆ. ಚಂದ ಇರಲ್ಲ, ಎಂತ ಚಂದ ಇರಲ್ಲ. ನಿಮ್ಮದು ಚಾನಲ್ ಉಂಟಾ ಹೇಳಿ ಚಂದ. 4 ಲೈಕ್ ಆಯಿತು, ಕಮೆಂಟ್ ಹಾಕಿ. ಮಹಾಲಿಂಗೇಶ್ವರ ಕಾರ್ಕಳ ಕ್ರಿಕೆಟ್ ಟೀಮ್ ಉಂಟಲ್ಲ, ಅದರ ವಿರುದ್ಧ ನಾವು ಆಡಿದ್ದೇವೆ ಒಮ್ಮೆ. ಹೌದಾ, ನೀವು ನಮ್ಮ ಕಾರ್ಕಳದವರನ್ನು ಸೋಲಿಸಿದ್ದೀರಾ ಸಫಾನ್ ಅವರೇ? ಕಾರ್ಕಳ ವಿನ್ ಆಗಿತ್ತಾ ಅಲ್ಲ ನಿಮ್ಮ ಟೀಮ್ ವಿನ್ ಆಗಿತ್ತಾ ಹೇಳಿ. ಚಾನಲ್ ಇಲ್ಲ, ಹೌದಾ? ಎಂತ ಎಸ್ ಕಾರ್ಕಳದವರನ್ನು ಸೋಲಿಸಿದ್ದ ನೀವು? ಲೈಕ್ ಡನ್ ಅಂತ ನವೀನ್ ಅಣ್ಣ ಬಂದರು. ಹಾಯ್ ನವೀನ್ ಅಣ್ಣ. ಒಣಸಾಂಡೆ ದಾದೆ ಕಜ್ಜಿಪು. ಲೈಕ್ ಡನ್. ಜಸ್ಟ್ ಬ್ರದರ್ ಹಾಯ್, ಹೇಗಿದ್ದೀರಾ? ಊಟ ಮಾಡಿದ್ರಾ? ನಾವು ವಿನ್. ಓ ದೇವ, ನೀವು ವಿನ್ ಆದದ್ದಾ? ನೀವು ಕಾರ್ಕಳದವರನ್ನು ಯಾಕೆ ಸೋಲಿಸಿದ್ದು? ಸೂಪರ್ ಅಂತ ಜಸ್ಟ್ ಬ್ರದರ್. ಊಟ ಆಂಡ ಸಿಸ್ ಆಂಡ ಜಸ್ಟ್ ಬ್ರದರ್ ನಂದಡಿಕೆ ಬೋದಿತ್ತೆ ಅವಳು ಒಣಸ್ ಮಲ್ತ ಬತ್ತೆ. ಅವಳು ಯಾನು ಒಣಸು ಬೋಡಿಂದ ಜಾಕಲೆ ಏನಲ್ಲ ತಂಪೊಂದಿತ್ತು.
ಒಣಸಾಂಡ್ ಪನ್ನೊಂದುಲ್ಲೆರ್ ನವೀನಣ್ಣ. ಚಿಕನ್ ಚಿಲ್ಲಿ, ಮಟನ್ ಫ್ರೈ, ಫಿಶ್ ಅಂದ ಈತ್ ಬಗೆ ಎತ್ತುನ ನವೀನಣ್ಣ ಇರೆಗ್. ಊಟ ಆಯ್ತು ಸಿಸ್ಟರ್ ಅಂತ ಜಸ್ಟ್ ಬ್ರದರ್. ನವೀನ್ ಬ್ರೋ ಹಾಯ್ ಪನ್ನೊಂದುಲ್ಲೆರ್ ಸಫಾನ್. ಸಿರಿ ಜಾತ್ರೆ ಹೌದು ಜಸ್ಟ್ ಬ್ರದರ್. ಸಿರಿ ಜಾತ್ರೆಗೆ ಹೋಗಿದ್ದೆ, ಅಲ್ಲಿ ಊಟ ಮಾಡಿ ಬಂದೆ. ಊಟಕ್ಕೆ ನಾವೆಲ್ಲ ಹೋಗ್ಬೇಕಂತೆಲ್ಲ ಅವರೇ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಹಾಯ್ ಸಫಾನ್ ಅಂತ ನವೀನಣ್ಣ. ಬ್ರೋ ಹಾಯ್ ಅಂತ ಸಫಾನ್ ಬ್ರೋ ಹಾಯ್ ಅಂತ ನವೀನಣ್ಣ ಹೇಳ್ತಿದ್ದ. ಒಂದೇ ವಾಕ್ಯದಲ್ಲಿ ಉತ್ತರಿಸಿ. ಬೊಕ್ಕ ವಿಶೇಷ ದಾಲಜ್ಜಿ ಸಾಕಾಂಡಾಡೆ ಪೋದು ಬರ್ತದ. ದೊಂಬತೆ ಇಡೀ ದೊಂಬುಡ್ದು ತಿರ್ಗದು ಸಂತೆ ಪೂರ ತೂದ್ ಬರ್ತನ. ಒಂಜಿ ಐಸ್ ಕ್ರೀಮ್ ತಿಂಡೆ, ಬೊಕ್ಕ ಜ್ಯೂಸ್ ಪಾರಿಯ. ಗೌಜಿಯ ಜಾತ್ರೆ ಇನಿ ಬೈಯಡ್ಲ ಉಂಡಿ, ಇನಿ ಎಲ್ಲ ಕಾಂಡೆ ಮುಟ್ಟ ಉಂಡು. ಗೌಜಿತ್ತು ರಶ್ ಇತ್ತು ಜನ ಮಾತ್ರ. ಒಣಸ್ತಲ್ತು ಪಿರ ಬರೋಡಾಂಡ ಸಾಕಾಂಡು. ಯಾರಿದ್ದೀರಾ ಕಮೆಂಟ್ ಹಾಕಿ. ಹರೀಶಣ್ಣ ಹಾಯ್, ಲೈಕ್ ಕೊಟ್ಟರು ಹರೀಶಣ್ಣ, ಥ್ಯಾಂಕ್ ಯು. ಊಟ ಮಾಡಿದ್ರಾ? ಬಿರುವಾಸಣ್ಣ ಜಾತ್ರೆಗೆ ಬರ್ತೇನಂತ ಹೇಳ್ತಿದ್ರು. ಅವ ಜಾತ್ರೆಯಲ್ಲೇ ಮಿಸ್ ಆದ್ರ ಏನು ಕತೆ? ಊಟ ಆಯ್ತಾ? ಎಂತ ಪದಾರ್ಥ? ಇನ್ನು ಬೇಗ ಲೈವ್ ಅಂದಿ ಬೇಗ ಲೈವ್ ಮಾಡ್ತಾನೆ ಬೊಕ್ಕ ತೆಡ್ಲು ಪೂರ ಬರ್ತಾನೆ ರಗಳತೆ ಅದು ದೊಡ್ಡ ಕಟ್ ಮಾಡ್ತು ಬಲ್ಪೋಡ ಬೇಗನೆ ಮಾಡ್ತಾನೆ. ಯಾರಿದ್ದೀರಾ ಕಮೆಂಟ್ ಹಾಕಿ. ವೀರೇಶ್ ಅವರೇ ಹಾಯ್, ಹೇಗಿದ್ದೀರಾ? ಊಟ ಮಾಡಿದ್ರಾ? ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಸೂಪರ್, ನಾನು ಕೂಡ ಸೂಪರ್ ಇದ್ದೇನೆ, ಸೂಪರ್ ಆಗಿ ಹ್ಯಾಪಿ ಆಗಿದ್ದೇನೆ. ಸೂಪರ್ ಸೂಪರ್ ಅಂತ ಹರೀಶಣ್ಣ, ಥ್ಯಾಂಕ್ ಯು.
ನೀವೆಲ್ಲ ಊಟ ಮಾಡಿದ್ರಾ? ಸಪೋರ್ಟು. ಥ್ಯಾಂಕ್ ಯು ಹರೀಶ್ ಅಣ್ಣ. ಬನ್ನಿ ಬನ್ನಿ ಜನರೇ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ ಅಂತ ಹರೀಶ್ ಅಣ್ಣ. ಇನ್ನೂ ಇಲ್ಲ ಊಟ. ನಂದು ಊಟ ಆಯಿತು. ಇನ್ನೂ ಊಟ ಮಾಡಿಲ್ವಾ? ಯಾಕೆ ಲೇಟು? ಗಂಟೆ 3 ಆಯಿತು. ಹರೀಶ್ ಅಣ್ಣ ಥ್ಯಾಂಕ್ ಯು. ಹರೀಶ್ ಅಣ್ಣ ಕಪ್ ಕೊಡ್ತಿದ್ದಾರೆ, ತಗೊಳ್ಳಿ. ಮಲಗಿದ್ದೆ. ಹೌದಾ? ಇನ್ನು ಊಟ ರಾತ್ರಿಗ? ಯಾವ ಊರು ನಿಮ್ಮದು? ನಂದು ಕಾರ್ಕಳ. ನಿಮ್ಮದು ಯಾವ ಊರು ವೀರೇಶ್ ಅವರೇ? ಹರೀಶ್ ಅಣ್ಣ ಥ್ಯಾಂಕ್ ಯು. ಬ್ಯಾಂಗ್ಳೂರಿಂದ ಲೈವ್ ನೋಡ್ತಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ವೀರೇಶ್ ಅವರೇ. ಜೈ ತುಳುನಾಡು ಅಂತ ಹರೀಶ್ ಅಣ್ಣ. ಹಾಗೆ ನನ್ನ ಚಾನಲ್ಗೆ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟ್ ಆಗಿ ಆಯಿತಾ ವೀರೇಶ್ ಅವರೇ? ವೀರು ಅಂದರೆ ಸಾಕು, ವೀರೇಶ್ ಅವರೇ ಅಂತೆಲ್ಲ ಬೇಡ. ಹೌದಾ? ಓಕೆ ಓಕೆ ವೀರು ಅವರೇ. ಶ್ಯೂರ್ ಅಂತ ಹೇಳ್ತಿದ್ದಾರೆ ವೀರು ಅವರು. ಥ್ಯಾಂಕ್ ಯು. ಹಾಯ್ ಹೆಲೋ ಸಿಸ್ಟರ್, ಹೇಗಿದ್ದೀರಾ? ಊಟ ಆಯಿತಾ? ನಂದು ಊಟ ಆಯಿತು ಮೇಡಮ್. ನಿಮ್ಮದು ಊಟ ಆಯಿತಾ? ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ನಿಮ್ಮದು ಹೆಸರು ಗೊತ್ತಾಗಿಲ್ಲ, ಹೆಸರು ಹೇಳಿ ಆಯಿತಾ? ಹಾಗೆ ಯಾವ ಊರಿಂದ ಲೈವ್ ನೋಡ್ತಿದ್ದೀರಾ ಹೇಳಿ. ಊಟ ಮಾಡ್ಕೊಂಡು ಬಂದ್ರಾ? ತಾರಾ ಸ್ವಾಮಿಯಾ? ಓಕೆ ಓಕೆ, ಥ್ಯಾಂಕ್ ಯು ತಾರಾ ಸಿಸ್ಟರ್. ನಿಮ್ಮದು ಚಾನಲ್ ಉಂಟಾ ತಾರಾ ಸಿಸ್ಟರ್? ನಮ್ಮದು ಮಸ್ಕಿ. ಹೌದಾ? ಚಾನಲ್ ಇದ್ದರೆ ಹೇಳಿ, ಬ್ಲೂ ಕೊಡುವ. ಸಿಸ್ಟರ್ ಊಟ ಮಾಡಿದ್ರಾ? ನಮ್ಮದು ಲಿಂಗ ಸುಗೂರು ತಾರಾ ಅಂತ ಹೇಳ್ತಿದ್ದಾರೆ ವೀರು ಅವರು. 55 ಸಬ್ಬು ಉಂಡು ಅಂದ ಏರೆಗ್ ಹರೀಶಣ್ಣ. 55. ಮತ್ತೆ ಏನು ಸಮಾಚಾರ ಹೇಳಬೇಕು. ಒಂದು ನಿಮಿಷ, ಕಾಲ್ ಬರ್ತಾ ಉಂಟು, ಮಾತಾಡ್ತೇನೆ. ಬನ್ನಿ ಜನರೇ, ಮಾತಾಡಿ. ಕಾಲ್ ಕಟ್ಟಾಯಿತು, ಈಗ ಮಾತಾಡಿ. ಹಾರ್ಟ್ ಕೊಡ್ತಿದ್ದಾರೆ ಯಾರು? ಕಮೆಂಟ್ ಹಾಕಿ. ಹರೀಶಣ್ಣ ಉಲ್ಲಾರ ಕಮೆಂಟ್ ಮಾಡಲಿ. ಮೇರ್ನ ಬನ್ನಿ ಹರೀಶಣ್ಣ. 55 ಸಬ್ ಉಂಡಿಂದು. ತಾರಾ ಆರ್ನನ. ಹೌದು ಸಿಸ್ಟರ್, ಇದೆ. ನೀವು ಚಾನಲ್ ಸಬ್ ಮಾಡ್ಕೊಳ್ಳಿ. ಓಕೆ ತಾರಾ ಸಿಸ್ಟರ್, ನಂದು
ವಿಡಿಯೋಗೊಂದು ಕಮೆಂಟ್ ಹಾಕಿರಿ, ನಾನು ಮತ್ತೆ ನೋಡ್ತೇನೆ ಆಯಿತಾ. ಲೈವ್ ಎಂಡ್ ಆದ ನಂತರ ನೋಡ್ತೇನೆ. ಆಪ್ ಅಂದೆ ಹರೀಶಣ್ಣ. ఓకే ఓకే. యా ನಾವು ఎక్కడికి అండి ఇరిత్తేవు అనుకున్నా. ಹೈಡಲ್ಲಿದ್ದವರು ಕೆಳಗೆ ಬನ್ನಿ ಮಾತಾಡಿ. ಬನ್ನಿ ಜನರೇ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ ಅಂತ ಹರೀಶಣ್ಣ ಹೇಳ್ತಿದ್ದಾರೆ. ಎಲ್ಲರೂ ಎಲ್ಲ ನಿದ್ದೆ ಮಾಡ್ತಿರ್ತಾರ ಅಂತ. ಈಗ ಊಟ ಮಾಡಿ ಮಲಗಿದವರು ಎದ್ದೇಳಲಿಲ್ವಂತ. ಬನ್ನಿ ಮಾತಾಡಿ. ಲೈಕ್ ಡನ್ ಅಂತ ಲೋಕೇಶ್ ಅಣ್ಣ ಬಂದರು. ಹಾಯ್ ಲೋಕೇಶ್ ಅಣ್ಣ. ರಾಧೆ ರಾಧೆ. ಥ್ಯಾಂಕ್ ಯು ಲೋಕೇಶ್ ಅಣ್ಣ. ಇದು ಹೇಗೆ ನಿಮ್ಮದು ಚಾನಲ್ ಹೀಗಿದೆ? ಬ್ಲೂ ಕೊಟ್ಟಿದ್ದಲ್ಲ ನಿಮಗೆ, ಎಲ್ಲಿ ಹೋಗಿದೆ? ಕಮೆಂಟ್ ಮಾಡಿದ್ದೀವಿ, ಲೈಕ್ ಕೊಟ್ಟಿದ್ದೀವಿ ಸಿಸ್ಟರ್, ನಮ್ಮದು ಸಬ್ ಮಾಡ್ಕೊಳ್ಳಿ. ಓಕೆ ತಾರಾ ಸಿಸ್ಟರ್. ಹರ ಹರ ಮಹಾದೇವ್. ಥ್ಯಾಂಕ್ ಯು ಲೋಕೇಶ್ ಅಣ್ಣ. ನಿಮಗೆ ಬ್ಲೂ ಕೊಟ್ಟಿದ್ದೇನೆ ಆಯಿತಾ ತಾರಾ ಸಿಸ್ಟರ್. ಪಿನ್ನ ಇಟ್ಗೆ ಎಲ್ಲರೂ ಕನೆಕ್ಟ್ ಆಗಿ ಆಯಿತಾ. ಕಮೆಂಟ್ ಹಾಕಿ ತಾರಾ ಸಿಸ್. ಬ್ಲೂ ಕೊಟ್ಟಿದ್ದೇನೆ. ಲೋಕೇಶ್ ಅಣ್ಣ ಥ್ಯಾಂಕ್ ಯು. ಪಿನ್ ಮಾಡಿದ್ದೇನೆ ತಾರಾ ಸಿಸ್. ಪಿನ್ ಐಡಿಗೆ ಎಲ್ಲರೂ ಕನೆಕ್ಟ್ ಆಗಿ ಆಯಿತಾ. ಅವರ ಚಾನಲ್ಗೆ ಸಪೋರ್ಟ್ ಮಾಡಿ, ಅವರು ಕೂಡ ನಿಮಗೆ ಸಪೋರ್ಟ್ ಮಾಡ್ತಾರೆ. ವೀರು ಅವರೇ ಹೇಳಿ, ನಿಮ್ಮ ಊರಿದ್ದು ವಿಶೇಷ ಎಲ್ಲ ಹೇಳಿ. ಯಾರಿದ್ದೀರಾ ಕಮೆಂಟ್ ಹಾಕಿ. ನಮ್ಮೂರು ವಿಶೇಷ ಬಂದು ಜಾಸ್ತಿ ಬಿಸಿಲು. ಹೌದಾ?
ಮಳೆ ಬರ್ತಾ ಇಲ್ಲ, ಯಾಕಂತ ಗೊತ್ತಾಗ್ತಾ ಇಲ್ಲ. ಮಳೆ ಬಂದರೂ ಪ್ರಾಬ್ಲಮ್ಮೇ, ಸಿಡಿಲು ಬಂದರೆ ಹೆದರಿಕೆ ಅಲ್ವಾ. ನಿಮ್ಮದು ಯಾವ ಊರು ಸಿಸ್ಟರ್? ನಂದು ಕಾರ್ಕಳ ತಾರಸಿಸ್. ಇನ್ನ ಐಡಿಗೆ ಎಲ್ಲರೂ ಕನೆಕ್ಟ್ ಆಗಿ ಆಯಿತಾ, ಅವರ ಚಾನಲ್ಗೆ ಸಪೋರ್ಟ್ ಮಾಡಿ. ಏನು ಜಾಬ್ ಮಾಡೋದು ನೀವು? ನಾನು ಇಲ್ಲೇ ಊರಲ್ಲಿ ಆಫೀಸಲ್ಲಿ ಕೆಲಸ ಮಾಡ್ತಿದ್ದೇನೆ. ಇವತ್ತು ಕಮೆಂಟ್ ಹಾಕಿ ಜನರೇ. ಊಟನಾ? ಇವತ್ತು ಟೆಂಪಲ್ಗೆ ಹೋಗಿದ್ದೆ, ಅಲ್ಲಿ ಊಟ ಮಾಡಿದೆ. ಸುಮಾರು ಬಗೆಯಿತ್ತು, ಪಾಯಸ, ಸ್ವೀಟ್ ಎಲ್ಲ ಇತ್ತು. ಮಾತಾಡಿ ಸುಮ್ಮನೆ. ಸುಮ್ಮನೆ ಇದ್ದರೆ ಬೋರ್ ಆಗುತ್ತೆ. ನಾ ಮಾತಾಡ್ತಿದ್ದೇನಲ್ಲ, ಕೇಳಿಸ್ತಿಲ್ವಾ? ವೀರು ಅವರೇ, ಮಾತಾಡ್ತಿದ್ದೇನೆ ನೋಡಿ. ಒಂದು ನಿಮಿಷ. ಟೆನ್ ಆದರೂ ಸಬ್ ಮಾಡಿಸಿ. ಹೌದಾ ವೀರ್ ಅವರೇ? ತಾರಸಿಸ್ ಚಾನಲ್ಗೆ ಕನೆಕ್ಟ್ ಆಗಿ ಆಯಿತಾ? ನಮ್ಮೂರು ವಿಶೇಷ ಅಂದರೆ ಇಲ್ಲಿ ಜಾತ್ರೆ ಇರುತ್ತೆ, ಮತ್ತು ಎಂಥ ನೇಮ ಇರುತ್ತೆ, ಯಕ್ಷಗಾನ ಇರುತ್ತೆ, ಅದೇ ವಿಶೇಷ. ಎಲ್ಲೋದ್ರಿ ನೀವು? ಕೂಡ ಮಲಗಿದ್ರಾ? ಸ್ಪೆಷಲ್ ಏನಿಲ್ಲ, ತಾರಸಿಸ್ ಎಲ್ಲ ವೆಜ್ ಇವತ್ತು. ಓಕೆ ವೀರು ಅವರೇ, ಕರೆಯುವ ಆಯಿತಾ? ಕೇಶವಣ್ಣ ಹಾಯ್, ಲೈಕ್ ಡನ್, ಥ್ಯಾಂಕ್ ಯು. ಊಟ ಆಯಿತಾ ಕೇಶವಣ್ಣ? ನೈಟ್ ಡ್ಯೂಟಿಗೆ ಹೋಗಬೇಕಲ್ಲ, ಅದಕ್ಕೆ ಮಲಗಬೇಕು, ನಿದ್ದೆ ಬರ್ತಿಲ್ಲ. ಹೌದಾ ಇಜ್ಜಿ, ಇನ್ನೂ ಟೈಮ್ ಉಂಟು. ಹೌದಾ ಕೇಶವಣ್ಣ? ಹಾಗಾದರೆ ರೆಸ್ಟ್ ಮಾಡಿ ವೀರು ಅವರೇ. ನೀವು ನೈಟ್ ಡ್ಯೂಟಿ ಉಂಟಲ್ಲ, ರೆಸ್ಟ್ ಮಾಡಿ.
ನಿಮ್ಮ ಊರು ಎಲ್ಲಿ ಬರುತ್ತೆ ಸಿಸ್ಟರ್? ಉಡುಪಿ ಕಾರ್ಕಳ ತಾರಸಿಸ್. ನಿಮ್ಮ ಲ್ಯಾಂಗ್ವೇಜ್ ಚಂದ. ಹೌದಾ? ಥ್ಯಾಂಕ್ ಯು. ವೀರು ಅವರೇ, ನೈಟ್ ಡ್ಯೂಟಿ ಮಾಡೋದಾ? ಎಂತ ವರ್ಕ್ ಮಾಡ್ತಿದ್ದೀರಾ ನೀವು? ಮತ್ತೆ ಎಲ್ಲ ಚೆನ್ನಾಗಿರಿ, ಖುಷಿಯಾಗಿರಿ. ಥ್ಯಾಂಕ್ ಯು ವೀರು ಅವರೇ. ನೀವು ಕೂಡ ಖುಷಿಯಾಗಿರಿ, ನಗ್ತಾ ಇರಿ, ನಗಿಸ್ತಾ ಇರಿ. ಮ್ಯಾಂಗ್ಳೂರು ಲ್ಯಾಂಗ್ವೇಜ್ ಥರ ಇದೆ ನೀವು ಮಾತಾಡೋದು. ಹೌದು, ಮ್ಯಾಂಗ್ಳೂರು, ಕಾರ್ಕಳ, ಉಡುಪಿ ಒಂದೇ ಅಲ್ವಾ? ಪೊಲೀಸ್ ಕಂಟ್ರೋಲ್ ರೂಮಲ್ಲಿ. ಓ ದೇವರೇ, ಹೌದಾ? ಏನಾದರೂ ಕಂಪ್ಲೇಂಟ್ ಇದ್ದರೆ ನಿಮ್ಮ ಹತ್ರ ಹೇಳ್ಬೋದಲ್ವಾ ವೀರವರೇ? ಹೌದು, ಇಲ್ಲಿ ಲೈವಲ್ಲಿ ಏನಾದರೂ ಕಮ್ ಕೆಟ್ಟ ಕಮೆಂಟ್ ಎಲ್ಲ ಬಂದರೆ ನಿಮ್ಮ ಹತ್ರ ಹೇಳ್ಬೋದು. ನೀವು ಸೊಲ್ಯೂಷನ್ ಕೊಡ್ತೀರಲ್ವಾ? ಯು ಕೆ ಜನಪದ ಎಡಿಟರ್ ಅವರೇ, ಹಾಯ್, ಹೇಗಿದ್ದೀರಾ? ಊಟ ಮಾಡಿದ್ರಾ? ಹಾಗೆ ಪಿನ್ ಐಡಿಗೆ ಕನೆಕ್ಟ್ ಆಗಿ ಆಯಿತು ಎಲ್ಲರೂ. ಅವರಿಗೆ ಸಪೋರ್ಟ್ ಮಾಡಿ. ವೀರು ಅವರು ನಗ್ತಾ ಇದ್ದಾರೆ. ಸರಿ, ಬಾಯ್, ಗುಡ್ ನೈಟಾ? ವೀರೇಶ್ ಬ್ರೋ ಸಬ್ ಮಾಡ್ಕೊಳ್ಳಿ ಬ್ರದರ್ ಅಂತ ಹೇಳ್ತಿದ್ದಾರೆ. ತಾರಸಿಸ್. ಹೌದು, ತಾರಸಿಸ್ ಚಾನಲ್ಗೆ ಕನೆಕ್ಟ್ ಆಗಿ ವೀರು ಅವರೇ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಆಯಿತಾ? ಯಾರಿದ್ದೀರಾ? ಕಮೆಂಟ್ ಹಾಕಿ ಜನರೇ.
ಚೆನ್ನಮ್ಮ ಅವರೇ ಹಾಯ್, ಹೇಗಿದ್ದೀರಾ? ಊಟ ಮಾಡಿದ್ರಾ? ಲೈಕ್ ಕೊಟ್ರಾ? ಥ್ಯಾಂಕ್ ಯು. ಊಟ ಮಾಡಿದ್ರಾ? ಹರಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಹೆಸರು ಹರಿನಾ? ಪಿನ್ ಐಡಿ ಅವರೇ ಇದ್ದೀರಾ? ತಾರಸಿಸ್ ಇದ್ದೀರಾ? ಲಲಿತಾ ಸಿಸ್ ಹಾಯ್, ಹೇಗಿದ್ದೀರಾ? ಊಟ ಮಾಡಿದ್ರಾ? ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಆಯಿತಾ? ಎಲ್ಲಿ ಹೋದ್ರಿ? ಮಾತಾಡ್ತಾನೆ ಇಲ್ಲ.
ಲೈಕ್ ಡ್ಯಾನ್ಸ್. ಥ್ಯಾಂಕ್ ಯು ಲಲಿತಾ ಸಿಸ್. ಊಟ ಮಾಡಿದ್ರಾ? ಸೂಪರ್ ಅಂತ ಕೇಶವಣ್ಣ, ಥ್ಯಾಂಕ್ ಯು. ಕೇಶವಣ್ಣ ಥ್ಯಾಂಕ್ ಯು. ಮನು ಹಾಯ್. ಏನು ಸದ್ದು ಕೇಳ್ತಿದ್ರ? ಅದು ಇನ್ನೊಂದು ಮೊಬೈಲಲ್ಲಿ ಗೇಮ್ ನೋಡ್ತಾ ಇದ್ದೆ. ಯಾರ್ದು ಸುದ್ದಿಲ್ಲ ಅಲ್ಲ ಹಾಗೆ. ಊಟ ಮಾಡಿದ್ರ ಮನು? ಎಲ್ಲಿ ಹೋದ್ರಿ? ನಾನು ಅಂದುಕೊಂಡೆ ನಿಮ್ಮ ತಲೆ. ಮನು ಅವರೇ ಊಟ ಮಾಡಿದ್ರಾ? ಲೈಕ್ ಡನ್. ಲೈಕ್ ಕೊಟ್ರಾ? ಹಾಂ ಕೊಟ್ರಿ, ಥ್ಯಾಂಕ್ ಯು. ಮಗು ಸೌಂಡ್ ಕೇಳಿಸ್ತಾ? ಎಲ್ಲಿ? ನೀವೆಂತ ಮರೆ ನನ್ನನ್ನು ಎದುರಿಸ್ತೀರ? ಏನು ಕತೆ? ಇಲ್ಲಿ ಏನಿಲ್ಲ ಸೌಂಡ್ ಕೇಳಲಿಕ್ಕೆ. ಫ್ಯಾನ್ ಸೌಂಡ್ ಕೇಳಿಸ್ತಾ ಉಂಟು. ಅದು ಬಿಟ್ಟರೆ ಆಗ ಮೊಬೈಲಿದ್ದು ಸೌಂಡ್ ಕೇಳಿಸ್ತಾ ಅಷ್ಟೆ. ಮಗು ಎಲ್ಲಿಂದ ಬರುದಿಲ್ಲ. ಮನು ಇದ್ದೀರಾ? ಎಲ್ಲಿ ಹೋದ್ರಿ?
ಏನೋ ಸಮಸ್ಯೆ ಇದೆ ಎಂತ. ಡಿಲೀಟ್ ಮಾಡಿದ್ರ ಕರೆಕ್ಟ್ ಇರಲಿಲ್ವಾ? ಏನೋ ಸಮಸ್ಯೆ ಇದೆ, ಮಗು ಸೌಂಡ್ ಕೇಳಿಸ್ತಾ ಇದೆ. ಎಲ್ಲಿ? ನನಗೆ ಏನು ಕೂಡ ಕೇಳಿಸ್ತಿಲ್ಲ. ನಿಮಗೆ ಕೇಳಿಸ್ತಾ ಉಂಟಾ? ನನಗೆ ಕೇಳಿಸ್ತಿದೆಯಾ? ಎಲ್ಲಿ ಮಾರ್ರೆ? ಈಗ ಇಲ್ಲ. ಹೌದಾ? ಎಂತದ ನಂಗೆ ಗೊತ್ತಾಗ್ತಿಲ್ಲ. ದೇವ, ನೈಟ್ ಲೈವ್ಗೆ ಹೋಗಿದ್ರಲ್ಲ ಅವ್ರು ನಿಮ್ಮ ಫ್ರೆಂಡ್ ಅಂತಿಲ್ಲ, ನನಗೆ ಅವ್ರು ಮೊನ್ನೆ ಲೈವ್ಗೆ ಬಂದು ಸಪೋರ್ಟ್ ಮಾಡಿದರು. ಹಾಗೆ ನಾನು ಕೂಡ ಹೋಗಿ ಸಪೋರ್ಟ್ ಮಾಡಿದೆ. ಒಂದೆರಡು ಮೂರು ದಿನ ಮುಂಚೆ ಬಂದಿದ್ದರು. ಅವರೇ ಬಂದು ಲೈಕ್ ಎಲ್ಲ ಕೊಟ್ಟು ಸಪೋರ್ಟ್ ಮಾಡಿದರು. ಅವರೆಲ್ಲ ಬರುವಾಗ ನಾನು ಹೋಗಬೇಕಲ್ಲ ಅವರ ಲೈವ್ಗೆ. ಅಷ್ಟೇನಾ? ಹೌದು, ಅಷ್ಟೇ, ಬೇರೆ ಏನಿಲ್ಲ. ಅಷ್ಟೇ ಮನು. ತಮಾಷೆ ಮಾತಾಡ್ತೇನೆ ನಾನು, ಎಲ್ಲರ ಜೊತೆ ಮಾತಾಡ್ತೇನೆ. ಅದು ಬಿಟ್ಟರೆ ಎಂತೆಲ್ಲ. ನನ್ನ ಸೊಸೆ ಅದು. ಹೌದಾ? ಅಂದರೆ ನಿಮ್ಮದು ಫ್ಯಾಮಿಲಿನವರು? ಅಶೋಕ, ಹಾಯ್, ಹೇಗಿದ್ದೀರಾ? ಎಂತ ಮುಖ ತಿರುಗಿಸ್ತಿದ್ದೀರಾ ಹೇಳಿ ಮನು, ನಂಗೆ ಗೊತ್ತಾಗಿಲ್ಲ. ಸಾರಿ ಆಯಿತಾ? ಲೈಕ್ ಡನ್. ಥ್ಯಾಂಕ್ ಯು ಅಶೋಕ. ಸೂಪರ್, ಥ್ಯಾಂಕ್ ಯು. ಊಟ ಮಾಡಿದ್ರಾ ಅಶೋಕ? ಎಲ್ಲಿ ಹೋದ್ರಿ? ಮಾತಾಡಿ. ಹ್ಞೂ ಆಯಿತು. ನಿಮ್ಮದು? ನಂದು ಕೂಡ ಆಯಿತು. ಊಟ ಮಾಡಿ, ನಿದ್ದೆ ಬರ್ತಾ ಉಂಟು. ನಾನಿವಾಗ ಮಾತಾಡೋಕ್ಕೆ ಆಗಲ್ಲ. ಯಾಕೆ ಅಶೋಕ? ಸುಮ್ಮನೆ ಹೇಳಿದ್ದು, ಸೊಸೆ ಅಲ್ಲ. ಹೌದಾ? ಓಕೆ ಓಕೆ.
ಲೈಕ್ ಕೊಡಲು ಬಂದೆ. ಹೌದಾ ಶಿವಕ್ಕ, ಥ್ಯಾಂಕ್ ಯು. ಮನು ಅವರ ಮುಖ ತಿರುಗಿದೆ, ಯಾಕಂತ ಗೊತ್ತಿಲ್ಲ. ಅದು ಚಂದ ಉಂಟು ಮಾರ, ಎಲ್ಲಿ ಸಿಕ್ಕಿದ್ದು ನಿಮ್ಗೆ ಅದು? ಸ್ವಾತಿ ಅಕ್ಕನ ಲೈವಲ್ಲಿ ನೋಡಬೇಕಿತ್ತು, ದೋಸೆ ಮಾಡ್ತಾ ಇದ್ರು ಬೆಳಿಗ್ಗೆ. ಯಾರು ಸ್ವಾತಿ ಅಕ್ಕನ? ಸ್ವಾತಿ ಅಕ್ಕ ದೋಸೆ ಮಾಡ್ತಿದ್ರಾ? ಈಗೆಲ್ಲ ದೋಸೆ ತಿಂದು ಮಲಗಿದ್ದಾರಂತ. ನೀರು ದೋಸೆನಾ? ಪಾಪ. ಹೀಗೆ ಹೇಳಿದ್ದು, ಪಾಪದ ಹುಡುಗಿ ಅಂತ ಸ್ವಾತಿ ಅಕ್ಕ. ಪಾಪ ಅವರು. ಹೌದು, ಒಳ್ಳೆಯವರು ಅವರು. ಆದರೆ ನನಗೆ ಯಾರು ಪಾಪ ಅಂತ ಹೇಳೋದಲ್ಲ. ನೀವು ಕೂಡ ಪಾಪ, ಎಲ್ಲರೂ ಪಾಪ, ನಾನು ಮಾತ್ರ ಜೋರು. ನಾನು ಜೋರು, ಮಿಕ್ಕಿದವರೆಲ್ಲರೂ ಪಾಪ, ಆಯಿತಾ? ನಿಮ್ಮನ್ನು ಸೇರಿಸಿ ನೀವು ಕೂಡ ಪಾಪ. ಮನು ತಲೆ ಮೇಲೆ ಕೈ ಹೊತ್ತಿದ್ದಾರೆ. ಯಾಕೆ, ಏನಾಯಿತು? ಇಲ್ಲ, ನಾನು ಅಷ್ಟಾಗಿಲ್ಲ. Royal match. Play now. ಐಡಿ ಹೇಳಿ, ನಾನು ಕಳಿಸ್ತೇನೆ. ನೀವು ಹೇಳಿದರೆ ಗ್ಯಾರಂಟಿ ಕಳಿಸ್ತೇನೆ. ಐಡಿ ನನಗೆ ಹಾಕಿ. ಇದೇ ಐಡಿನಾ? ನೀವು ಆವತ್ತು ಕೇಳಿದ್ದಕ್ಕೆ ಇಲ್ಲ ಅಂತ ಹೇಳಿದ್ದು. ನಾನು ಡಿಲೀಟ್ ಮಾಡ್ತೇನೆ ಬಿಡಿ. ಯಾಕೆ ಯಾಕೆ ಡಿಲೀಟ್ ಮಾಡೋದು?
ಯಾಕೆ ಅದು ನೋಡಲಿಕ್ಕೆ ಏನಾದರೂ ಇಂಪಾರ್ಟೆಂಟ್ ವಿಷಯ ಇದ್ದರೆ ನೋಡ್ಬೋದಲ್ಲ. ಯಾಕೆ ಅದು ಸುಮ್ಮನೆ ವೇಸ್ಟ್ ಏನಿಲ್ಲ. ಪ್ರೀತಿ ಅಕ್ಕ ಹಾಯ್. ಪೆಂಚಲ್ಲರ್ ಒಣಸಾಂಡಿ. ವೇಸ್ಟ್ ಏನಿಲ್ಲ ಮಾನು, ಎಲ್ಲರಿಂದ ಉಪಯೋಗ ಇದೆ. ಸಾರಿ ಲೈವ್ಗೆ ಬರ ಇಜ್ಜಿ ಮೊರಣಿ ಪೂರ ಅಲ್ಲ ಇಜ್ಜಿ ಪ್ರೀತಿ ಅಕ್ಕ ಇಡ್ದು ಅದುಂಟು ಇರ್ನೊಂಜಿ ಸಾರಿಗೆ ಫ್ರೀ ಇತ್ತಂಡ ಮಾತ್ರ ಬತ್ತಂಡೆ ಅವು ಎಂಕ್ ಬೇಜಾರಿಜ್ಜಿ ಖುಷಿ ಪಣಸ ಅದು ಶಾ ನನ್ನ ಅಂದೆ ಉಪಯೋಗ ಏನಿಲ್ಲ ಅಂತ ಹೇಳ್ತಿದ್ದೀರಾ. ಇದೇ ಮನು ಅವರೇ, ಅದರಲ್ಲಿ ಕೆಲವು ವಿಷಯಗಳು ಬರುತ್ತೆ ನೋಡಿ, ಅಂದರೆ ಒಳ್ಳೆಯ ಮಾಹಿತಿಗಳು ಕೂಡ ಸಿಗುತ್ತೆ ನಮಗೆ. ಸ್ಪೀಚ್ಗಳು ಒಳ್ಳೆಯದಿರುತ್ತೆ ನೋಡಿ. ಥ್ಯಾಂಕ್ ಯು ಸಿಸ್ ಅಂತ ಪ್ರೀತಿ ಅಕ್ಕ ಲೈಕ್ 10. ಥ್ಯಾಂಕ್ ಯು ಪ್ರೀತಿ ಅಕ್ಕ. ಇನ್ಸ್ಟಾಗ್ರಾಮಲ್ಲಿ ಒಳ್ಳೆ ಪಾಠ ಕಲ್ತಿದ್ದೀನಿ, ಏನು ಗೊತ್ತಾ? ಏನು ಹೇಳಿ? ಪಾಡ್ವೆ ಮೊರಣಪುರ ಪಾಡ್ದಿತ್ತೆ ಪ್ರೀತಿ ಅಕ್ಕ. ಇನಿ ಪಂಡದ ಅದು ಗೊತ್ತುಂಡೆ ಯಾನಿನಿ ರೆಡಿ ಮಲ್ದಿಜ್ಜಿ ಯಾನು ನಂದಳಿಕೆ ಪೋರೆತ್ತಂಡು ಅಂಚಾನ ರೆಡಿ ಮಲ್ತಿತ್ತು ಸ್ಕ್ರೀನ್. ಹಾಯ್ MD ಅಂತ ಪ್ರೀತಿ ಅಕ್ಕ. ನಮ್ಮೂರಲ್ಲಿ ಇದಕ್ಕೆ ಅನ್ನ ಹೇಳ್ತಾರೆ, ನಿಮ್ಮೂರಲ್ಲಿ ಏನಂತಾರೆ ಕಮೆಂಟ್ ಮಾಡಿ. ಎಂತ ಮನು ಅಂದ ಬಯ್ಯ ಪೋರಜ್ಜಿ ಎಕಡೆ ಪೋದು ಬತ್ತ ನನ್ನ ಪೋಪಿಸಿ ಸಾಕಾಂಡು ಹೊರ ಪೋದು ಬತ್ತೇ ಸಾಕಾಂಡು. ಹಾಗೆ ಕಮೆಂಟ್ ಇತ್ತ ಮನು? ನಮ್ಮೂರಲ್ಲಿ ನುಪ್ಪು ಕರೆಕ್ಟ್ ಪ್ರೀತಿ ನುಪ್ಪು ಗಂಜಿ. ಪ್ರೀತಿ ದನಿ ಹಾಯ್ ಅಂತ ಮನು ಅವರು. ಗಂಜಿ ಹೇಳ್ತಾರೆ, ನುಪ್ಪು ಹೇಳ್ತಾರೆ, ಮತ್ತೆಂತ ಪ್ರೀತಿ ಅಕ್ಕ? ಹಾಗಾದರೆ ನೀವೇ ಡಿಲೀಟ್ ಮಾಡಬೇಕು. ಯಾಕೆ ಮನು? ನಾನು ಡಿಲೀಟ್ ಮಾಡಲ್ಲ. ಅನ್ನ ಮೊದಲು ತಿನ್ನ ಅಂತ ಬೈತಾರೆ. ಹೌದಾ ಅಶೋಕ? ಎಬಿ ದನಿ ಹಾಗೇನೊಂದಿಲ್ಲ ಪ್ರೀತಿ ಅಕ್ಕ. ಎಲ್ಲಿ ಹೋದ್ರು? ಬನ್ನಿ. ಅಶುಸಿಸ್ ಹಾಯ್ ಅಂತ ಹೇಳ್ತಿದ್ದಾರೆ ಪ್ರೀತಿ ಅಕ್ಕ. ಮನು ಎಲ್ಲಿ ಹೋದ್ರು? ಅವರು ಇನ್ಸ್ಟಾಗ್ರಾಮು ಡಿಲೀಟ್ ಮಾಡ್ಲಿಕ್ಕೆ ಹೋದ್ರಂತ. ಇನ್ಸ್ಟಾಗ್ರಾಮಲ್ಲಿ ಒಬ್ಳು ಹುಡುಗಿ ಮಾತಾಡಿ ಅದೇ ರಿಂಗ್ಸ್. ಹೌದಾ ಪ್ರೀತಿ ಅಕ್ಕ? ನಮಸ್ತೆ ಅಂತ ಅಶೋಕ. ರೀಲ್ಸಾ? ನೀವು ಅದನ್ನೇ ನೋಡ್ತಿರ್ತೀರ ಅಂತ ಅಲ್ವಾ ಮನು? ನಿಮಗೆ ಅದು ಒಂದೇ ಸಿಗ್ತದಂತ, ಬೇರೆ ಏನು ಸಿಗುತ್ತಿಲ್ವಂತ. ಎಷ್ಟು ಒಳ್ಳೆಯ ಸ್ಪೀಚ್ ಇದೆ ಗೊತ್ತಾ ಅದರಲ್ಲಿ. ಅದನ್ನು ಕೂಡ ನೋಡಬೇಕು. ಖಾಲಿ ರೀಲ್ಸ್ ನೋಡೋದಲ್ಲ, ರೀಲ್ಸ್ ನೋಡಬಾರ್ದಂತಲ್ಲ, ನೋಡಬೇಕು. ಇಜ್ಜೆ ಪ್ರೀತಿ ಅಕ್ಕ ಚಾತ್ ಜ್ಯೂಸ್ ಪರಿಯ.
ಹಾಕ್ತೀನಿ ಇರು ಇನ್ಸ್ಟಾಗ್ರಾಮ್ ಐ ಡಿ. ಹಾಕಿ ಹಾಕಿ ಮನು. ನಮ್ಮ ಹಾಗೆ ಅಡುಗೆ, ಸೀರಿಯಲ್, ಶಾಪಿಂಗ್, ಹೋಟೆಲ್ ನೋಡ್ಬೇಕಂತ ಹೇಳ್ತಿದ್ದಾರೆ ಪ್ರೀತಿ ಅಕ್ಕ. ಎಂ ದೇವ ಎಡಿಟರ್. ಹೌದಾ, ಒಂದು ನಿಮಿಷ. ಎಂ ಡಾಟ್ ದೇವ ಡಾಟ್ ಎಡಿಟರ್. ಓಕೆ ಓಕೆ, ಸರ್ಚ್ ಮಾಡುವ ಆಯಿತಾ. ಸಮಾವಣ ಸಾಧನಿದ್ರೆ ಅಂದಿ ಅವು ಕಂಡ ಸುಸ್ತಾಡತೆ ಪೋದು ಬರ್ತದೆ ಅಂಚನಿದ್ರ ಒಣಸು ಅಂತೇನು. ಈಗ ಒಣಸದ ಗಮ್ಮತ್ತು ಗೊತ್ತುಂಡಿ. ಒಣಸಿಗೆ ಎಂಕ ಲೈನ್ ಅಂತದಿತ್ತಾನ. ಒಣಸಿಗೆ ಎಂಕಲ್ ಪೋಡಿದ್ವಿ ಜಾಕಲಿ ನೂಕೊಂಬಂದಿತ್ತು. ಒಣಸ ಇರೇಕಬೋದು ಬೂರಂದ ಮರಲ ಗೊತ್ತಂಡಿ. ಅಂದಿ ಅಂಚಲ ನೋಕೊಂಡು ಬಂಡ. ಶೈಲೇಶ್ ಅಣ್ಣೆ ಬರೋಡು ಅರಡಕ್ಕೆ ನೋಡು 6ನ ಊರತ್ತ ಎಂಚಿನ ಈರ್ನ ಅವಸ್ಥೆ ಅಂತ. ಈರ್ನ ಊರು ಬತ್ತು ನಿಂಗೆ ನೂಕುದು ಬಾಡಿಯರು ಪಣ್ಣಾಡ ಅರಡ. ಹಸ್ಬೆಂಡ್ ಬೊರ್ಚಿ ಪಂಡೇರು ಪೋಡಿಂದಿತ್ತ ಅಂದ ಅದಾಯಕು ಬೊರ್ಚಿ ಬನ್ನಿ. ಕಾಫಿ ನಾಡು ಚಂದು ಅವರೇ ಹಾಯ್. ಆಂಟಿ ಊಟ ಮಾಡಿದ್ರೆ ಹೇಗಿದ್ದೀರಾ? ಯಾರು ಆಂಟಿ? ನಂದು ಊಟ ಆಗಿದೆ, ನಾನು ಸೂಪರ್ ಇದ್ದೇನೆ. ನೀವು ಹೇಗಿದ್ದೀರಾ? ನೈಟ್ ಪೋಪಿನ ಅಂದೆ. ಓಕೆ ಪ್ರೀತಿ ಅಕ್ಕ. ವಿಡಿಯೋ ಮಲ್ಪಲೆ ಪಗೆಲ್ಲ ವಿಡಿಯೋ ಯಾನ್ ಮಲ್ತ ರಾತ್ರಿ ಅದೇರು ಮಲ್ಪಲವೆ. ಅಂಕಲ್ ಇಲ್ಲಿ, ಆಂಟಿ ಇಲ್ಲ ಅಂತ ಹೇಳ್ತಿದ್ದಾರೆ ಪ್ರೀತಿ ಅಕ್ಕ. ಪ್ರೀತಿ ಅಕ್ಕ ಇಲ್ಲಿ ಒಂದು ಮೆಸೇಜ್ ನೋಡಿ, ನಿಮಗೆ ಕಾಣಿಸ್ತಿದೆಯಾ? ಪ್ರೀತಿ ಅಕ್ಕ ಇವರು ಎಲ್ಲೋ ಲೈವಲ್ಲಿ ನೋಡಿದ್ದೇನೆ, ಈ ಲೈವಲ್ಲಿ ಮಾತ್ರ ಯಾಕೆ ಹೀಗೆ ಮಾತಾಡ್ತಿದ್ದಾರೆ? ಅವರಲ್ಲ, ಇನ್ನೊಬ್ರು. ಅವರ ಮೆಸೇಜ್ ಕಾಣಿಸ್ತಿದೆಯಾ ನೋಡಿ. ಬ್ಯಾಡ್ ಕಮೆಂಟ್ ಹಾಕಿದರೆ ಬೊಲ್ಲದಲ್ಲಿ ಬಿಡ್ತೇನೆ ಅಂತ ಹೇಳ್ತಿದ್ದಾರೆ ಪ್ರೀತಿ ಅಕ್ಕ. ಮನು ಥ್ಯಾಂಕ್ ಯು. ನೀನೇನು ಅಂಕಲ ಚಂದು ಅಂತ ಕೇಳ್ತಿದ್ದಾರೆ ಪ್ರೀತಿ ಅಕ್ಕ. ಮನು ಕೋಪದಲ್ಲಿದ್ದಾರೆ. ಅಲ್ಲ, ಅವರು ಬೇರೆ ಲೈವಲ್ಲೆಲ್ಲ ಕರೆಕ್ಟ್ ಮೆಸೇಜ್ ಹಾಕ್ತಿದ್ರು, ಈ ಲೈವಲ್ಲಿ ಏನಾಯ್ತು ಅವರಿಗೆ? ದಿನೇಶ್ ಬ್ರದರ್ ಹಾಯ್, ಹೇಗಿದ್ದೀರಾ? ಪ್ರೀತಿ ಅಕ್ಕ ಅಂತ ದಿನೇಶ್ ಬ್ರದರ್. ಹೌದಾ ಮನು? ಸಾಯಿಸಿ ಮರಲ ಶುರು ಆಂಡೈಕ್ ಇಜ್ಜಿ ಪ್ರೀತಿ ಅಕ್ಕ ಕೆಲವು ಲೈವ್ ಇಡ್ತೂತೆ ಕರೆಕ್ಟ್ ಇತ್ತೇರು
ಇಲ್ಲ ಇವು ಬಂದಾಗ ದಾದಾಪು ನಿಂಗೆ ಗೊತ್ತಾ ಖುಷಿ. ಮನು ಅವರು ಹೋದ್ರಲ್ವ ಬಿಡಿ. ಹಾಯ್ ದಿನೇಶ್ ಬ್ರೋ, ಸೌಖ್ಯನಾ ಏನಂದಿಲ್ಲ ಪ್ರೀತಿ ಅಕ್ಕ. ಕೆಲವೇ ಅಂಚನೆ ಬೋರ್ಡ್ ಬಂದು ಮರಳು ಪತ್ತುಂಡಕ್ಲಿ ಸಡನ್ನೇ ಅಂದೆ ಪ್ರೀತಿ ಅಕ್ಕ. ಮನು ಕೋಪದಲ್ಲಿದ್ದಾರೆ. ಯಾನ್ ಸೌಖ್ಯ ಅಕ್ಕ ಈರೆಗ್ ಈಡ್ ಸೌಖ್ಯನಾ ಏನಂದಿಲ್ಲೇರು ದಿನೇಶ್ ಬ್ರದರ್. ಹಾಂ ಸೌಖ್ಯ ಬ್ರೋ, ಚಾಂಡಿಗೆ ಏನಂದಿಲ್ಲ ಪ್ರೀತಿ ಅಕ್ಕ. ಪ್ರೀತಿ ದನಿ ಏನು ಕುಡಿದ್ರಿ ಇವಾಗ ಅಂತ ಮನು ಅವರು. ದನಿ ಲೈವ್ ಬರ್ಪುಜರು ಬ್ರೋ. ದಾನಿ ಲೈವ್ ಬರ್ಪುಜರು ಬ್ರೋ ಏನಂದಿಲ್ಲ ಪ್ರೀತಿ ಅಕ್ಕ. ಯಾನ್ ಸೌಖ್ಯ ದಿನೇಶ್ ಬ್ರದರ್. ಈರೆಂಚೊಲ್ಲರು ಚಾಮಿನಿ ಪರಿಯಾರ ಒಣಸ್ ಮಾಡ್ತಾರ. ಅದು ದನಿ ಯಾಕೆ ಮರ ಅಂತ ಪ್ರೀತಿ ಅಕ್ಕ. ಇರೆಗೊಂಜಿ ಮಲ್ಲ ಪೋಸ್ಟ್ ಕೊರ್ನಿ ಅದೇ ಮನು. ಈಗ ಕೊಡಬೇಕು ಚಾ ಅಂತ ಹೇಳ್ತಿದ್ದಾರೆ ಪ್ರೀತಿ ಅಕ್ಕ. ದನಿ ಅಂದರೆ ಸಾವ್ಕಾರ್ ಆ ಲೆಕ್ಕದಲ್ಲಿ ಹೇಳುವುದಂತ ಮನು ಅವರು. ಯಾನ್ ಪಾರ್ಟಿಡುಲ್ಲ ಎನ್ನ ಬರ್ತ್ಡೇ ನೀವು ಅಂದೆ ಎಂಗ್ಲೆಂಬ್ರಲ್ಲೆಪ್ಪರೆಜ್ಜ. ವಿಶ್ ಯು ಹ್ಯಾಪಿ ಬರ್ತ್ಡೇ ದಿನೇಶ್ ಬ್ರದರ್. 100 ವರ್ಷ ಖುಷಿಯಾದಿಪ್ಪಲೆ. ಮಾತ ದೇವರನ ಆಶೀರ್ವಾದಲ ಆಗಿರ್ ನಮಗೆ ತಿಪ್ಪಡ್. ಓಕೆನಾ ದಿನೇಶ್ ಬ್ರದರ್. ಇವತ್ತು ದಿನೇಶ್ ಬ್ರದರ್ ಇದ್ದು ಬರ್ತ್ಡೇ, ಅವರಿಗೆ ವಿಶ್ ಮಾಡಿ ಎಲ್ರು ಆಯಿತಾ. ಸುಚಿತ್ರ ಸಿಸ್ ಹಾಯ್. ಅಶೋಕ್ ಅವರೇ ಹಾಯ್, ಹೇಗಿದ್ದೀರಾ. 19ನೇ ಲೈಕ್ ಡನ್ ಅಂತ ಸುಚಿತ್ರ ಸಿಸ್. ಥ್ಯಾಂಕ್ ಯು ಸಿಸ್. ಅಲ್ಲ ದನಿ ಅಂತ ಹೇಳ್ತಿದ್ದಾರೆ ಮನು ಅವರು. ಹಾಯ್ ಆಲ್ ಅಂತ ಸುಚಿತ್ರ ಸಿಸ್. ಹ್ಯಾಪಿ ಬರ್ತ್ಡೇ ದಿನೇಶ್ ಬ್ರೋ ಅಂತ ಪ್ರೀತಿ ಅಕ್ಕ. ಹಾಯ್ ಮಾವ. ಮಾವ ಅವರೇ, ಯಾರು ಮಾವ. ಆ್ಯಡ್ ಮೀ ಅಂತ ಹೇಳ್ತಿದ್ದಾರೆ ಅಶೋಕ್ ಅವರು. ಸುಚಿತ್ರ ಮೇಡಮ್ ನಮಸ್ತೆ ಅಂತ ಮನು ಅವರು. ಪ್ರೀತಿ ಅಕ್ಕ ನಮಸ್ತೆ ಅಂತ ದಿನೇಶ್ ಬ್ರದರ್. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ದಿನೇಶ್ ಫಾದರ. ಲೈಕ್ ಡನ್ ಅಂತ ದೊಡ್ಡಪ್ಪ. ಥ್ಯಾಂಕ್ ಯು ದೊಡ್ಡಪ್ಪ, ಸೂಪರ್ ಥ್ಯಾಂಕ್ ಯು. ಎನ್ನ ಮೆಸೇಜ್ ಮಲ್ಪ್ಲಿಸ್ ಐಟ್ ವಿಶ್ ಉಂಡು ಅಂದ. ಓಕೆ ಓಕೆ ಓಕೆ. ಒಳ್ಳಾರು ದೊಡ್ಡಪ್ಪ ಥ್ಯಾಂಕ್ ಯು. ಪ್ರೀತಿ ಹಾಯ್ ಅಂತ ದೊಡ್ಡಪ್ಪ ಅವರು. ದೊಡ್ಡಪ್ಪ ಇದು ಹೊಸ ಚಾನಲ್, ಗಿಫ್ಟ್ ಕೊಡಿ ನನಗೆ ಅಂತ ಹೇಳ್ತಿದ್ದಾರೆ ಸುಚಿತ್ರ ಸಿಸ್. ಸುಚಿತ್ರ ಸಿಸ್ ಹಾಯ್ ಅಂತ ಪ್ರೀತಿ ಅಕ್ಕ. ಸುಚಿತ್ರ ಸಿಸ್ ಹಾಯ್ ಅಂತ ದೊಡ್ಡಪ್ಪ. ಸುಚಿತ್ರ ಅಕ್ಕ ನಮಸ್ತೆ ಅಂತ ದಿನೇಶ್ ಬ್ರದರ್.
ಓಕೆ ಸುಚಿತ್ರಾ ಅಂತ ದೊಡ್ಡಪ್ಪ ಹಾಯ್ ಹೇಗಿದ್ದೀರಾ ಅಂತ ಪ್ರೀತಿ ಅಕ್ಕ. ಹಾಯ್ ಪ್ರೀತಿ ಸಿಸ್ಟರ್ ಅಂತ ಸುಚಿತ್ರಾ ಸಿಸ್. ಹಾಯ್ ಪ್ರೀತಿ ಸಿಸ್ಟರ್ ಅಂತ ಸುಚಿತ್ರಾ ಸಿಸ್. ನನಗೂ ಕೂಡ ಎಲ್ಲರೂ ಗಿಫ್ಟ್ ಕೊಡಿ, ನಾನು ರಿಟರ್ನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಸುಚಿತ್ರಾ ಸಿಸ್. ಪ್ರೀತಿ ಐ ಆಮ್ ಫೈನ್, ಹೌ ಆರ್ ಯು ಅಂತ ಕೇಳ್ತಿದ್ದಾರೆ ದೊಡ್ಡಪ್ಪ. ಬಿರೋಜ್ ಅಣ್ಣ ಹಾಯ್ ಹೇಗಿದ್ದೀರಾ, ಊಟ ಮಾಡಿದ್ರಾ? ನೀವು ಜಾತ್ರೆಗೆ ಬರ್ತೇನೆ ಅಂತ ಹೇಳಿದ್ರಿ, ಬಂದಿದ್ರಾ? ಮಾರ್ನಿಂಗ್ ಲೈವ್ ಮಾಡಲ್ಲ ನೀವು? ಇಲ್ಲ, ಮಾಡಬೇಕಂತ ಅಂದ್ಕೊಂಡೆ, ನಾನು ಹೇಳುವಾಗಲೇ ಲೇಟಾಗಿತ್ತು, ಹಾಗೆ ಬಿಟ್ಬಿಟ್ಟೆ. ఎక్కడ బుర్దు పోయిన ఇజ్జి బిరోజಣ್ಣ ಇರೇನು ನಾಡಿಯೇ ಗೊತ್ತುಂಡವಲ್ಲಿ ಇರಿತ್ತಿದ್ದಾರೆ. ದಿನೇಶ್ ಬ್ರದರ್ ನೀವು ಕೂಡ ಗಿಫ್ಟ್ ಕೊಡಿ, ಕಮೆಂಟ್ ಹಾಕಿ ಮಾಡ್ತೀನಂತ ಸುಚಿತ್ರಾ ಸಿಸ್. ನಾಳೆ ಮಾಡ್ತೀನಿ ಆಯಿತು ದೊಡ್ಡಪ್ಪ, ಬೆಳಿಗ್ಗೆ ಬೇಗ ಆನ್ ಇಡ್ತೀನಿ. ದೊಡ್ಡಪ್ಪ ಕಮೆಂಟ್ ಹಾಕಿ, ನಾನು ನಿಮಗೆ ರಿಟರ್ನ್ ಮಾಡ್ತೀನಿ ಅಂತ ಸುಚಿತ್ರಾ ಸಿಸ್ ಡನ್ ಅಂತ ಪ್ರೀತಿ ಅಕ್ಕ. ಓಕೆ ಸುಚಿತ್ರಾ ಅಂತ ದೊಡ್ಡಪ್ಪ. ಮುದ್ದು ಸಿಸ್ಟರ್ ಏನು ಊಟ ಮಾಡಿದ್ರಿ? ನಾನು ಟೆಂಪಲಲ್ಲಿ ಊಟ ಮಾಡಿದ್ದೇನೆ ಸುಚಿತ್ರಾ ಸಿಸ್. ಇವತ್ತು ಜಾತ್ರೆ ಇತ್ತು, ಜಾತ್ರೆಗೆ ಹೋಗಿದ್ದೆ ಹಾಗೆ. ಪ್ರೀತಿ ಅಕ್ಕ ಒಳ್ಳೆಯರು ಏನೊಂದಿಲ್ಲೇರು. ಪ್ರೀತಿ ಅಕ್ಕ ಒಳ್ಳೆಯರದ್ದು ತಿರ್ತಾಳ. ನಾನು ಸೂಪರ್ ದೊಡ್ಡಪ್ಪ ಅಂತ ಪ್ರೀತಿ ಅಕ್ಕ. ಇರೇನು ತುಯ್ಯ ಮಾರ ಯಾನು ಜಾತ್ರೆದವಳು ಅಂದ ಇರ್ಬ ಇದನ್ನ ಇಜ್ಜಿಡು ತೂಪುನೋದು ಸುಲಭಂತಾರೆ ಒಳ್ಳೆ ಪನೊಂದಿಲ್ಲ ಪ್ರೀತಿ ಅಕ್ಕ. ಇರೇನು ನಾಡಿಯ ಸುಮಾರು ಇರುತ್ತಿದ್ದಾರೆ. ಸುಚಿತ್ರಾ ಮೇಡಮ್ ನಾನು ಅನಿಸ್ತಾ ಇಲ್ವಾ ನಿಮಗೆ ಅಂತ ಮನು ಅವರು. ಸುಚಿತ್ರಾ ಗಿಫ್ಟ್ ಕಮೆಂಟ್ ಡನ್ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ. ಹಾಯ್ ಬಿರುವಸ್ ಚಾಂಡ್ ಹಾಕೇನೊಂದಿಲ್ಲ ಪ್ರೀತಿ ಅಕ್ಕ. ಓಕೆ ಪ್ರೀತಿ ಅಂತ ದೊಡ್ಡಪ್ಪ. ಪೂರಗಲ್ಲ ಬತ್ತಾರ ಹಾಕೇನೊಂದಿಲ್ಲ ದಿನೇಶ್ ಬ್ರದರ್. ನಲ್ಲ ಬರೋಲ್ಲರು ದಿನೇಶ್ ಬ್ರದರ್ ಒಂತಲ ಬರ್ತೆ. ಪೂರ ಲೈನ್ ಬರೋದಿಲ್ಲರ. ಮನು ಥ್ಯಾಂಕ್ ಯು ಪ್ರೀತಿ ಸಿಸ್ಟರ್. ನಾನು ನಾಳೆ ಕೊಡ್ತೀನಿ ನಿಮಗೆ ರಿಟರ್ನ್, ಓಕೆನಾ ಅಂತ ಕೇಳ್ತಿದ್ದಾರೆ ಸುಚಿತ್ರಾ ಸಿಸ್. ಮಾವಯ್ಯ ಅವರು ಏನು ಊಟ ಮಾಡಿದ್ರಿ ಅಂತ ಸುಚಿತ್ರಾ ಸಿಸ್. ಮನು ಅವರು ತಲೆಗೆ ಕೈ. ಯಾಕೆ ಪೊಳಲಿಗೆ ಬರ್ತಾರ? ಓ ಪೊಳಲಿಗ ಇಜ್ಜಿ ದಿನೇಶ್ ಬ್ರದರ್. ದೊಡ್ಡಪ್ಪ ಏನು ಊಟ ಮಾಡಿದ್ರಿ ಅಂತ ಸುಚಿತ್ರಾ ಸಿಸ್. ಬರ್ತ್ಡೇ ಪಾರ್ಟಿ ಬೋರ್ಡು ಗ್ರೂಪ್ ಅನ್ನೋದಿಲ್ಲ ಪ್ರೀತಿ ಅಕ್ಕ. ಸಂತೆಡ್ ಡೀಪಿಡ್ ಇತ್ತಿನಂಚಿನ ಗೊಂಬೆನ ಮಾರೊಂದಿತ್ತೀರು ಏರು ಬಿರಜಣ್ಣ. ದಿನೇಶ್ ಬ್ರದರ್ ಏನು ಊಟ ಮಾಡಿದ್ರಿ ಅಂತ ಸುಚಿತ್ರಾ ಸಿಸ್. ಸುಚಿತ್ರಾ ವೆಜ್ ಊಟ, ಹನುಮಾನ್ ಜಯಂತಿ ಇವತ್ತು ನೋ ಬಿರಿಯಾನಿ ಅಂತ ಹೇಳ್ತಿದ್ದಾರೆ. ಮುದ್ದು ಸಿಸ್ಟರ್ ನಾನು ಒಂದು 20 ನಿಮಿಷ ಇರ್ತೀನಿ, ಅಲ್ಲಿವರೆಗೂ ಮ್ಯೂಟ್ ಸಪೋರ್ಟ್ ಮಾಡ್ತೀನಿ, ಓಕೆನಾ? ಸ್ವಲ್ಪ ಕೆಲಸ ಇದೆ ಮಾಡ್ಕೊಡ್ತೀನಿ. ಮಕ್ಕಳು ಸ್ಕೂಲಿಂದ ಬಂದುಬಿಡ್ತಾರೆ, ಟ್ಯೂಷನ್ಗೆ ರೆಡಿ ಮಾಡಬೇಕು. ಓಕೆ ಸುಚಿತ್ರಾ ಸಿಸ್. ಬಿರ್ವಸ್ ಬ್ರೋ ಅಂತ ಪ್ರೀತಿ ಅಕ್ಕ. ಸುಚಿತ್ರಾ ಇವತ್ತು ನಾನ್ ವೆಜ್ ಊಟ ಅಂತ ದಿನೇಶ್ ಬ್ರದರ್. ಹಾಯ್ ಪ್ರೀತಿ ಅಕ್ಕ ಸಿಸ್. ಚಾಂಡ ಇರ್ನಾಡಿಗೆ ಏನೊಂದಿಲ್ಲ ಬಿರ್ವಸಣ್ಣ. ಮಾತಾಡ್ಸಿಲ್ಲ ನಿಮ್ಮನ್ನು. ಯಾರನ್ನು ಸುಚಿತ್ರಾ ಸಿಸ್? ಇತ್ತೆ ಚಾಮಲ್ ಕೊಡು ಬ್ರೋ ಪನೊಂದಿಲ್ಲ ಪ್ರೀತಿ ಅಕ್ಕ. ಸ್ಕ್ಯಾನರ್ ಕಡಪಿಡ್ಲೆ ಪ್ರೀತಿ ಅಕ್ಕ ಪನೊಂದಿಲ್ಲ ದಿನೇಶ್ ಬ್ರದರ್. ಓಕೆ ಪ್ರೀತಿ ಅಕ್ಕ. ಎಂಗ್ಲೆಗ್ಲ ಪತ್ತಲ್ಲ ಅವೇ. ಸೂಪರ್ ಅಂತ ದೊಡ್ಡಪ್ಪ, ಥ್ಯಾಂಕ್ ಯು. ದಿನೇಶ್ ಬ್ರೋ ನಗ್ತಿದ್ದಾರೆ ಪ್ರೀತಿ ಅಕ್ಕ.
ಚಾಕ್ ದಾದೆ ಅಗ್ಗ್ಯಾರ ಏನಂದಿಲ್ಲ ಇರ್ಬಿರುವ ಸಣ್ಣ ಮಾವ ಯಾರು, ನಿಮ್ಮ ಹೆಸರು ಎಂತ ಅಂತ ಸುಚಿತ್ರ ಎಲ್ಲಿ ಹೋದ್ರಿ ಎಲ್ಲ. ಪ್ಲೀಸ್ ಎಲ್ಲರೂ ಕನೆಕ್ಟ್ ಆಗಿ ಅಂತ ಪ್ರೀತಿಸಿ ಸುಚಿತ್ರ ಸೂಪರ್ ಸೂಪರ್, ಥ್ಯಾಂಕ್ ಯು ದೊಡ್ಡಪ್ಪ. ಆನ್ ಸುಚಿತ್ರ, ಓಕೆ ಓಕೆ. ಚಕ್ಕುಲಿ ಬೋಡ ಮಾತೆಲ್ಲ ಬರ್ಪೆರಡ ಚಾ ಜಾಸ್ತಿ ಮಲ್ಪೆ ಬರ್ಪೇರು ಪ್ರೀತಿ ಅಕ್ಕ. ಮಾತೆಲ್ಲ ಬರ್ಪೇರಿ ಚಾ ಜಾಸ್ತಿ ಮಲ್ಪೆ. ಬೊಕ್ಕ ಕೊರ್ಜಿಬಾನಾರ ಇಜ್ಜಿಬಾನ ಅಂದ್ರೆ ಪ್ರೀತಿ ಅಕ್ಕ. ಯಾರು ಗಲಾಟೆ ಮಾಡಬೇಡಿ, ಟೀ ಎಲ್ಲ ಕೊಡ್ತಾರೆ ಆಯ್ತಾ ಪ್ರೀತಿ ಅಕ್ಕ. ಸೂಪರ್ ಸೂಪರ್ ಅಂತ ದೊಡ್ಡಪ್ಪ, ಥ್ಯಾಂಕ್ ಯು. ಹಾಗೆ ಲೈಕ್ ಕೊಡದವ್ರು ಲೈಕ್ ಕೊಡಿ, ಕಮೆಂಟ್ ಹಾಕಿ. ದೊಡ್ಡಪ್ಪ ಥ್ಯಾಂಕ್ ಯು, ಸೂಪರ್ ಸೂಪರ್, ಥ್ಯಾಂಕ್ ಯು ದೊಡ್ಡಪ್ಪ. ಬೇಗ ಲೈಕ್ ಕೊಡಿ, ಚಾ ಮತ್ತೆ ಚಕ್ಕುಲಿ ಉಂಟು. ಹೌದಾ ಪ್ರೀತಿ ಅಕ್ಕ, ಸೂಪರ್ ಸೂಪರ್, ಥ್ಯಾಂಕ್ ಯು. ಸೂಪರ್, ಥ್ಯಾಂಕ್ ಯು ದೊಡ್ಡಪ್ಪ. ಬೇಗ ಕೊರ್ಲೆ ಚಾ ಪನಂದುಲ್ಲೇರು ದಿನೇಶ್ ಬ್ರದರ್, ಸೂಪರ್ ಸೂಪರ್, ಥ್ಯಾಂಕ್ ಯು ದೊಡ್ಡಪ್ಪ. ಶಾಂತಕ್ಕ ಹಾಯ್. ಇಂಚೆಲ್ಲರು ಚಾ ಪರಿಹಾರ ಬೇಲೆ ಅಂಡಿ ಇಜ್ಜಿ ಶಾಂತಕ್ಕ, ನಾನು ನಿಮ್ಮ ಮಧ್ಯಾಹ್ನ ಒಕ್ಕ ಬೇಲೆ ಅಂತ. ಶಾಂತ ಹಾಯ್ ಅಂತ ದೊಡ್ಡಪ್ಪ. ಲೈವ್ಗೆ ಜಾಯಿನ್ ಆಗಿ ಸಪೋರ್ಟ್ ಮಾಡಿ ಅಂತ ಶಾಂತಕ್ಕ. ಲೈಕ್ ಕೊಡಿ ದೊಡ್ಡಪ್ಪ ಅಂತ ಶಾಂತಕ್ಕ. ಶಾಂತ ಸಿಸ್ ಇರೇ ಬೋರ್ಡ ಚಾಕೇನೊಂದಿಲ್ಲ ಪ್ರೀತಿ ಅಕ್ಕ. ಹಾಯ್ ಪ್ರೀತಿ ಸಿಸ್ ಅಂತ ಶಾಂತಕ್ಕ. ಬೋರ್ಡು ಪ್ರೀತಿ ಸಿಸ್ ಬಂತಂತಂದಿಲ್ಲ ಶಾಂತಕ್ಕ. ಕೊರಾತಂಡ ಕೊಡ್ತುವೆ ರಾತಿ ದಾದೆ ತಿಂಡಿ ಪ್ರೀತಿ ಸಿಸ್ಕೇನೊಂದಿಲ್ಲ ಶಾಂತಕ್ಕ. ಸೂಪರ್, ಥ್ಯಾಂಕ್ ಯು, ಗುಡ್. ಓಡೆ ದಿನೇಶ್ ಬ್ರೋ ಚಾ ಮಲ್ಪೋಡ್ ನಾನ ಪನೊಂದಿಲ್ಲ ಪ್ರೀತಿ ಅಕ್ಕ. ವಂಡರ್ಫುಲ್, ಥ್ಯಾಂಕ್ ಯು, ಸೂಪರ್, ಥ್ಯಾಂಕ್ ಯು ದೊಡ್ಡಪ್ಪ. ಫ್ಯಾಂಟಾಸ್ಟಿಕ್, ಫ್ಯಾಬ್ಲೆಸ್, ಬೆಸ್ಟ್, ಥ್ಯಾಂಕ್ ಯು ಶಾಂತಕ್ಕ. ಕಿರಣ್ ಬ್ರೋ ಬೈಜರ ಇಜ್ಜಿಜ್ಜಿ ಬೈಜರು ಆರು ಕೋಡ ಬೆತ್ತದ ಲಾಸ್ಟಿಗೆ ಏನಂದಿತ್ತೇರು ದೂರ ಪೋಯರು. ಪ್ರಸಾದ್ನ ಫೇವ್ರೇಟ್ ಚಕ್ಕುಲಿ ಅಂದೆ ದೂರ ಪೋತೇರು ಪ್ರಸಾದ್ ಅಣ್ಣೆ. ನೈಸ್ ಲೈವ್, ಥ್ಯಾಂಕ್ ಯು ದೊಡ್ಡಪ್ಪ. ಹೇಗೆ ಇದ್ದೀರಾ ಅಂತ ಶಾಂತಕ್ಕ. ಶಾಂತ ಐ ಆಮ್ ಫೈನ್, ಹೌ ಆರ್ ಯು ಅಂತ ಕೇಳ್ತಿದ್ದಾರೆ ದೊಡ್ಡಪ್ಪ. ಹರೀಶ್ ಅಣ್ಣ ಎರಡು ಕಣ್ಣು ಬಿಟ್ಟು ಅಲ್ಲಲ್ಲ ನೋಡ್ತಿದ್ದಾರೆ ನೋಡಿ. ಯಾನು ಈ ರೀತಿ ಚಾಕೋರ್ಪರ್ ಬಂದು ಕಾತು ಕುಲ್ಲಿನಿ ಬಂದಿಲ್ಲ ದಿನೇಶ್ ಬ್ರದರ್. ದಿನೇಶ್ ಬ್ರೋಗೆ ಎಲ್ಲರೂ ವಿಶ್ ಮಾಡಿ ಅಂತ ಪ್ರೀತಿ ಅಕ್ಕ. ನಾನು ಕೂಡ ಆರಾಮ, ಇಲ್ಲಿ ಸೆಕೆ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಹಾಯ್ ಹರೀಶ್ ಬ್ರೋ ಅಂತ ಶಾಂತಕ್ಕ. ಹೌದು, ಇವರಿಗೆ ದಿನೇಶ್ ಬ್ರದರ್ಗೆ ವಿಶ್ ಮಾಡಿ, ಅವರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿ ಎಲ್ಲರೂ. ಶಾಂತಕ್ಕ ನಮಸ್ತೆ ಅಂತ ಹರೀಶಣ್ಣ.
ದಿನೇಶ್ ಬ್ರೋ ಚಾ ಲಾಯ್ಕು ಕೊದ್ದೋಡು ಅಮಸರ ಮಲ್ಪೊಡ್ಚಿ ಪನ್ನೊಂದುಲ್ಲೇರ್ ಪ್ರೀತಿ ಅಕ್ಕ. ಹ್ಯಾಪಿ ಬರ್ತ್ಡೇ ದಿನೇಶ್ ಬ್ರೋ ಅಂತ ಶಾಂತಕ್ಕ. ಶಾಂತ ಹೌದು ತುಂಬ ಬಿಸಿಲು ಇದೆ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ. ಚಾ ಅಂಡೆ ಹರೀಶ್ ಬ್ರೋ ಕೆನೊಂದುಲ್ಲೇರ್ ಶಾಂತಕ್ಕ. ಹಾಯ್ ಹರೀಶ್ ಬ್ರೋ ಇರೆಗೆ ಚಾ ಬೋರ್ಡ್ ಹಾಕೆನೊಂದುಲ್ಲೇರ್ ಪ್ರೀತಿ ಅಕ್ಕ. ಆ ಓಡಾತೆ ಪನ್ನೊಂದುಲ್ಲೇರ್ ಹರೀಶ್ ಅಣ್ಣ. ದೊಡ್ಡಪ್ಪ ಅಂತ ಶಾಂತಕ್ಕ ಸಬ್ ಅಂತ ಹೇಳ್ತಿದ್ದಾರೆ ದಿನೇಶ್ ಬ್ರದರ್. ಎತ್ತುಂಡ ಬೋರ್ಡ್ ಪನ್ನೊಂದುಲ್ಲೇರ್ ಹರೀಶ್ ಅಣ್ಣ. ಓಕೆ ದಿನೇಶ್ ಬ್ರೋ ಅಂತ ಶಾಂತಕ್ಕ. ಕುಂತುಲೆ ನನೊಂಜಿ ಲೋಟೆ ನೀರು ಒಯ್ಕಿ ಎಬ್ರೈತೆ ಅಕ್ಕ. ಲೈಕ್ ಅಂತ ಬಿರೋಜ್ ಅಣ್ಣ. ಥ್ಯಾಂಕ್ ಯು ಬಿರೋಜ್ ಅಣ್ಣ. ಗುಡ್ ಥ್ಯಾಂಕ್ ಯು ಬಿರೋಜ್ ಅಣ್ಣ. ಒಂದು ದಾದೆ ಗೊತ್ತುಂಡೆ ಏತು ಲೋಟೆ ಚಾ ಪರಿಯಾರು. ಸೂಪರ್ ಅಂತ ದೊಡ್ಡಪ್ಪ. ಇನಿ ಆವ ಚಾ ಕೇನೊಂದುಲ್ಲೇರ್ ದಿನೇಶ್ ಬ್ರದರ್. ಇನಿ ಕಾವಂದು ಅಂದು ಚಾಕ್ ಅಂದೆ ಪ್ರೀತಿ ನೀರು ಮೈತುಂಡವು ಎಂಚಾವು ಪನ್ನೆ. ಯಾರಿದ್ದೀರ ಕಮೆಂಟ್ ಹಾಕಿ. ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ದಿನೇಶ್ ಬ್ರೋ ಜನ ಜಾಸ್ತಿ ಉಳ್ಳೇರು ಪನ್ನೊಂದುಲ್ಲೇರ್ ಪ್ರೀತಿ ಅಕ್ಕ. ದಿನೇಶ್ ಬ್ರೋ ಕನೆಕ್ಟ್ ಆಯ ಪನ್ನೊಂದುಲ್ಲೇರ್ ಶಾಂತಕ್ಕ. ಕಮೆಂಟ್ ಹಾಕಿ ಜನರೇ. ಹಾಯ್ ಬಿರ್ವಜ್ ಅಂತ ಶಾಂತಕ್ಕ. ಬಿರ್ವಜ್ ಅಣ್ಣ ಎಲ್ಲಿ ಹೋದ್ರು? ನಿದ್ದೆ ಮಾಡ್ತಿದ್ದಾರಂತ ಅವರು. ಸೂಪರ್ ಅಂತ ದೊಡ್ಡಪ್ಪ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಚಾಯ್ ಏತು ಲೋಟೆ ಪರಿಯರ್ ಪಂದಕ್ಕೇನು ಜಾರು ಖಾಲಿ ಏನಡೆ ಏತು ಲೋಟೆ ಪರಿ ಇಜ್ಜಿ ಬಿರೋದಣ್ಣ. ಚಾಯ್ ಏತು ಲೋಟೆ ಪರಿಯರ್ಕೆ ನೀರ್ನಕ್ಕೆ ಬಿಕ್ಕು ಅಲ್ಲೇನೋರ್ರ ರೆಗೆ ಆಪುಜ್ಜಿ ಇರು ಇನಿ ವಾಮರ್ಗಿಲ್ಡಲ್ಲ ಹಾಕದಾರು ಬಿರುವಸ್ ಬಂದು ತೆಳ್ತಂದಿಲ್ಲ ಶಾಂತಕ್ಕ. ಮೂಲ್ ಬರ್ಸ ಬರ್ಪುನ ಅಂದಾಜುಂಡು ಅಂದೆ. ಹಾಯ್ ಶಾಂತ ಸಿಸ್ ಅಂತ ಬಿರುವಜಣ್ಣ. ಅವಳು ಬರ್ಸ ಉಂಡೆ ಇಜ್ಜಿ ಶಾಂತಕ್ಕ. ಕೋಡಲ ಮೋಡ ಅದಿತ್ತಂಡು ಇಜ್ಜಿ ಬಿರುವಜ್ ಅಂತ ಪ್ರೀತಿ ಅಕ್ಕ. ಕಲಿ ಅಂತ ಹೇಳ್ತಿದ್ದಾರೆ ಬಿರುವಜಣ್ಣ. ನೈಸ್ ಲೈವ್. ಥ್ಯಾಂಕ್ ಯು ಶಾಂತಕ್ಕ. ಇರು ಅಲ್ಪ ಚಾ ಮಲ್ಪುನು ಈ ಜಾತ್ರೆ ಸ್ವಲ್ಪ ನಾಕೇನೊಂದಿಲ್ಲ ದಿನೇಶ್ ಬ್ರದರ್. ಮಿತ್ತು ಉಲ್ಲ ಕೆಲವು ಕಲ ಅಯ್ಯೋ ಶಾಂತಕ್ಕ. ದಿನೇಶ್ ಬ್ರೋ ಅಂತ ನಗ್ತಿದ್ದಾರೆ ಶಾಂತಕ್ಕ. ಬಲಿತ ಓಡೆ ಬಲಿತ ಉಲ್ಲ ದಿನೇಶ್ ಬ್ರೋ ಇಲ್ಲಡಿ ಪನೊಂದುಲ್ಲ ಇರ್ತೈತಿ ಅಕ್ಕ. ಅವರೆಲ್ಲ ಮಾತಾಡಲ್ಲಂತೆ, ಅದಕ್ಕೆ ಅಲ್ಲಿ ಕೂತಿದ್ದಾರೆ. ಅವರಿಗೆ ಕೋಪ ಅಂತೆ ನನ್ನ ಹತ್ರ, ಗೊತ್ತಾ ಶಾಂತಕ್ಕ? ನಿಲ್ಕೊನು ದಾದ ಉಂಡು ಒಂದು ಬೊಕ್ಕ ಅಂಚನೆ ಬಂದು ಅಂದೆ ಶಾಂತಕ್ಕ. ಆದಿಪ್ಪು ಸೂಪರ್ ಅಂತ ದೊಡ್ಡಮ್ಮ ಎಲ್ಲಿ ಅಂತ ಕೇಳ್ತಿದ್ದಾರೆ. ಶಾಂತ ಸಿಸ್ ಅಂತ ನಗ್ತಿದ್ದಾರೆ ಪ್ರೀತಿ ಅಕ್ಕ. ಒಂಜಿ ಸಾಂಗ್ ಬನ್ನಿ ಯಾಪನ ಇರು ಮರಣೀನ ಬನ್ನಿ ಆ ಸಾಂಗ್ ಬನ್ನಿಕ್ಕೆ ಕಕ್ಕೆ ಬಲಿತನ್ ಪನ್ಪರ ಇರು ಯಾವನ್ಪಿಚ್ಚಿ. ಶಾಂತ ಐ ಆಮ್ ಅನ್ಮ್ಯಾರಿಡ್ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ.
ಜನ ಜಾಸ್ತಿ ಉಳ್ಳೇರು ಪಂದು ಪಂಡಾರು ಪ್ರೀತಿಯ ಕಾಯ್ಕಕ್ಕೆ ಎಣ್ಣಿ ಪನದುಳ್ಳೇರು ದಿನೇಶ್ ಬ್ರದರ್. ಅಯ್ಯೋ ಶಾಂತಕ್ಕ ಮಾಗಿ ಓದೋಡ ಐಟು ಮಿನಿ ತುಳು ಬಾಪನ ಎತ್ತಂಡ ದೊಡ್ಡಪ್ಪ ಅಂತ ಶಾಂತಕ್ಕ, ಶಾಂತ ಅಂತ ನಗ್ತಿದ್ದಾರೆ ದೊಡ್ಡಪ್ಪ. ಉಪ್ಪಡು ಇಪ್ಪಡಿ ಇಪ್ಪಡಿ ನಿಂಗೆ ಇರ್ನ ಕಮೆಂಟ್ ತಿಳ್ಕೆ ಇರ್ತೀನಿ. ಪೂರ ಜನಕ್ಕೆ ಚಾಕೆ ಎಂದು ಪೇರು ಒಂತೆ ಪೂರ ಕನ್ನ ಚಾಕೊರು ಕೊರ್ಲೆ ಕೊರ್ಲೆ. ನನಗೂ ಕೂಡ ತುಳು ಭಾಷೆ ಅರ್ಥ ಆಗುತ್ತೆ, ಮಾತಾಡೋಕ್ಕೆ ಕಷ್ಟ ಅಂತ ಹೇಳ್ತಿದ್ದಾರೆ ಸುಚಿತ್ರ ಸಿಸ್. ಹೌದಾ, ಕಣ್ಣ ಹೀರೆ ಪರ್ಲೆ ಪ್ರೀತಿ ಸಿಸ್ ಪನೊಂದುಲ್ಲ ಶಾಂತಕ್ಕ. ಶಾಂತ ಸಿಸ್ ಅಂತ ನಗ್ತಿದ್ದಾರೆ ಬಿರೋಸಣ್ಣ. ಸುಚಿತ್ರ ಹೌದಾ ಅಂತ ಕೇಳ್ತಿದ್ದಾರೆ ದೊಡ್ಡಪ್ಪ. ಓ ದೇವ ಅಂತ ಶಾಂತಕ್ಕ. ಶಾಂತ ಸಿಸ್ ಅಂತ ಪ್ರೀತಿ ಅಕ್ಕ. ಬನ್ನಿ ಗೈಸ್ ಮಾತಾಡಿ. ಸ್ಕ್ರೀನ್ ಶಾಟ್ ಒಂದುಂಟು ಓಲಿಗೆ ಶಾಂತ. ಕಟ್ಟಂ ಚಾಯ ಬಿರೋಸಣ್ಣ ಓವಿಯೇ ಪೋಪುಣಿತ್ತೆ ನ್ಯೂಸ್. ಈ ಶಾಂತಕ್ಕನಿಗೆ ಬಿರುವಾಸ ಒಂದು ತಿಳ್ತಂದಿಲ್ಲ ಇರ್ತಿದ್ದೆ ಅಕ್ಕ. ರವೀಂದ್ರಣ್ಣ ಹಾಯ್. ಎಂಚಲ್ಲರು ಕೆಲವರಿಗೆ ಅವು ವೇಲಾಗ್ಲೆ ನ್ಯೂಸ್ ಬೋರ್ಡು ಬೊಕ್ಕ ಬೇತಿಲ್ಲ ಇವನು ಎಂಕಾಪುಜಿ ಶಾಂತಕ್ಕ ತಿಳಿಕೆ ಲೈಕ್ ಅಂತ ರವೀಂದ್ರಣ್ಣ ಥ್ಯಾಂಕ್ ಯು. ರವೀಂದ್ರ ಅವರೇ ಅಂತ ದೊಡ್ಡಪ್ಪ. ಶಾಂತ ಸಿಸ್ ಹಾಯ್ ಅಂತ ರವೀಂದ್ರಣ್ಣ. ನೀವು ತುಳುನಾಡ ಮೇಡಮ್ ಎನ್ನ ಮಂಗಳೂರು ಪನಂದಲ್ಲೇರು ಲೈಫ್ ಆಫ್ ತುಳುವಾಸ್ ಅಂದು ತುಳುವಾಸ್ ಇರೆಂಚೊಲ್ಲರು ಚಾಪರ್ಯಾರ. ದೊಡ್ಡಪ್ಪ ಹಾಯ್ ಅಂತ ರವೀಂದ್ರಣ್ಣ. ರವೀಂದ್ರ ಬ್ರೋ ಹಾಯ್. ಮಧ್ಯಾಹ್ನ ಕೈಪಾಂಡ ಇತ್ತೆ ಚಾ ಒಂದುಂಡು ಗೋಡೆಗೆ ಏನೊಂದುಂಡೆ ಪ್ರೀತಿ ಅಕ್ಕ. ಎಂಚಿನ ಪೇರ್ದ ಪೊಡಿ ಕಂತು ದಿವೋಡಿ ಮಸ್ತ್ ಜನ ಉಪ್ಪುನಾಗ ಹಾಯ್ ರವೀಂದ್ರ ಬ್ರೋ ಅಂತ ಶಾಂತಕ್ಕ. ಮಾತ್ರ ಕಟ್ಟಂ ಚಾಯ್ ಅಂತ ಹೇಳ್ತಿದ್ದಾರೆ ಪ್ರೀತಿ ಅಕ್ಕ. ಸೂಪರ್ ಸೂಪರ್ ಥ್ಯಾಂಕ್ ಯು. ಪ್ರೀತಿ ಸಿಸ್ ಸಾಯ್ ಅಂತ ರವೀಂದ್ರಣ್ಣ. ಬಿರ್ವಾಸ್ ಅಂತ ಪ್ರೀತಿ ಅಕ್ಕ. ನಮಗೆ ತುಳು ಕಲಿಸಿ ಅಂತ ದಿನೇಶ್ ಬ್ರದರ್. ಅವರು ಎಲ್ಲಿ ಹೋದ್ರು? ಲೈಫು ಆಫು ತುಳುವಾಸ್ ಅವರೇ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ, ಹಾಗೆ ಚಾನಲ್ಗೆ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟ್ ಆಗಿ. ಇದ್ದೀರಾ? ಓಂ ನಮಃ ಶಿವಾಯ್ ಅಂತ ದೊಡ್ಡಪ್ಪ ಥ್ಯಾಂಕ್ ಯು. ಹಾಯ್ ಹಾಯ್ ರವೀಂದ್ರ ಬ್ರೋ ಅಂತ ಬಿರುವಜಣ್ಣ. ಹಾಂ ಚಾ ಕೊರ್ಲೆ ಪ್ರೀತಿ ಸಿಸ್ ಅಂತ ರವೀಂದ್ರಣ್ಣ. ಅಂಚ ಒಂತೆ ಉಂಡು ಅವು ಯಾವಂತ ನಮ್ಮ ಲೈವ್ಡ್ ಮಸ್ತ್ ಜನತ ಅಂಚ ಪನೊಂದುಲ್ಲೇರು ಪ್ರೀತಿ ಅಕ್ಕ. ದಿನೇಶ್ ಅಣ್ಣ ಹಾಯ್ ಅಂತ ರವೀಂದ್ರಣ್ಣ. ಮಳೆ ಬರುವ ಹಾಗಿದೆ ಅಂತ ಶಾಂತ ಕೇಳ್ತಿದ್ದಾರೆ. ಎಂತ ಸಾಂಗಾ? ಮಳೆ ಬರುವ ಹಾಗಿದೆ ಬೊಕ್ಕ ಗೊತ್ತುಜ್ಜಿ ರೆಡಿ ಆಂಡ ಚಾ ಅಂತ ದಿನೇಶ್ ಅಣ್ಣ. ಪಾಯಸ ಪರಿಹಾರ ಹಾಗೇನೊಂದುಲ್ಲೇರು ಬಿರುವಜಣ್ಣ. ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಬಂದರು ನೋಡಿ ಪುತ್ತೂರಿನ ಹುಲಿ ಬಂದರು ನೋಡಿ. ಗುಡ್ ಈವ್ನಿಂಗ್ ಅಂತ ಕಿರಣಣ್ಣ ಬಂದರು. ಹಾಯ್ ಕಿರಣಣ್ಣ. ಬರ್ತ್ಡೇ ದಿನೇಶ್ ಬ್ರೋನ ರವೀಂದ್ರ ಬ್ರೋ ಪನೊಂದು ಪೇರು ಪ್ರೀತಿ ಅಕ್ಕ. ಇರೇನ ಇಲ್ಲ ಓಲಿ ಎನ್ನ ಕಾರ್ಕಳ
24ನೇ ಲೈಕ್. ಥ್ಯಾಂಕ್ ಯು ಕಿರಣಣ್ಣ. ಏತ್ ಲೋಟ ಪರಿಯರ್ಗೆ ಇನ್ನೊಂದು ಲೇರು ಬಿರುವಜಣ್ಣ. ಕಿರಣ್ ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಹಾಯ್ ಕಿರಣ್ ಬ್ರೋ, ಎಲ್ಲಿ ತೋಟದಲ್ಲಿ ಇದ್ದೀರಾ ಅಂತ ಶಾಂತಕ್ಕ. ಸೂಪರ್ ಸೂಪರ್, ಥ್ಯಾಂಕ್ ಯು ರವೀಂದ್ರಣ್ಣ. ನಮಸ್ಕಾರ ಭಾಗ್ಯಸಿಸ್ ಅಂತ ಹೇಳ್ತಿದ್ದಾರೆ ಕಿರಣಣ್ಣ, ಥ್ಯಾಂಕ್ ಯು. ದಿನೇಶ್ ಬ್ರೋ ಪಾರ್ಟಿ ಆವಡು ಪನಂದಲ್ಲೇರು ಶಾಂತಕ್ಕ. ಗುಡ್ ಗುಡ್ ಅಂತ ರವೀಂದ್ರಣ್ಣ. ರವೀಂದ್ರ ಬ್ರದರ್ ಹಾಯ್ ಹೆಲೋ ಅಂತ ಹೇಳ್ತಿದ್ದಾರೆ ಕಿರಣಣ್ಣ. ರಕ್ಷಿತ್ ಬಂದರು. ಹಾಯ್ ರಕ್ಷಿತ್, ಹೇಗಿದ್ದೀರಾ? ಊಟ ಮಾಡಿದ್ರಾ? ಟೀ ಕುಡಿದ್ರಾ? ಸೂಪರ್ ಸೂಪರ್ ಅಂತ ದೊಡ್ಡಪ್ಪ. ಗುಬ್ಬನ ಕಾಣತ್ತಾರ ಇಜ್ಜಿ ನಾನು ದಾಲಕಂದಿಜ್ಜಿ ತಿನ್ಪುನ ಪೂರ ಕಂದೇವಿ ಬಿರುವದಣ್ಣ. ದಿನೇಶ್ ಅಣ್ಣ ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಹಾಯ್ ರಕ್ಷಿತ್ ಅಂತ ಶಾಂತಕ್ಕ. ರವೀಂದ್ರ ಬ್ರೋ ಹಾಯ್ ಅಂತ ರಕ್ಷಿತ್. ಹಾಯ್ ರಕ್ಷಿ ಅಂತ ಹೇಳ್ತಿದ್ದಾರೆ ಪ್ರೀತಿ ಅಕ್ಕ. ರಕ್ಷಿತ್ ಹೆಲೋ ಅಂತ ದೊಡ್ಡಪ್ಪ. ರಕ್ಷಿತ್ ಬ್ರೋ ನಮಸ್ತೆ ಅಂತ ರವೀಂದ್ರಣ್ಣ. ಶಾಂತ ಸಿಸ್ಟರ್ ಹಾಯ್ ಅಂತ ರಕ್ಷಿತ್. ಕಿರಣ್ ಬ್ರೋ ಚಾ ಆಯ್ತಾ ಅಂತ ಕೇಳ್ತಿದ್ದಾರೆ ಶಾಂತಕ್ಕ. ಶಾಂತ ಸಿಸ್ ಹಾಯ್ ಅಂತ ಕಿರಣಣ್ಣ. ಪಾರ್ಟಿ ಕೊರ್ಕ ಶಾಂತಕ್ಕ ಅಂತ ದಿನೇಶ್ ಬ್ರದರ್. ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಪ್ರೀತಿ ಅಕ್ಕ ನಮಸ್ತೆ ಅಂತ ರಕ್ಷಿತ್. ಕಾರ್ಲಾಡು ಗೊಮ್ಮಟ್ಟನ ಕಾಯ್ತಲ್ಲ ಮಾಡಿ. ಥ್ಯಾಂಕ್ ಯು. ಎಲ್ಲಿ ಹೋಯ್ತು ಮೆಸೇಜ್? ಕಿರಣ್ ಬ್ರೋ ಕೂ ಅಂತ ಶಾಂತಕ್ಕ. ಸಪೋರ್ಟ್ ಥ್ಯಾಂಕ್ ಯು. ರಕ್ಷಿತ್ ದೊಡ್ಡಪಾಯ ಅಂತ ರಕ್ಷಿತ್. ನೈಸ್ ಥ್ಯಾಂಕ್ ಯು ರವೀಂದ್ರಣ್ಣ. ನೈಸ್ ಲೈವ್ ಅಂತ ಶಾಂತಕ್ಕ. ಥ್ಯಾಂಕ್ ಯು ರವೀಂದ್ರಣ್ಣ ಅಂತ ದಿನೇಶ್ ಬ್ರದರ್. ಸೂಪರ್ ಅಂತ ಶಾಂತಕ್ಕ. ರಕ್ಷಿ ಚಹಾ ಬೋರ್ಡ್ ಆಗೇನಂದ್ರೆ ಪ್ರೀತಕ್ಕ. ಗುಡ್ ಥ್ಯಾಂಕ್ ಯು. ಸಿದ್ಧಲಿಂಗ ಹಾಯ್, ಹೇಗಿದ್ದೀರಾ? ಕಾಫಿ ಇಲ್ಲ, ನಿಮ್ದಾಯ್ತಾ? ವೇರ್ ಆರ್ ಯು ಫ್ರಮ್? ನಮ್ಮದು ಕಾರ್ಕಳ. ನಿಮ್ದು ಯಾವ ಊರು? ಸೂಪರ್ ಅಂತ ರವೀಂದ್ರಣ್ಣ. ಚಹಾ ಆಗಿಲ್ಲ ಕೂ ಹೇಳಿ ಶಾಂತ ಸಿಸ್ ಅಂತ ಹೇಳ್ತಿದ್ದಾರೆ ಕಿರಣಣ್ಣ. ಪ್ರೀತಿ ಅಕ್ಕ ಶಾಂತ ಸಿಸ್ಟರ್. ರವೀಂದ್ರ ಬ್ರೋ ದೊಡ್ಡಪ್ಪ ಚಹಾ ಅಂಡಿಗೇನೊಂದು ಲೇರ್. ರಕ್ಷಿತ್ ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಹಾಂ ಕೊರ್ಲೆ ಪ್ರೀತಿ ಅಕ್ಕ ಚಹಾ ಪನಂದ್ರೆ ರಕ್ಷಿತ್. ಚಹಾ ಇಜ್ಜಿ ರಕ್ಷಿತ್ ಪನಂದ್ರೆ ಶಾಂತಕ್ಕ. ರಕ್ಷಿತ್ ಟೀ ಆಯಿತು, ನಿಮ್ಮದು ಕಾಫಿ ಆಯಿತಾ ಅಂತ ಕೇಳ್ತಿದ್ದಾರೆ ದೊಡ್ಡಪ್ಪ. ಚಹಾ ತುಜ್ಜಿ ರಕ್ಷಿತ್ ಬ್ರೋ. ಇರ್ನಾಡ ಆಗೇನಂದ್ರೆ ರವೀಂದ್ರಣ್ಣ. ಕೆಲಸ ಆಯಿತು ದೊಡ್ಡಪ್ಪ ಅಂತ ಶಾಂತಕ್ಕ. ಲೈಕ್ ಕೊಡಿ ಅಂತ ಶಾಂತಕ್ಕ. ಚಹಾ ಲೈವ್ಡು ಕೊರ್ಪೆರ್ಗೆ ಪನಂದ್ರೆ ರವೀಂದ್ರಣ್ಣ. ಶಾಂತ ಎಸ್ ಕೆಲಸ ಮುಗೀತು ಅಂತ ದೊಡ್ಡಪ್ಪ. ವಿಜಯನಗರ ಸಿಸ್ಟರ್ ಹೌದಾ? ನಾಗರಾಜ್ ಅವರೇ ಹೇಗಿದ್ದೀರಾ? ಟೀ ಕುಡಿದ್ರಾ? ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಮಾತಿರ್ಲ ಬೆಲೆ ಚಾ ಪರ್ಕ ಚಾ ಮಾತ ಚಕ್ಕುಲಿ ರೆಡಿ ಉಂಡು ಪನಂದ್ರೆ ಪ್ರೀತಿ ಅಕ್ಕ. ಕಮೆಂಟ್ ಥ್ಯಾಂಕ್ ಯು ರವೀಂದ್ರಣ್ಣ. ಎನ್ನ ಆಡು ದೊಡ್ಡಪ್ಪ ಶಾಂತ ಸಿಸ್ಟರ್ ಪ್ರೀತಿ ಅಕ್ಕ ರವೀಂದ್ರ ಬ್ರೋ ಪನಂದ್ರಲೇರು ರಕ್ಷಿತ್. ಏನೊಂಜಿಗೆ ಎಂಜರದ ಓಕೆ ಬೇಜಾರಿಜ್ಜಿ ಲೈಫ್ ಆಫ್ ತುಳುವಾಸ್. ಸೂಪರ್ ಅಂತ ರವೀಂದ್ರಣ್ಣ. ಥ್ಯಾಂಕ್ ಯು. ಸಪೋರ್ಟ್ ಥ್ಯಾಂಕ್ ಯು. ನೈಸ್ ಅಂತ ರವೀಂದ್ರಣ್ಣ. ಥ್ಯಾಂಕ್ ಯು. ಲೈವ್ ಓನರ್ ಚಾ ಉಂಡೆಗೇನಂದ್ರೆ ರಕ್ಷಿತ್ ಇಜ್ಜಿ. ರಕ್ಷಿತ್ ಸಾರಿ ನನಗೆ ತುಳು ಲ್ಯಾಂಗ್ವೇಜ್ ಬರಲ್ಲ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ. ನಾಗರಾಜ್ ಅವರು ಎಸ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಲೈಕ್ ಡನ್. ಥ್ಯಾಂಕ್ ಯು ನಾಗರಾಜ್ ಬ್ರದರ್. ಕಮೆಂಟ್ ಥ್ಯಾಂಕ್ ಯು. ಗಿಜಿ ದಾದೆ ವಿರೋಧಣ್ಣ ಗೊತ್ತಾಯ್ತು. ನೈಸ್ ಅಂತ ರವೀಂದ್ರಣ್ಣ. ಥ್ಯಾಂಕ್ ಯು. ಒಂಜಿ ಲೈಂಡ್ ಫಿನಿಶ್ ರಕ್ಷಿತ್ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಓಕೆ ಸಿಸ್ಟರ್ ಬಾಯ್ ಟೇಕ್ ಕೇರ್. ಓಕೆ ಸುಚಿತ್ರ ಸಿಸ್ ಬಾಯ್ ಎಲ್ರಿಗೂ ದೊಡ್ಡಪ್ಪ. ಬಾಯ್ ಟೇಕ್ ಕೇರ್ ಅಂತ ಸುಚಿತ್ರ ಸಿಸ್. ಅರ್ಥ ಆಗುತ್ತೆ ಅಲ್ವಾ ದೊಡ್ಡಪ್ಪ, ಸಾಕು ನಿಮಗೆ ಅಂತ ಹೇಳ್ತಿದ್ದಾರೆ ರಕ್ಷಿತ್. ಬಿರ್ವಸ್ ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಕಮೆಂಟ್ ಥ್ಯಾಂಕ್ ಯು ರವೀಂದ್ರಣ್ಣ. ಸುಚಿತ್ರ ಬಾಯ್ ಅಂತ ದೊಡ್ಡಪ್ಪ. ಸಪೋರ್ಟ್ ಅಂತ ರವೀಂದ್ರಣ್ಣ. ಥ್ಯಾಂಕ್ ಯು. ಇದು ಯಾರು ಹೆಸರು ಹೇಳಿ, ನಂಗೆ ಗೊತ್ತಾಗ್ತಿಲ್ಲ ಮೆಸೇಜ್. ಶಾಂತ ಸಿಸ್ಟರ್ ಅಂತ ನಗ್ತಿದ್ದಾರೆ ರಕ್ಷಿತ್. ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಬನ್ನಿ ಜನರಂತೆ ರವೀಂದ್ರಣ್ಣ. ಎಸ್ ರಕ್ಷಿತ್ ಸ್ವಲ್ಪ ಅರ್ಥ ಆಗುತ್ತೆ ಅಂತ ದೊಡ್ಡಪ್ಪ. ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಹೈಡ್ನಲ್ಲಿ ಇರಬೇಡಿ ಬನ್ನಿ ಜನರಂತೆ ರವೀಂದ್ರಣ್ಣ. ರಕ್ಷಿತ್ ಅಂತ ನಗ್ತಿದ್ದಾರೆ ಶಾಂತಕ್ಕ. ಹೈಡ್ನಲ್ಲಿ ಕದ್ದು ನೋಡಬೇಡಿ ಜನರೇ ಅಂತ ರವೀಂದ್ರಣ್ಣ. ಸಪೋರ್ಟ್ ಥ್ಯಾಂಕ್ ಯು.
ಹಾಂ ದೊಡ್ಡಪ್ಪ ಜೈ ಅಂತ ಹೇಳ್ತಿದ್ದಾರೆ ರಕ್ಷಿತ್. ಓಕೆ ಬಾಯ್ ಆಲ್ ಯಾನ್ ಚಾ ಪರ್ಪೆ ಬಂದಿಲ್ಲ ಪ್ರೀತಕ್ಕ. ರವೀಂದ್ರ ಬ್ರೋ ಅಂತ ನಗ್ತಿದ್ದಾರೆ ಶಾಂತಕ. ಸಪೋರ್ಟ್ ಥ್ಯಾಂಕ್ ಯು. ರವೀಂದ್ರಣ್ಣ ನಗ್ತಿದ್ದಾರೆ. ರಕ್ಷಿತಾ ಅಂತ ದೊಡ್ಡಪ್ಪ. ಜೋರ್ ಸೇಕೆ ಬಂದಿಲ್ಲ ಶಾಂತಕ. ಸೂಪರ್ ಥ್ಯಾಂಕ್ ಯು. ಪ್ರೀತಕ್ಕ ಶಾಪರ ಬಾಯ್ ಮನ್ಪುನ ಈರ್ಗೆ ಅನ್ನೋದಿಲ್ಲ ರಕ್ಷಿತ್. ಗುಡ್ ಥ್ಯಾಂಕ್ ಯು. ಕಮೆಂಟ್ ಥ್ಯಾಂಕ್ ಯು. ಸೂಪರ್ ಥ್ಯಾಂಕ್ ಯು ರವೀಂದ್ರಣ್ಣ. ರವೀಂದ್ರ ಬ್ರೋ ಮಾತ ಲೈವ್ ಇಡ್ಲ ಮಲ್ಲ ಸಿಹಿ ಓಪನ್ ಅಂದಿಲ್ಲ ಶಾಂತಕ್ಕ. ರಕ್ಷಿ ಬಂದು ತಿಳ್ತೊಂದಿಲ್ಲ ಪ್ರೀತಿಯಕ್ಕ. ಗುಡ್ ಥ್ಯಾಂಕ್ ಯು ರವೀಂದ್ರಣ್ಣ. ಅಲ್ಲೇ ಪ್ರೀತಿ ಸಿಸ್ ಚಾ ಪರ್ಪೆರಿಗೆ ಬಂದಿಲ್ಲ ಬಿರುವಸಣ್ಣ. ಶಾಂತ ಸಿಸ್ ಅಂತ ರವೀಂದ್ರಣ್ಣ. ಕಮೆಂಟ್ ಅಂತ ರವೀಂದ್ರಣ್ಣ ಥ್ಯಾಂಕ್ ಯು. ಬಿರುವಸ್ ಅಂತ ಪ್ರೀತಿಯಕ್ಕ ನಗ್ತಿದ್ದಾರೆ. ಅಂದು ಬಂದಿಲ್ಲ ಶಾಂತಕ್ಕ. ಪ್ರೀತಿಯಕ್ಕ ಶಾಂತ ಸಿಸ್ಟರ್ ಎಂಚೊಲ್ಲರಿಗೆ ಏನಂದಿಲ್ಲ ರಕ್ಷಿತ್. ಆಂಡ್ ಅಂದರೆ ಏನು ಅಂತ ಕೇಳ್ತಿದ್ದಾರೆ ದೊಡ್ಡಪ್ಪ. ಕಮೆಂಟ್ ಅಂತ ರವೀಂದ್ರಣ್ಣ. ಸೌಖ್ಯ ರಕ್ಷಿತ್ ಈರೆಂಚೊಲ್ಲರಿಗೆ ಏನಂದಿಲ್ಲ ಶಾಂತಕ್ಕ. ಹೇಳಿ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ. ಪ್ರೀತಿ ಸಿಸ್ ದಾದ ಕಜೆಪ್ಪು ಏನಂದಿಲ್ಲ ರವೀಂದ್ರಣ್ಣ. ಲೈವ್ ಓನರ್ ಇರೇನ ಅಡೇ ಲಾಸ್ಟ್ಗೆ ಬರ್ತೇವೆ. ಓಕೆ ರಕ್ಷಿತ್. ಅಲ್ಲೇ ಚಾಪರೋಡಿಗೆ ಪ್ರೀತಿ ಸಿಸ್ಪನಂದಲ್ಲೇರು ಬಿರುವಸಣ್ಣ. ಸಪೋರ್ಟ್ ಅಂತ ದೊಡ್ಡಪ್ಪ ಥ್ಯಾಂಕ್ ಯು. ದಾದ ಕಜ್ಪು ಅಂದರೆ ಏನು ಅಂತ ದೊಡ್ಡಪ್ಪ ಕೇಳ್ತಿದ್ದಾರೆ. ಯಾನೆಲ್ಲ ಹುಷಾರುಲ್ಲ ಶಾಂತ ಸಿಸ್ಟರ್ ಬಂದಿಲ್ಲ ರಕ್ಷಿತ್. ರವಿ ಅಣ್ಣ ನಮಸ್ತೆ ಅಂತ ಅಶೋಕ್. ನೈಸ್ ಅಂತ ರವೀಂದ್ರಣ್ಣ. ಅಶು ಅವರೇ ಹಾಯ್ ಅಂತ ರವೀಂದ್ರಣ್ಣ. ಸೌಖ್ಯ ರಕ್ಷಿ ಈರಿಗೆ ಅನ್ನೋದಿಲ್ಲ ಪ್ರೀತಿ ಅಕ್ಕ. ಸೂರ್ನ ಕಂಡೆ ಕಜಿಪ್ಪುಗೆ ಏರಿಗೆ ಪ್ರೀತಿ ಅಕ್ಕಗ. ಲೈವ್ ಓನರ್ ಮೀನಿಂಗ್ ಹೇಳಿ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ. ಚೂರ್ನ ಕಂಡೆ ಅಪ್ಪನಂದಲ್ಲ ರವೀಂದ್ರಣ್ಣ. ಪ್ರೀತಿ ಅಕ್ಕ ನಗ್ತಿದ್ದಾರೆ. ಯಾನ್ಲ ಸೌಖ್ಯ ಪ್ರೀತಿ ಅಕ್ಕ ಅಪ್ಪನಂದಲ್ಲ ರಕ್ಷಿತ್. ಕಮೆಂಟ್ ಅಂತ ರವೀಂದ್ರಣ್ಣ ನಗ್ತಾ ಇದ್ದಾರೆ. ಎಂಕ್ ಗೌರಿ ಕಂಡೆ ದಾದೆ ರಕ್ಷಿತ್. ಸಪೋರ್ಟ್ ಅಂತ ರವೀಂದ್ರಣ್ಣ. ಚಾಟ್ ಮುರ್ಕಾದ ತಿಂಡ್ರ ದಾದ ಉಂಡು ಪ್ರೀತಿ ಸಿಸ್ಕೇನೊಂದಿಲ್ಲೇರು ಬಿರುವದಣ್ಣ. ಗುಡ್ ಅಂತ ರವೀಂದ್ರಣ್ಣ. ನನಗೂ ತುಳು ಲ್ಯಾಂಗ್ವೇಜ್ ಕಲಿಸಿ ಅಂತ ದೊಡ್ಡಪ್ಪ ಏನು ಹೇಳಿ ಅಂತ ಹೇಳ್ತಿದ್ದಾರೆ ರಕ್ಷಿತ್ ಅವರು. ರಕ್ಷು ಅಲ್ವಾ. ಚಕ್ಕುಲಿ ಬಿರುವಾಸ್ ಅಂತ ಹೇಳ್ತಿದ್ದಾರೆ ಪ್ರೀತಿ ಅಕ್ಕ. ಲೈವ್ ಅಯ್ಯೋ ರವೀಂದ್ರಣ್ಣ. ಹೆಂಗ್ ಜಾಗ ಗೌರಿ ಕಂಡೆ. ಅಯ್ಯೋ ದೇವ್ರಿ ಮಂಡೆ.
ಬಂದೆ ಹೇಳಿ, ಎಲ್ಲಿ ಹೋದ್ರಿ? ಓದೇವ್ರೆ, ಮೇಲಿದ್ದೆಲ್ಲ ಮೆಸೇಜ್ ಓದಲ್ಲ ಆಯಿತಾ, ನಾನು ಕೆಳಗೆ ಆಡ್ತೇನೆ. ರವೀಂದ್ರ ಬ್ರೋ ಅವರು ಬೆಂಕಿ ಸಪೋರ್ಟಲ್ಲಿದ್ದಾರೆ, ಯಾರು ಸಹ ಅಡ್ಡ ಬರಬಾರ್ದು ಅಂತ ಹೇಳ್ತಿದ್ದಾರೆ ರಕ್ಷಿತ್ ಅವರು. ಕಮೆಂಟ್ ಅಂತ ರವೀಂದ್ರ ಅಣ್ಣ ನಗ್ತಾ ಇದ್ದಾರೆ. ಕಮೆಂಟ್ ಅಂತ ರವೀಂದ್ರ ಅಣ್ಣ. ಕಾಲ್ ಕಟ್ಟಾಂಡಿ ಅಂದು ರಕ್ಷಿತ್ ಕಟ್ಟಾಂಡು. ಲೈವ್ ಓನರ್ சாமந்த் பிறகு போயிருப்பானுங்கல்ல ರವೀಂದ್ರ ಅಣ್ಣ ಇರ ಮಂಡೇ ನೈಸ್ ಅಂತ ರವೀಂದ್ರ ಅಣ್ಣ. ಸೂಪರ್ ಅಂತ ರವೀಂದ್ರ ಅಣ್ಣ, ಥ್ಯಾಂಕ್ ಯು. ಕಮೆಂಟ್ ಅಂತ ರವೀಂದ್ರ ಅಣ್ಣ ಹೇಳ್ತಾ ಇದ್ದಾರೆ ಅಲ್ವಾ. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರ ಅಣ್ಣ. ಪಿನ್ನ ಹಿಡಿಯೋರು ನಾಪತ್ತೆ ಆದ್ರಾ? ಏರು ಸಂದರ್ಶನ ಅನ್ನೇ ಕಾಲ್ ಮಾಡ್ತೀನಿ ಇರ ಮಂಡೆ ಇರೇನು ತೂಲೆ ಇರೇನು ಕೆರ್ತಕಲಿ. ಬನ್ನಿ ಜನವೇ ಬನ್ನಿ ಅಂತ ರವೀಂದ್ರ ಅಣ್ಣ. ಇರ್ನ ಚಾಂಡೆ ಏನಂದಲ್ಲ ರಕ್ಷಿತ್. ರವೀಂದ್ರ ಅಣ್ಣ ನಗ್ತಾ ಇದ್ದಾರೆ. ಅವಿಯೇರಿಯೇ ರಕ್ಷಿತ್ ಚಿಪ್ಸ್ ಉಂಡೈನಿ ಇಜ್ಜಿ ಚಿಪ್ಸ್ ಇಜ್ಜಿ ಬೇತ ದಾದನ ಉಂಡು. ದಾದ ಪಂಡ ದಾದ ಉಂಟು ಪೆನ್ಲೆ ಬ್ಯಾಗ್. ಸೂಪರ್ ಅಂತ ರವೀಂದ್ರ ಅಣ್ಣ. ಕಡಲೆ ಉಂಡು. ಏನನ್ನು ಕೇರಂಡ ಇರ್ನ ಲೈವ್ ಬರ ಪಿಜ್ಜಿ ಪನ್ನೊಂದುಲ್ಲೇರು ರಕ್ಷಿತ್. ಕಡ್ಲಿ ಉಂಟು ಮಂಡೆ ಅಂದಿ ಒಂದುಂಡಿ. ಓ ದೇವರನೇ, ಕೆಲವು ಬಗೆ ಉಂಡು ತಿಂಡಿ. ನಾಚಿಕೆ ಹೆಂಚಿನ ನಾಚಿಕೆ ರವೀಂದ್ರ ಅಣ್ಣ. ಕಮೆಂಟ್ ಅಂತ ರವೀಂದ್ರ ಅಣ್ಣ. ಈ ರಕ್ಷಿತನ ಕೆರೋಡು ಪಕ್ಕಡೆ ಬರು ಮನ್ಪುನಾರ್. ಅಂದೆ ಒಂದು ತುಲೆ ತೋಜಾವೆ ತುಲೆ ತುಲೆ ಅದೇ ಆಸೆ ಪಡೋಚಾವೆ ಇರಲ್ಲ. ಕಡ್ಡೆ ನುಂಗುನನು ಹತ್ತು ತಿಂಪು ನನಗೇನಂದಿಲ್ಲ ರಕ್ಷಿತ್. ಸೂಪರ್ ಅಂತ ರವೀಂದ್ರ ಅಣ್ಣ ನಗ್ತಾ ಇದ್ರೆ. ಪ್ರೀತಿ ಅಕ್ಕ ಶಾಂತ ಶಿಸ್ಟರ್ ಪೋಯರೇನು ಕಾತ ಅಂದ. ಕಡಲೆ ಫುಲ್ಲು ಸ್ಟಾಕ್ ಉಂಟು. ಅವು ಕಡಲೆ ಮಾತ್ರ ಬೇತೆ ಪೂರ ಉಂಟು. ಕಮೆಂಟ್ ಅಂತ ರವೀಂದ್ರ ಅಣ್ಣ. ಎಬ್ಬೋ ಅವು ದಾದಿ ರವೀಂದ್ರ ಬ್ರೋ ಅಂತ ನಗ್ತಿದ್ದಾರೆ ರಕ್ಷಿತ್ ಅವರ. ಸ್ವೀಟ್ ಆತವು, ಸ್ವೀಟ್ ಖಾರ ಪೂರ ಉಂಟು. ಅವು ಕಡಲೆ ಹತ್ತು ಅವು ಬೊಕ್ಕೊಂಜಿ ಉಂಡುತ್ತಲ್ಲ ಕಡಲೆ. ಸೂಪರ್ ಅಂತ ರವೀಂದ್ರ ಅಣ್ಣ. ಗಟ್ಟಿ ಉಂಡು. ಸೂಪರ್ ಅಂತ ರವೀಂದ್ರ ಅಣ್ಣ. ಗುಡ್ ಅಂತ ರವೀಂದ್ರ ಅಣ್ಣ. ನೈಸ್ ಅಂತ ರವೀಂದ್ರ ಅಣ್ಣ. ಸೋಕುಂಡಾವೆ ಸೀಪೆ ಖಾರ ಪುರ ಒಟ್ಟುಗುಂಡು. ಜನಸಾಗರ ಎಲ್ಲಿ ಜನಸಾಗರ. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ ನಗ್ತಾ ಇದ್ದಾರೆ. ಬೇಕಾ ಯಾರಿಗಾದರೂ? ಮತ್ತೆ ನನಗೆ ಹೊಟ್ಟೆ ನೋವು ಆದರೆ ಯಾರು ಮದ್ದು ಕೊಡ್ತಾ? ಹೌಸ್ಫುಲ್ ಅಲ್ಲಿ ಒಂದು ಬೋರ್ಡ್ ಹಾಕಿ ಆಯಿತಾ, ಹೌಸ್ಫುಲ್ ಅಂತ.
నైస్ నైస్ అంత రవీంద్ర అన్న. యాను చాలా బన్నుల తినొంದುಲ್ಲ ಅಂದ ರಕ್ಷಿತ್ ಒಂದು ಮೋಸವೇ. ಗುಡ್ ಗುಡ್ ಅಂತ ರವೀಂದ್ರಣ್ಣ ಒಳ್ಳೆ ಪನೊಂದುಲ್ಲ ಶಾಂತ. ಕಿರಣ್ ಅಣ್ಣ ಬಂದರು. ಹಾಯ್ ಕಿರಣ್ ಅಣ್ಣ, ಹೇಗಿದ್ದೀರಾ? ಅವು ಇನಿಕ್ ಇನಿಕ್ ತಿಕ್ಕೊಂಡು ಓವಿಯೇ ರಕ್ಷಿತ್. ಸಪೋರ್ಟ್ ಸಪೋರ್ಟ್ ಅಂತ ರವೀಂದ್ರಣ್ಣ. ಕಮೆಂಟ್ ಕಮೆಂಟ್ ಅಂತ ರವೀಂದ್ರಣ್ಣ. ಒಳ್ಳೆರ ಶಾಂತ ಶಿಸ್ಟರ್ಗೆ ಏನೊಂದುಲ್ಲೆ ರಕ್ಷಿತ್. ಸೂಪರ್ ಸೂಪರ್ ಅಂತ ರವೀಂದ್ರಣ್ಣ. ರವೀಂದ್ರಣ್ಣ ನಗ್ತಾ ಇದ್ದಾರೆ. ಎಂಕಿಜ್ಜ ರಕ್ಷಿತ್ಗೆ ಏನೊಂದುಲ್ಲೆ ಶಾಂತಕ್ಕ. ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಕಮೆಂಟ್ ಕಮೆಂಟ್ ಅಂತ ರವೀಂದ್ರಣ್ಣ ಹೇಳ್ತಾ ಇದ್ದಾರೆ. ಮೈಸೂರು ಪಾಕಿದೆ, ಆಮೇಲೆ ಎಂಥದೋ ಒಂದು ತಿಂಡಿದೆ, ಅದೊಂದು ಕೋಲಿನಾಗೆ ಉಂಟು. ಯಾರಿಗಾದರೂ ಅದರಲ್ಲಿ ಹೊಡಿಬೋದು. ಇಲ್ಲಿ ನೋಡಿ, ಇದರಲ್ಲಿ ಮಾಡಿತ್ತು. ಇದರಲ್ಲಿ ಯಾರಿಗಾದರೂ ಹೊಡಿಬೋದು ನೋಡಿ. ಯಾರಿಗಾದರೂ ಹೊಡಿಲಿಕ್ಕಿದ್ರೆ ಈ ಕೋಲಲ್ಲಿ ಹೊಡಿಬೋದು. ಎಷ್ಟು ಚಂದ ಉಂಟು ನೋಡಿ. ಇನ್ನು ಇದರಲ್ಲಿ ಕೂಡ ಹೊಡಿಬೋದು, ಆದರೆ ಇದು ಸ್ವೀಟ್ ಅಲ್ವಾ, ಇದು ಸ್ವೀಟ್ ಮತ್ತು ಖಾರ ಇದೆ ನೋಡಿ. ಸ್ವೀಟ್ ಮತ್ತು ಖಾರ ಇದು ನೋಡಿ, ಇದು ಗೊತ್ತಲ್ವಾ ನಿಮಗೆ? ಮೈಸೂರಲ್ಲಿ ಇರೋದು ಮೈಸೂರು ಪಾಕ್. ಓವಿ ಟ್ಯೂಬ್ ಲೈಟ್ ಇಲ್ಲ ಮಂಡೇ. ಹಾಂ, ಇದು ನೋಡಿ, ಇದು ನೋಡಿ, ಇದು ನೀವು ನೋಡ್ಲಿಲ್ಲಲ್ಲ, ಇದು ಕೂಡ ಚಂದ ಉಂಟು ನೋಡಿ. ಇದು ನೋಡಲಿಕ್ಕೂ ಕೂಡ ಚಂದ ಉಂಟು, ತಿನ್ನಲಿಕ್ಕೂ. ಸ್ವೀಟ್ ಕೊಡ್ತಾರೆ ಬನ್ನಿ ಅಂತ ಹೇಳ್ತಿದ್ದಾರೆ. ಸೂಪರ್ ಸೂಪರ್ ಹೈಡ್ ಇಪ್ಪುನ ಜನಕ್ಕಳು ಕೊರ್ಲಿ ಸಮ. ರವೀಂದ್ರ ಕಿರಣಣ್ಣ ಥ್ಯಾಂಕ್ ಯು. ಹೌದಾದವು ಸ್ವೀಟ್, ಹೌದಾದೆ ಟ್ಯೂಬ್ ಲೈಟ್ಗೆ ಮಂಡ್ಯ ಮೊಬೈಲ್ಗೊಂಜಿ ಪಾಡಿಂದ ಈಗ ರವೀಂದ್ರಣ್ಣ ಬೋಡತ್ತೆ ಮುಂಚಿ ಬೋಂಡ ನೀರ ಮಂಡ್ಯರ್ನ ತಿಂಡಿ ಮಸ್ತ್ ಉಂಟು ಅಂದು ಶಾಂತಕ್ಕ. ಲೆಗ್ಗ ದಾದಿ ಮಿಠಾಯಿ ಬನ್ನೊಂದುಲ್ಲ ರವೀಂದ್ರಣ್ಣ. ಬೇಕ್ರಿ ಉಂಡು ಅಲ್ಪ ಬನ್ನೊಂದುಲ್ಲ ರವೀಂದ್ರಣ್ಣ. ಸೂಪರ್ ಸೂಪರ್ ಅಂತ ರವೀಂದ್ರಣ್ಣ. ಕಮೆಂಟ್ ಕಮೆಂಟ್. ಹಾಂ ಅಂದಿಯ ಶಾಂತಕ್ಕ ಮಸ್ತ್ ಉಂಟು ಬೋಡ ಬೊಡೆಲ್ಲ ಪೋಚಿ ಯಾನು ಒಂಜಿ ಬನ್ನ ನಿಂಗದು ಬರ್ಪೆ. ಓಕೆ ಓಕೆ ರಕ್ಷಿತ್, ತಿಂಡಿ ಬೇಕಾದವ್ರು ಬನ್ನಿ ಆಯಿತಾ. ಹೆಲೋ ಮಂಗಳೂರು ಹುಡುಗಿ ಅಂತ ಅಂಕಿತಾ ಅವರೇ ಹಾಯ್, ಹೇಗಿದ್ದೀರಾ? ಬೇಕ್ರಿ ಓಪನ್ ಅವು ಮುಲ್ತ ತಿಂಡಿಯೇ, ನಂದಳಿಕೆದ ತಿಂಡಿ ಅವು. ಸಪೋರ್ಟ್ ಸಪೋರ್ಟ್ ಅಂತ ರವೀಂದ್ರಣ್ಣ. ಸೂಪರ್ ಸೂಪರ್ ಥ್ಯಾಂಕ್ ಯು. ಅಂಕಿತಾ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಏರಿಯೇ ಮುಲ್ಪ ಮಂಗಳೂರು ಹುಡುಗಿಗೆ ಏನೊಂದಿಲ್ಲ ರಕ್ಷಿತ್. ಬೇಗ ಬಲ್ಲೆ ರೋಡ್ ಲೈವ್ ಸ್ಟಾರ್ಟ್ ಆಗ್ಕೊಂಡು ಬಂದಿಲ್ಲ ರವೀಂದ್ರಣ್ಣ. ಶಾಂತಕ್ಕ ನಿಮಗೆ ಕಿರಣಣ್ಣ ಮೆಸೇಜ್ ಹಾಕಿದ್ದಾರೆ ನೋಡಿ. ಕಾರ್ಕಳ ಬೆಡಗಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಸಪೋರ್ಟ್ ಸಪೋರ್ಟ್ ಅಂತ ರವೀಂದ್ರಣ್ಣ. ಚಾ ಬೆಚ್ಚ ಉಂಡಿ ಬನ್ನ ನಿಂಗರಪ್ಪು ಚಂದ ಚಪ್ಪೆ ಆಯ್ಬೊಕ್ಕ ನಿಂಗದೆ. ಸೂಪರ್ ಸೂಪರ್ ಅಂತ ರವೀಂದ್ರಣ್ಣ. ವಾವ್ ಸೂಪರ್ ತಿಂಡಿ ಅವೇ, ಸೂಪರ್ ಇದೆ ಸ್ವೀಟ್ ಎಲ್ಲ ತಿನ್ನಲಿಕ್ಕೆ ಖುಷಿ ಆಗುತ್ತೆ ನೋಡಿ. ಎಷ್ಟು ಕಷ್ಟಪಟ್ಟು ಸ್ವೀಟ್ ಎಲ್ಲ ಮಾಡ್ತಾರೆ.
ಅದರ ಟೇಸ್ಟೇ ಬೇರೆ ಇರುತ್ತೆ. ಕಮೆಂಟ್ ಅಂತ ರವೀಂದ್ರ ಅಣ್ಣ, ಸಪೋರ್ಟ್ ಅಂತ ರವೀಂದ್ರ ಅಣ್ಣ. ನಾನು ತಿಂತಾ ಇದ್ದೇನೆ, ಅವರಿಗೊಂದು ಅವರೊಂದು ಮಾಡಿ ಕೊಟ್ಟಿದ್ದಾರಲ್ಲ ಸ್ವೀಟ್ ಎಲ್ಲ, ನಾವು ತಿಂತಾ ಇದ್ದೇವೆ. ಪುರೆ ಕಟ್ಟಬೇಡಿ ಮಾರೆ, ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರ ಅಣ್ಣ. ಸೂಪರ್ ಅಂತ ರವೀಂದ್ರ ಅಣ್ಣ. ಸೂಪರ್ ಸಪೋರ್ಟ್ ಅಂತ ಕಿರಣ್. ಫ್ರೀ ಕೊಟ್ಟದ್ದಲ್ಲ ರವೀಂದ್ರಣ್ಣ, ಆದರೂ ಒಂದು ಕಷ್ಟಪಟ್ಟು ಮಾಡ್ತಾರಲ್ಲ ಅದನ್ನು ನಾವು ಇಲ್ಲಿ ಒಂದು ಬೇರೆ ತಿಂಡಿ ಉಂಟು ಮಾರೆ, ನಿಮಗೆ ತೋರಿಸಲಿಲ್ಲ. ಇಲ್ಲಿ ನೋಡಿ ಆಯಿತಾ, ಅದು ನನಗೂ ಕೂಡ ಗೊತ್ತಿಲ್ಲ ಎಂತ ಅಂತ, ನಿಮ್ಗೆ ಗೊತ್ತಾ ಅಂತ ಹೇಳಿ ಆಯಿತಾ. ಇಲ್ಲಿ ನೋಡಿ, ಆಮೆಯಾಗೆ ಉಂಟು, ಆಮೆಯಾಗೆ. ನನ್ನ ಕಾಲು ಹೋಯ್ತು ಮಾರೆ. ಇಲ್ಲಿ ನೋಡಿ, ಇದು ಗೊತ್ತಾ ನಿಮಗೆ? ಇಲ್ಲಿ ನೋಡಿ, ನೈಸ್ ಅಂತ ರವೀಂದ್ರಣ್ಣ ಹೇಳ್ತಿದ್ದೆ, ಎಲ್ಲಿ ಕಾಣಿಸ್ತಿಲ್ಲ ಅಂತ ರಕ್ತ. ಇಷ್ಟಪಟ್ಟು ತಿನ್ನಬೇಕು. ಹೌದೌದು, ಅವು ಪುಂಡೀರ್ನ ಒಂಡೇರ್ನ ಚಟ್ಟಂಬಡಿ ಇಜ್ಜಿ ರವೀಂದ್ರಣ್ಣ. ರವೀಂದ್ರಣ್ಣ ಯೋಚನೆ ಮಾಡ್ತಿದ್ದಾರೆ, ರವೀಂದ್ರಣ್ಣ ನಗ್ತಿದ್ದಾರೆ. ನನಗೆ ಸರಿ ಕಾಣ್ತಿಲ್ಲ, ಮಬ್ಬು ಕಾಣ್ತೈತಿ. ಈಗ ಹೇಳ್ತೀರಾ? ಇರಿ ನೋಡಿ, ನಾನು ನಿಮಗೆ ಎಲ್ಲ ತಿಂಡಿಯನ್ನು ತೋರಿಸ್ತೇನೆ ಆಯಿತಾ. ಅದರಲ್ಲಿ ಯಾವ ಹೆಸರು ಅಂತ ಹೇಳಿ ನೀವು. ಒಂದು ನಿಮಿಷ ಹಾಗೆಯೇ ಇರಿ. ಎಲ್ಲೂ ಹೋಗಬೇಡಿ. ಪೇಪರ್ ಬೇಕಲ್ಲ ನನಗೆ, ವೇಸ್ಟ್ ಪೇಪರ್ ಇಲ್ಲಿ ಇಟ್ಟೆ. ಅದರಲ್ಲಿ ಎಲ್ಲ ತಿಂಡಿಯನ್ನು ಹಾಕಲಾಗಿದೆ. ಇರಿ ನೋಡಿ. ಅಯ್ಯೋ ಕೃಷ್ಣ ಪರಮಾತ್ಮ ಇರೇ, ನಾನು ಮಾತ್ರ ಒಂದೊಂದು ಮಾತ್ರ ಇಡ್ತೇನೆ ಆಯಿತಾ. ಅದು ನೀವು ಒಂದೊಂದನ್ನು ನೋಡಿದರೆ ಸಾಕು. ಎಲ್ಲವನ್ನು ಇಟ್ಟರೆ ನೀವು ಆಸೆ ಹಾಕಿದರೆ ಮತ್ತೆ ನನಗೆ ಹೊಟ್ಟೆ ನೋವು ಆಗ್ತದಪ್ಪ. ಇದು ನೋಡಿ, ಇಲ್ಲಿ ನೋಡಿ. ಈಗ ಗೊತ್ತಾಗ್ತದೆ ನೋಡಿ. ಇಷ್ಟು ತಿಂಡಿ ಇಟ್ಟಿದ್ದೇನೆ, ಇಷ್ಟೇ ಇರೋದು ತಿಂಡಿ, ಬೇರೆ ಯಾವುದಿಲ್ಲ. ಇಷ್ಟು ತಿಂಡಿ ನೀವು ಹೇಳಿದರೆ ಸಾಕು. ಇದು ಎಂತ? ಇಲ್ಲಿ ನೋಡಿ, ಇದು ಹೇಳಿದ್ದು ನಾವು. ಇದು ದೊನ್ನೆ ಥರ ಇದೆಯಲ್ಲ, ಅದರಲ್ಲಿ ಒಂದು ಹೊಡೆದ್ರೆ ಉಂಟಲ್ಲ ರಕ್ಷಿತ, ಅವರು ಕೆಳಗೆ ಬೀಳ್ಬೋದು. ಇದೊಂದು ಕಡಲೆ ಉಂಟು ನೋಡಿ, ಈ ಕಡಲೆಯಲ್ಲಿ ರವೀಂದ್ರಣ್ಣನ ತಲೆಗೆ ಒಂದು ಅದರಲ್ಲಿ ಬಿಸಾಡಿದರೆ ರವೀಂದ್ರಣ್ಣ ಕೆಳಗೆ ಬೀಳ್ಬೋದು ಅಂತ ಗ್ಯಾರಂಟಿ. ಮತ್ತು ಇದೆಲ್ಲ ಏನಂತ ಗೊತ್ತಿಲ್ಲ ನನಗೆ, ನಿಮಗೆ ಗೊತ್ತಿದ್ದರೆ ಹೇಳಿ ಆಯಿತಾ. ಇದು ನೋಡಿ, ಇದು ನೋಡಿ, ಇದೊಂದು ಸ್ವೀಟ್ ನೋಡಿ, ಇದೊಂದು ನೋಡಿ. ಇಲ್ಲಿ ನೋಡಿ, ಇದು ಒಂದು ಆಮ್ಲೆಟ್ ಥರ ಇದೆ ನೋಡಿ. ದೂರದಲ್ಲಿ ನೋಡುವಾಗ ಆಮ್ಲೆಟ್ ಥರ ಇದೆ. ಇದಾದರೆ ಆಮ್ಲೆಟ್ ಅಲ್ಲ ಆಯಿತಾ. ಇಲ್ಲಿ ನೋಡಿ,
ಇನ್ನು ಈ ಪ್ಯಾಕೆಟಲ್ಲಿದೆ ನೋಡಿ, ಇಷ್ಟು ಇದೆ, ಇಷ್ಟು ಇದೆ. ಇದು ಇನ್ನು ಮನೆಗೆ ಹೋಗುವಾಗ ಖಾಲಿ ಆಗೋದಿಲ್ಲ, ನಾನು ಜಾಸ್ತಿ ತಿನ್ನೋದಿಲ್ಲ. ಮನೆಯಲ್ಲಿ ಮಕ್ಕಳೆಲ್ಲ ಇದ್ದರೆ ತಿಂತಾರೆ, ಅಣ್ಣನ ಮಕ್ಕಳೆಲ್ಲ ತಿಂತಾರೆ, ಅವರಿಗೆ ಅದು. ಶಾಂತಕ್ಕ, ಇದು ಗೊತ್ತಾ ನಿಮಗೇನು ಹೇಳಿ, ಇದು ಎಂಥ ತಿಂಡಿ? ನನಗೂ ಕೂಡ ಹೆಸರು ಗೊತ್ತಿಲ್ಲ. ಇದು ಎಂತ ಹೇಳಿ? ಯಾರಿಗಾದರೂ ಗೊತ್ತಿದ್ರೆ, ಹೈಡಲ್ಲಿದ್ದವರು ಗೊತ್ತಿದ್ರೆ ಹೇಳಿ, ಏನಂತ ಇದು? ನೋಡಿದ್ರಲ್ಲ ಏನಂತ? ಇಡ್ಲಿ ಎಷ್ಟು ಮೆಸಿರ, ಅದೆಲ್ಲ ನಾನು ನೋಡಿದರೆ ಕೆಳಗೆ ಬೀಳ್ಬೋದು. ಅದು ಎಲ್ಲಿ ಕಮೆಂಟ್ ನಿಲ್ಲಿಸಿದ್ದು? ಗುಡ್ ಗುಡ್ ಅಂತ ರವೀಂದ್ರಣ್ಣ. ಓ ಸಂದರ್ಶನನ್ನ ಮೆರಗಿಯೇ ಏರಿಯ ಈತು ತಿಂಡಿ ಕೊರ್ನ ಗೆಂದುಲ್ಲಾರಾ? ಕಮೆಂಟ್ ಅಂತಾರಣ್ಣ. ರಕ್ಷಿತ್ ಅವರು ರವೀಂದ್ರಣ್ಣ ಅವರು ನಗ್ತಾ ಇದ್ದಾರೆ. ರನ್ನ ಬೇಕರಿ ಉಂಡಾಗಿ ಏರ್ನ ಅವು ಓವಿ ಎಕ್ಕಲ ಓವಿ ನೈಸ್ ಅಂತ ರವೀಂದ್ರಣ್ಣ. ದಾನೆ ನನಗೆ ಕೆರ್ನ ಮುಟ ಆ ತಿಂಡಿ ತಿನ್ಪು ಜಾರ ಅನ್ನೊಂದಿಲ್ಲ ರಕ್ಷಿತ್. ರವೀಂದ್ರಣ್ಣ ನಗ್ತಿದ್ದಾರೆ, ಚಾನ್ಸೇ ಬನ್ನೊಂದಿಲ್ಲ ರವೀಂದ್ರಣ್ಣ. ಜಾತ್ರೆದನ ಅಂದಿಯೇ ಶಾಂತಕ್ಕ ಮೇರು ಆಸೆ ಮಲ್ಪುನೈ ಒಂಜಿ ತಿಂಡಿಲ ಕೊರ್ಪೆ ಅವೇ. ಸಕ್ಕರೆ ಮಿಠಾಯಿ ಬನ್ನೊಂದಿಲ್ಲ ರವೀಂದ್ರಣ್ಣ, ಕಡಲೆ ಮಿಠಾಯಿ ಬನ್ನೋದಿಲ್ಲ ಶಾಂತಕ್ಕ. ಅವು ಬಣ್ಣದ ತಿಂಡಿ ಲಾಯ್ಕೊಂಡು ಬಂದಿಲ್ಲ ರಕ್ಷಿತ್. ಕಾರ್ಕಳ ಜಾತ್ರೆ ಅಂದ ఇప్పుడు ಬಂದಿಲ್ಲ ರವೀಂದ್ರಣ್ಣ. ಮೈಸೂರು ಪಾಕ್ ಉಂಟು ಬನ್ನೊಂದಿಲ್ಲ ಶಾಂತಕ್ಕ. ರಕ್ಷಿತ್ ಬಂದಿಲ್ಲದೊಂದಿಲ್ಲ ಶಾಂತಕ್ಕ. ರವೀಂದ್ರಣ್ಣ ಯೋಚನೆ ಮಾಡ್ತಾ ಇದ್ದಾರೆ. ಸೂಪರ್ ಅಂತ ರವೀಂದ್ರಣ್ಣ. ಬ್ಯಾಗ್ ದಿಂಜಾಲ ಈ ಜಿಂದ ಇರನ ಆಫೀಸ್ ಓನರ್ ತುಂಬೊಂದು ಹೋಗ್ಬೇಕು. ಮಿಠಾಯಿ ಲೈವ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಇಲ್ಲಾಗ ಪೋನಾಗ ಖಾಲಿ ಹಾಕೊಂಡು ಬನ್ನೊಂದಿಲ್ಲ ಇಜ್ಜಿ ಒಂದು ಏರಿಯ ಲೈಕ್ ಕೊಡ್ದು ಪಿರದೆ ತೊಂಡಾಕ್ಲು ಕಡ್ಲೆ ಹಾಕೋದು ನಿಮಗೆ ಲೈಕ್ ಕೊಡ್ದು ಪಿರದೆ ತೊಂಡ ನಮಗೆ ಸೋಂಟೆ ಪುರಂಡ ಇಟ್ಟು ಹಾಕುವ. ಸಪೋರ್ಟ್ ಅಂತ ರವೀಂದ್ರಣ್ಣ. ಕಮೆಂಟ್ ಅಂತ ರವೀಂದ್ರಣ್ಣ. ರವೀಂದ್ರ ಬ್ರೋ ಓ ತಿಂಡಿ ಬೋರ್ಡ್ ಬಂದು ಬನ್ನೊಂದಿಲ್ಲ ರಕ್ಷಿತ್. ಮಲಿಸ್ ಅಂತ ರವೀಂದ್ರಣ್ಣ. ರವೀಂದ್ರಣ್ಣ ಲೈಕ್ ಕೊಡ್ದು ಪಿರದೆ ಇರ್ತದೆ ಯಾಕೆ ಸೋಂಟೆಡ್ ಹಾಕುತ್ತೆ ಯಾಕಡೆ ತುಯ್ಯಾರತ್ತ ಇಟ್ಟು ಹಾಕುವ ಕೊರ್ಪುನು ಪಿರದೆ ತೊಂದು ಪಾಪಿಲು. ರಾಣಿ ಅವರು ಬಂದರು. ಹಾಯ್ ಸಿಸ್, ಹೇಗಿದ್ದೀರಾ? ಮೈಸೂರು ಪಾಕಡ್ ಲೈಕ್ ದೆತ್ತಿನ ಜನಕ್ಕೂ ಮುಸುರುಂಟು ದಕ್ಕ ಮಿಠಾಯಿ ಬೋರ್ಡ್ ಬನ್ನೊಂದಿಲ್ಲ ರವೀಂದ್ರಣ್ಣ. ಅವು ಈಗಿರ ಆದಿಪ್ಪೋಡತೆ ನಿಖಲೆಯರ ಆದಿಪ್ಪೋಡು ಪಾಪಿದು. ನಾನು ಚೆನ್ನಾಗಿದ್ದೇನೆ ಸಿಸ್ಟರ್, ನೀವು ಹೇಗಿದ್ದೀರಾ? ಕಾಫಿ ಆಯ್ತಾ ಅಂತ ಹೇಳ್ತಿದ್ದಾರೆ. ಇಲ್ಲ ಸಿಸ್, ನಾನು ಚೆನ್ನಾಗಿದ್ದೇನೆ, ಕಾಫಿ ಆಗಿಲ್ಲ. ಸೂಪರ್ ಅಂತ ರವೀಂದ್ರಣ್ಣ. ರಾಘವೇಂದ್ರ ಬ್ರೋ ಚಾನಲ್ಗೆ ಕನೆಕ್ಟ್ ಆಗಿ ನಾನು ರಿಟರ್ನ್ ಮಾಡುವೆ. ರವೀಂದ್ರಣ್ಣ ತೊಲೆ ಇರು ಕನೆಕ್ಟ್ ಆವಡ್ಗೆ ಯಾರನ್ನ ಚಾನಲ್ಗೆ. ಕೊಟ್ಟೆ ಸಿಸ್, ನೋಡಿ ಆಯ್ತಾ. ಕಾಫಿ ಆಗಿಲ್ಲ, ಅವರು ತಿಂಡಿ ತಿನ್ನೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ ರಕ್ಷಿತ್ ಅವರು. ನೋಡಿ ರಕ್ಷಿತ್, ಯಾರು ವಾಪಸ್ ತಗೊಳ್ತಿದ್ದಾರೆ ಅವರು.
ಯಾರಂತ ಗೊತ್ತಾಗ್ತಿಲ್ಲ ಪಾಪಿಗಳು. ಇದು ಯಾರು ನಗುದು ಮಾರ? ಓಕೆ ಸಿಸ್ ಅಂತ ಹೇಳ್ತಿದ್ದಾರೆ ರಾಣಿಯವರು. ಜಾಸ್ತಿ ನಗಬೇಡಿ, ಕಡಲೆಯಲ್ಲಿ ಬಿಸಾಡ್ತೇನೆ ನೋಡಿ. ಮುಲ್ಪ ದಾಲಜ್ಜಿ ಅಕ್ಲಿಗೆ ದಕ್ಕಗ ಪಂಡ ಅಂದ ರಕ್ಷಿತ್. ಏನಾಯ್ತು ಅಂತ ಕೇಳ್ತಿದ್ದಾರೆ ವೀರು ಅವರು. ಸೂಪರ್ ಗಣ. ರಕ್ಷಿತ್ ಬ್ರೋ ನಮ್ಮ ಚಾನಲ್ಗೆ ಕನೆಕ್ಟ್ ಆಗಿ ನಾನು ರಿಟರ್ನ್ ಮಾಡುವೆ ಅಂತ ಹೇಳ್ತಿದ್ದಾರೆ ರಾಣಿ. ಮಾಡುವೆ ಅಂತ ರಕ್ಷಿತ್. ಯಪ್ಪ ದೇವ, ಹಲ್ಲು ಹೋಯ್ತು. ನೀವು ಹೋಗುವಾಗ ಲೈಕ್ ಕೊಟ್ಟು ಹೋಗಿ ಆಯ್ತಾ ರಕ್ಷಿತ್. ಬಾಯ್ ಅವೇ. ಓಕೆ ರಕ್ಷಿತ್, ಬಾಯ್ ಬಾಯ್. ಅಣ್ಣ ಲೈಕ್ ಕೊಡ್ದು ಬೋಲೆ ನೈಸ್ ಅಂತ ರಾಣಿ ಸಿಸ್. ಹೀರದೆತ್ತನೊಂದು ಗೊತ್ತುಂಡು. ಕೂಡದೆತ್ತನು ಓದ್ಯಾವಲ್ಲ ನಿಖಲ. ಥ್ಯಾಂಕ್ ಯು ಸಿಸ್. ಎಲ್ಲಿ ಹೋದ್ರೆ? ಎಲ್ಲ ಹೋದ್ರಾ? ಕಮೆಂಟ್ ಹಾಕಿ. ಕಮೆಂಟ್ ಹಾಕಿ ಜನರೇ, ಇಲ್ಲಿ ಹೋದ್ರಿ? ಸಂದೀಪ್ ಬ್ರದರ್ ಹಾಯ್.
ಪರಿಹಾರ ಅದೇ ತಿಂಡಿ ಇತ್ತಂಡು. ದೂರಪ್ಪ ಯಾರು ಎಲ್ಲ ಎಲ್ಲಿ ಹೋದ್ರು ಮಾರ, ಓಡಿದ್ದಾನಂತ ಕಮೆಂಟ್ ಹಾಕಿ. ನನ್ನನ್ನು ಮಂಗ ಮಾಡಿ ಓಡಿದ್ದೀವಿ. ಪರಂದುಲ್ಲ ಇರ್ನಾಡ ಇಜ್ಜಿ ಎಂಕೇರ್ಲ ಚಾಕೊರೊಂದು ಇಜ್ಜಿಯರು. ಬಲೆ ಚಾಪರ್ಕ ಪನೊಂದುಲ್ಲೇರು ಸಂದೀಪ್ ಬ್ರದರ್. ಓಕೆ ಓಕೆ ಬರ್ತ ಪಿದಾಡ್ನಿ ಬತ್ತ ಕುಲ್ಲುಲೆ. ಎಲ್ಲ ಎಲ್ಲಿ ಹೋದ್ರು ಮಾರ, ಐಡಲ್ಲಿ ಎಂತ ಮಾಡೋದು ಬನ್ನಿ. ಬೇಗ ಬೇಗ ಬನ್ನಿ, ಕಮೆಂಟ್ ಹಾಕಿ. ಮತ್ತೆ ನನಗೆ ಮನೆಗೆ ಹೋಗಬೇಕು. ವಿಶೇಷ ದಾದ ಪಂಡ ನಂದಳಿಕೆದ ಜಾತ್ರೆ ಅವೇ ವಿಶೇಷ. ಸಂದೀಪ್ ಬ್ರದರ್ ಇನ್ನು ಜಾತ್ರೆ ಬೋದಿತ್ತೆ, ವಣಸ್ ಮಲ್ತ ಐಸ್ ಕ್ರೀಮ್ ತಿಂಡ. పోదు వైద్యుని ఆయన ఎక్కడ పోతా. ಎಲ್ಲಿ ಹೋದ್ರಿ ಎಲ್ಲ ಬನ್ನಿ. ನೈಟ್ ಪೋರಂಡ ಅಂದೆ ಶಾ ಏರ್ ಬರ್ಪನ ಗೊತ್ತುಜ್ಜತೆ ಎಣ್ಣೆ ಕಡೆ ಪೋದು ಬರ್ತ ತಾಲಿ ಮುಂಡು ಏರ್ನ ನಿಕಲನ. ಜಾಯ್ಸನ್ ಅವರೇ ಹಾಯ್. ಎಂಚೊಲ್ಲರು ಚಾಪರಿಯಾರ ದಾದಿ ತಿಂಡಿತ್ತು. ಯಾನು ಹುಷಾರಿಲ್ಲ ಈರೆಂಚೊಲ್ಲರು ಚಾಯ್ ಇಜ್ಜಿ. ಲೈಕ್ ಈಸ್ ಆಲ್ರೆಡಿ ಡನ್ ಅಂದ ಈ ರೇಪ ಲೈಕ್ ಕೊರ್ನಿ. ಹಾಂ ಅಂದು ಪನು ಓ ದೇವರ ಅಂದ. ಟೀಮ್ ಉಂಡ ನಿಕಲ್ನ ಏತ್ ಟೀಮ್ ಉಂಡು. ಎಕಡೆ ಒಂಜಿ ವಣಸು ಪೋತ ಮಾರೆ ಭಾರಿ ಬಂಗ ಬತ್ತ ಗೊತ್ತುಂಡೆ ಸಂದೀಪ್ ಬ್ರದರ್. ಭಾರಿ ಬಂಗ ಅಂಡು ಏತು ರಶ್ ಜನ ಎತ್ತನ ಬಂಡ ಎಂಕಲ್ ಪೋಂಡು ತಿಜ್ಜು ವಣಸ್ಗೆ ಅಕ್ಕಲೆ ಎಂಕಲೇನೋ ನೂಕೊಂಬಂದಿತ್ತೇರು ಅಂಚೆ ಎತ್ತನ ರಶ್. ದಾಯಗಿ ದಾದೆ ಸಂದೀಪ್ ಬ್ರದರ್ ಗೊತ್ತಾಯ್ತು. ಯಾನ್ ಸೌಖ್ಯ ಅಕ್ಕ ಎನ್ನ ಚಾಂಡ್ ಅಂದೆ. ಎನ್ನ ಪುದರ್ ಪಂತೋಡ ಎನ್ನ ಪುದರ್ ಪಂಡ ಎಂಗ್ಲೆ ಮುಟ್ಪೇರ. ಸೂಪರ್ ಸೂಪರ್ ಅಂತ ಜಾಯ್ಸನ್ ಮಸ್ತ್ ಬಂಗಾಂಡಿ ವಣಸ್ಗೆ ಅವು ಲೈನ್ ಪೂರ ಅಲ್ಪ ಒಂದಾಯ್ಚಿ. ದಾದ ಗೊತ್ತನ ಪೋರ ಪೂರ ಮಸ್ತ್ ಆಕಲಿ ಪೂರ ನೂಕೊಂದಿತ್ತೇರು ಪಿರಾಡ್ತ. ಹಾಂ ಅಂದು ಪನೊಂದುಲ್ಲ ಸಂದೀಪ್ ಬ್ರದರ್ ಅಂದ. ಜಾಯ್ಸನ್ ತೆಲ್ತೊಂದುಲ್ಲೇರು ದಾದ ವಿಷಯ ಪಲ್ಲೆ ಎಂಕಲಂತ ತೆಲ್ಪದು ಸ್ಟೋರಿ ಬನ್ನೆ. ಬೇಗ ಬೇಗ ಕಮೆಂಟ್ ಹಾಕಿ ಹೈಡಲ್ಲಿದ್ದವರು. ಸುಂದರ ನೇರ ಪ್ರಸಾರ ಅಂತ ಹೇಳ್ತಿದ್ದಾರೆ ಜಾಯ್ಸನ್ ಅವರು.
ಸ್ವಲ್ಪ రష్ పండారತ್ತೆ అందు సాకాండి ಗೊತ್ತುಂಡಿ ದೇವರೇ. ಜೋಕ್ಲೇನು ಪುರಲ್ಲೇ ತಂಪೋಗ್ತಾರತ್ತೆ ಪಾಪ ಆಕಲಿಗೆ ಭಾರಿ ಭಂಗ. ಎಲ್ಲಿ ಹೋದ್ರಿ ಎಲ್ಲ ಮಾಯ ಆಗಿಬಿಟ್ರು ಒಮ್ಮೆಗೆ. ಆತ ಬಂಗಡ್ಲ ಒಣಸ್ಕೊಂತಾರತ್ತೆ ಗಮ್ಮತ್ ಗೊತ್ತನೆ ಯಾನು ಫ್ರೆಂಡ್ ಒಟ್ಟಿಗೆ ಹೋಗ್ತಾನೆ ಅಲ್ಲ ಫ್ರೆಂಡ್ ಹಾಲು ಒಂಜಿ ಕಡಿಟ್ಟು ಯಾನು ಒಂಜಿ ಕಡಿಟ್ಟು ಆತ ಗೊತ್ತುಂಡು. ಸ್ವಾತ್ಯಕ್ಕ ಬಂದರು. ಹಾಯ್ ಸ್ವಾತ್ಯಕ್ಕ, ಎಂಚೆಲ್ಲರು ಎಂಕ್ಲೆಗ್ಲ ಒಂಜಿ ಇಂಚಿನ ಅನುಭವ ಆತನ ಅಂದೆ. ಲೈಕ್ ಡನ್ ಅಂತ ಸ್ವಾತ್ಯಕ್ಕ. ಹಾಯ್ ಜೈ ಅಂತ ಹೇಳ್ತಿದ್ದಾರೆ ಸ್ವಾತ್ಯಕ್ಕ. ಅಂದು ಸಂದೀಪ್ ಅಕಲ್ ನಾನು ಕೊಟ್ಟಿಗೆ ಉಂಡತ್ತೆ ಯಾನು ಒಂಜಿ ಕಡಿಟ್ಟು ಹಾಲು ಒಂಜಿ ಕಡಿಟ್ಟು ಬೊಕ್ಕ ಪಾಪ ಹಾಲು ದುಂಪೋದು ಕಾಲ್ ಮಲ್ತನಲ್ಲ ಹಂಗೆ ಕಾಲ್ ರಿಸೀವ್ ಮಲ್ಪಲಕ್ಕೆ ಇಜ್ಜಿ ಬೊಕ್ಕ ಬೇತೆರೆಗ ಜನಕ್ಕೆ ಹುಟ್ಟುದು ಪಂಡೋಲಿ ಅಂಚ ಯಾನ್ ಸೂಪರ್ ಬಂದೋದಿಲ್ಲ ಸ್ವಾತ್ಯಕ್ಕ. ಹೆಲೋ ಸಿಸ್ ಅಂತ ಸಂದೀಪ್ ಪ್ರತಾಪ್. ಕಮೆಂಟ್ ಅಂತ ರವೀಂದ್ರ ಅಣ್ಣ. ಇನಿ ನಂದಳಿಕೆದ ಜಾತ್ರೆ ಆತೆ ಸ್ವಾತ್ಯಕ್ಕ, ಅಡೆ ಪೋದು ಬತ್ತನ ಐತ ಕತೆ ಬಂದೋದಿಲ್ಲ. ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ರವೀಂದ್ರ ಅಣ್ಣ. ಹಾಯ್ ಸ್ವಾತ್ಯಕ್ಕ ನಮಸ್ಕಾರ ಅಂತ ಜೋಯಿಸನ್ ಅವರು. ಗುಡ್ ಅಂತ ರವೀಂದ್ರ ಅಣ್ಣ ಥ್ಯಾಂಕ್ ಯು. ನಂದಳಿಕೆದ ಸ್ಟೋರಿ ಒಂದು ಇತ್ತನು ಒಣಸ್ತ ಕತೆ. ಓ ಅಂದಾಗೇನೊಂದುಳ್ಳೆ ಸ್ವಾತ್ಯಕ್ಕ ಅಂದಿ ತೆಲ್ತು ಸಾಕಾತನು. ಜಾತ್ರೆನಾ ಅಂದಿಯ ರವೀಂದ್ರಣ್ಣ ಜಾತ್ರೆ ಸಿರಿ ಜಾತ್ರೆ ನಂದಡಿಕೆದ ಅಡೆ ಪೋದಿತ್ತೇನ ಅವಳು ಒಣಸ್ತಲ್ಪುಂಡತ್ತೆ ರಶ್ ಇತ್ತನೆ ಅಲ್ಲ ಫ್ರೆಂಡ್ಲ ಓದ್ತಾನೆ ಅಲ್ಲ ಎಲ್ಲ ಒಟ್ಟುಗಿತ್ತ ಒಣಸ್ತಲ್ಪನಾಗ ಎಂಗ್ಲೆ ನೂಕೊಂಪೋಯರ ಮಸ್ತ್ ಜನ. ಹಾಲೊಂಜಿ ಕಡೆ ಇಟ್ಟು ಯಾನೊಂಜಿ ಕಡೆ ಅದು ಚಾ ಪರಿಹಾರ ಸ್ವಾತ್ಯಕ್ಕಕ್ಕೆ ಅನ್ನೋದಿಲ್ಲ ಜಾಯ್ಸ. ಸೂಪರ್ ಅಂತ ರವೀಂದ್ರಣ್ಣ. ಚಾಂಡ್ ಪನ್ನೊಂದುಲ್ಲೆ ಸ್ವಾತ್ಯಕ್ಕ. ಯಾನ್ ಪೋಯಿ ವರ್ಷ ಪೋದಿತ್ತೆ ಅಂದೆ ಸೂಪರ್ ಅಂತ ಸ್ವಾತ್ಯಕ್ಕ. ಸೂಪರ್ ಅಂತ ರವೀಂದ್ರಣ್ಣ. ಜಾಯ್ಸನವ್ರು ನಗ್ತಾ ಇದ್ದಾರೆ ಅಂದಿ ದೇವರನ್ನ ಒಣಸ್ಲ ಬಿಡ್ಚಿದ ಹಾಲ ಬಿಡ್ಚಿಂದ ಆತನು. ಸಪೋರ್ಟ್ ಅಂತ ರವೀಂದ್ರಣ್ಣ. ಕಮೆಂಟ್ ಅಂತ ರವೀಂದ್ರಣ್ಣ. ನೈಸ್ ಥ್ಯಾಂಕ್ ಯು ರವೀಂದ್ರಣ್ಣ. ಗುಡ್ ಅಂತ ಸ್ವಾತ್ಯಕ್ಕ. ನೈಸ್ ಥ್ಯಾಂಕ್ ಯು ಸ್ವಾತ್ಯಕ್ಕ. ಐಸ್ ಕ್ರೀಮ್ ಎತ್ಕೊಂಡು ಒಂಜೇ ಐಸ್ ಕ್ರೀಮ್ ಒಂಜೇ ತಿನ್ನಿ ರವೀಂದ್ರಣ್ಣ. ಒಂಜೇ ಐಸ್ ಕ್ರೀಮ್ ತಿನ್ನಿ. ಸಪೋರ್ಟ್ ಅಂತ ರವೀಂದ್ರಣ್ಣ ಥ್ಯಾಂಕ್ ಯು. ಲೈಕ್ ನೈಸ್ ಅಂತ ಸ್ವಾತ್ಯಕ್ಕ. ಕಮೆಂಟ್ ಥ್ಯಾಂಕ್ ಯು ರವೀಂದ್ರಣ್ಣ. ಸೂಪರ್ ಥ್ಯಾಂಕ್ ಯು ರವೀಂದ್ರಣ್ಣ. ನಗ್ತಾ ಇದ್ದಾರೆ ನೈಸ್ ಥ್ಯಾಂಕ್ ಯು. ಸೂಪರ್ ಥ್ಯಾಂಕ್ ಯು ಸ್ವಾತ್ಯಕ್ಕ. ಬೇಗ ಕಮೆಂಟ್ ಮಾಡಿ 5:00 ಲೈವ್ ಎಂಡ್ ಮಾಡ್ತೇನೆ. ಗುಡ್ ಮಾರ್ನಿಂಗ್ ಒಣಸು ಮಲ್ತದ್ದು ಒಣಸು ಬೊಚ್ಚು ಅನ್ನ. ಅಯ್ಯೋ ದೇವರನೇ ಸಂದೀಪ್ ಒಂಜಿ ಕಡೆಟ್ಟು ರಶ್ ಒಂಜಿ ಕಡೆಟ್ಟು ಸೆಕೆ. ಅಯ್ಯೋ ದೇವ ಅವನೊಂದಿಲ್ಲೇರು ಜಾಗ್ಸ ನಂದಿಯೇ. ಗುಡ್ ಆಫ್ಟರ್ನೂನ್ ಒಂದೊಂದಿಲ್ಲೇರು ಸ್ವಾತ್ಯಕ್ಕ. ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಗುಡ್ ಈವ್ನಿಂಗ್ ಅಂತ ಸ್ವಾತ್ಯಕ್ಕ. ಹೈಡ್ನಲ್ಲಿ ಇರಬೇಡಿ ಬನ್ನಿ ಜನರೇ ಅಂತ ರವೀಂದ್ರಣ್ಣ. ಗುಡ್ ನೈಟ್ ಗುಡ್ ನೈಸ್ ಸೂಪರ್ ಥ್ಯಾಂಕ್ ಯು ಸ್ವಾತ್ಯಕ್ಕ. ಹೈಡ್ನಲ್ಲಿ ಕದ್ದು ನೋಡಬೇಡಿ ಬನ್ನಿ ಜನರೇ ಅಂತ ರವೀಂದ್ರಣ್ಣ. ನೈಸ್ ಸಪೋರ್ಟ್ ಅಂತ ರವೀಂದ್ರಣ್ಣ. ಸೂಪರ್ ಥ್ಯಾಂಕ್ ಯು. ಬರ್ಸ ಉಂಡ ಇಜ್ಜಿ ಮೋಡ ಆತಂಡು ಬರ್ಪುಂಡ ಇಜ್ಜೆ ಗೊತ್ತುಜ್ಜಿ. ನೈಸ್ ಲೈಕ್ ಸೂಪರ್ ಅಂತ ಹೇಳ್ತಿದ್ದಾರೆ ಸ್ವಾತ್ಯಕ್ಕ. ಥ್ಯಾಂಕ್ ಯು. ಗುಡ್ ಥ್ಯಾಂಕ್ ಯು. ಎಲ್ಲರೂ ಬೇಗ ಕಮೆಂಟ್ ಹಾಕಿ. ಮುಲ್ಪ ಗುಡುಗುಡು ಅವೊಂದುಂಡು ಅಂದೆ ಬರಡ್ ಇರೆಗ ಪೋಡಿಗೆಜ್ಜಾತ ಬರ್ಸದ
ಸಪೋರ್ಟ್ ಅಂತ ಜಾಯ್ಸನ್ ಅವರು ಥ್ಯಾಂಕ್ ಯು. ನೈಸ್, ಥ್ಯಾಂಕ್ ಯು ಸಾತ್ವಿಕ. ಸಪೋರ್ಟು ಥ್ಯಾಂಕ್ ಯು ರವೀಂದ್ರಣ್ಣ. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಸೂಪರ್, ಥ್ಯಾಂಕ್ ಯು. ನೈಸ್, ಥ್ಯಾಂಕ್ ಯು ಸ್ವಾತ್ವಿಕ. ರವೀಂದ್ರಣ್ಣ ಥ್ಯಾಂಕ್ ಯು. ಓಕೆ ಸಿಸ್, ಬಾಯ್ ಅಂತ. ಬಾಯ್ ಸಂದೀಪ್ ಬ್ರದರ್. ಬೇಗ ಪೋಲವೇ ಬೊಕ್ಕ ತಾಲೀಮ್ ಮಲ್ಪರೊಂಡತೆ ಯಾನ್ ಬೊಕ್ಕ ತೂಪೆ ಅವಳು ಲೈವ್ ಮೀನು ಕೊದ್ದಿತ್ತೆರಡ ಏನ ತಾಲೀಮ್ ತೂಪವೆ. ಸೂಪರ್ ಅಂತ ಸಾತ್ಯಕ. ಎಂಕ್ ಪೋಡಿಗೆ ಇಜ್ಜಿ ಬಂದು ರವೀಂದ್ರಣ್ಣ ಅಂದ. ಸೂಪರ್ ಥ್ಯಾಂಕ್ ಯು. ನಾನು ಪಿದಡೋಡು ತಾಲೀಮ್ಗು ಪಿದಡ್ಲೆ ಯಾನ್ ಬೊಕ್ಕ ತೂಪೆ ಲೈವ್ ಮೀನು ಇತ್ತಂಡ. ನೈಸ್ ಅಂತ ಹೇಳ್ತಿದ್ದಾರೆ ಸಾತ್ವಿಕ. ಸೂಪರ್ ಅಂತ ಸಾತ್ವಿಕ. ಗರ್ನಲ್ ಪುಡಪ್ಪರ ಸುರುವಾಂಡ್ ಓಲಿ ಜಾಯ್ಸನ್. ನೈಸ್, ಥ್ಯಾಂಕ್ ಯು. ಓಕೆ ಬನ್ನಂದುಲ್ಲೆ ಸಂದೀಪ್ ಬ್ರದರ್ ಥ್ಯಾಂಕ್ ಯು. ಸೂಪರ್ ಅಂತ ರವೀಂದ್ರಣ್ಣ. ಗುಡ್, ಥ್ಯಾಂಕ್ ಯು ಸಾತ್ವಿಕ. ಸುಂದರ ನೇರ ಪ್ರಸಾರ ಅಂತ ಜಾಯ್ಸನ್ ಅವರು. ನೈಸ್, ಥ್ಯಾಂಕ್ ಯು. ಚೂರು ಪೋಡಿಗೊಂಡು ಅಂದೆ ಆತಿತ್ತಂಡೆ ಚೂರು ಪೋಡಿಗೆ ಪುಣತೆ. ನೈಸ್, ಸೂಪರ್ ಅಂತ ಸಾತ್ವಿಕ. ಥ್ಯಾಂಕ್ ಯು. ಹೈಡ್ನಲ್ಲಿದ್ದವರು ಬೇಗ ಕೆಳಗೆ ಬನ್ನಿ, ಟೈಮ್ ಆಗ್ತಾ ಬಂತು. ಸಪೋರ್ಟ್ ಅಂತ ರವೀಂದ್ರಣ್ಣ. ಲೈಕ್ ಅಂತ ಸಾತ್ವಿಕ. ಗುಡ್ ಅಂತ ರವೀಂದ್ರಣ್ಣ. ತೆಡಿಲ್ ಸ್ಟಾರ್ಟ್ ಆಂಡ ಬಲಿಪೊಚ್ಚಿ ನಾನು ತೆಡಿಲಿಕ್ಕೆ. ಸೂಪರ್ ಸಪೋರ್ಟ್ ಅಂತ ಹೇಳ್ತಿದ್ದಾರೆ ಸಾತ್ವಿಕ. ಕಮೆಂಟ್ ಅಂತ ರವೀಂದ್ರಣ್ಣ. ನೈಸ್, ಗುಡ್, ಥ್ಯಾಂಕ್ ಯು. 5:15 ಆದರೆ ಹೇಳಿ ಆಯಿತಾ, ನಾನು ಲೈವ್ ಎಂಡ್ ಮಾಡ್ತೇನೆ 5:15ಗೆ. ನೈಸ್ ಅಂತ ಸ್ವಾತಿಕ. ಹೋಳಿಗೆ ಏತು ತಿಂಡಾರು. ಹೋಳಿಗೆ ತಿಂತುಜಿ ನಾನೇನೋ ತಿಂಡೆ ಗೊತ್ತುಂಡೆ, ಒಂದು ಲಡ್ಡು ತಿಂಡೆ, ಪಾಯಸ ತಿಂತಿಜ್ಜಿ ಬೊಕ್ಕ ಒಣಸ ಆತೆ. ಅವಳು ಆತ ಬಂಗ ಬತ್ತದು ಒಣಸ್ ಮಲ್ತಾನೆ ಬಂಗ ಹೋಗಿ. ಬೇಗ ಬನ್ನಿ, ಸ್ವೀಟ್ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಸ್ವೀಟ್ ಚೀಲದಲ್ಲಿ ಇಟ್ಟಾಯ್ತಾ. ಕಮೆಂಟ್ ಅಂತ ರವೀಂದ್ರಣ್ಣ. ಥ್ಯಾಂಕ್ ಯು. ಸೂಪರ್, ಗುಡ್, ನೈಸ್, ಥ್ಯಾಂಕ್ ಯು ಸಾತ್ವಿಕ. ನನ್ನ 7 ನಿಮಿಷ ಉಂಡು ಅಂದ. ಈ 7 ನಿಮಿಷದಲ್ಲಿ ಯಾರೆಲ್ಲ ಕಮೆಂಟ್ ಹಾಕ್ತೀರಾ ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ನನ್ನ ಚಾನಲ್ಗೆ ಸಬ್ ಆಗಿಲ್ಲ ಅಂದರೆ ಸಬ್ ಆಗಿ. ಹೈಡಲ್ಲಿದ್ದು ಕೇಳಿಸ್ಕೋಬೇಡಿ, ಕೆಳಗೆ ಬಂದು ಮಾತಾಡಿ. ನೈಸ್, ಸೂಪರ್, ಥ್ಯಾಂಕ್ ಯು ಸಾತ್ವಿಕ. ದಾಯಿಗೆ ಪಾಯಸ ತಿನ್ನೋಡು. ಪಾಯಸ ಹೆಂಗೆ ಕಾತಿಷ್ಟೇ ಹೆಂಗೆ ಪಾಯಸ ರಡ್ಡು ಮಾತ್ರ ರಡ್ಡತ್ತು ಮೂಜು ಒಂಜಿ ಕಡಲೆಬೇಳೆ ಬೊಕ್ಕ ಒಂದು ಪದಂಗಿದ ಸೇಮಿಗದ ಅಂತ ಇದು ಮೂಜಿ ಪಾಯಸ ಮಾತ್ರ ಹಿಂಗೆ ಕಾತು ಇಷ್ಟ ಆಪುಂಡು. ಬೊಕ್ಕದ ಆತು ಇಷ್ಟ ಆಪುಜಿ ಸಾತ್ವಿಕ. ಥ್ಯಾಂಕ್ ಯು. ಸೇಮಿಗೆದ ಪೂರ ಕಮ್ಮಿ ಅಂತ ತಿನ್ಪುಂಡು. ಕಡಲೆಬೇಳೆ ಎಲ್ಲ ಪದಂಗಿಲ್ಲ ಜಾಸ್ತಿ ತಿನ್ಪುಜಿಂದಿಜ್ಜಿ ತಿನ್ಪೆ ಅಂದೇ ಅಕ್ಕ. ಓಕೆ ಬನ್ನೊಂದಿಲ್ಲ ಜಾಯ್ಸ. ಗುಡ್, ಸೂಪರ್ ಅಂತ ಸಾತ್ವಿಕ. ಬೇಗ ಕಮೆಂಟ್ ಹಾಕಿ. ಎಂಕ್ ಶಾವಿಗೆ ಪಾಯಸ ಇಷ್ಟ ಅವಂದತೆ ಗೊಬ್ಬರದ ಅವಿ ನಕ್ಕುರು ಮತ್ತೆ ಸೂಪರ್ ಅಂತ ರವೀಂದ್ರಣ್ಣ. ಅಕ್ಕ ಅಂತ ಜಾಯ್ಸನ್ ಹೇಳಿ. ಜಾಯ್ಸನ್ ಗುಡ್ ಅಂತ ರವೀಂದ್ರಣ್ಣ. ಸೂಪರ್ ಅಂತ ಸಾತ್ವಿಕ. ಇನ್ನು ಯಾರೆಲ್ಲ ಇದ್ದೀರಾ ಲೈಕ್ ಕೊಡಿ, ಕಮೆಂಟ್ ಮಾಡಿ. ಅಂದು ಪನ್ನೊಂದಿಲ್ಲ ಅತೆ ನಕ್ಕುರತೆ. ಗುಡ್ ಅಂತ ಸಾತ್ವಿಕ. ನಕ್ಕೂರು, ಎಸ್, ನಕ್ಕೂರು. ಎಲ್ಲರೂ ಬೇಗ ಕಮೆಂಟ್ ಹಾಕಿ, ಲೈಕ್ ಕೊಡಿ. ಕಮೆಂಟ್ ಅಂತ ನಕ್ಕೂರಿಗೆ ಅಂದು ಜಾಯ್ಸನ್. ಅವ ನಕ್ಕುರವೇ ಅವೇನು ಪುರ ರವೀಂದ್ರಣ್ಣ ರಪ್ಪ ತಿಂತೀರಿ. ಸೂಪರ್ ಅಂತ ರವೀಂದ್ರಣ್ಣ. ಲೈಕ್ ಅಂತ ಸಾತ್ವಿಕ. ನಕ್ಕೂರು ನೋಡಿ ಇಜ್ಜಿ ನಕ್ಕೂರು ಒಂದು ಎಲ್ಲಿ ಆತೆ ಅವು ನೂಡಲ್ಸ್ಗೆ ಸುಟಾಪುಜಿ ಅವು ನೂಡಲ್ಸ್ ಉದ್ದೆಪ್ಪುಂಡತ್ತ. ಸೂಪರ್ ಅಂತ ರವೀಂದ್ರಣ್ಣ. ಸೂಪರ್ ಸಪೋರ್ಟ್ ಅಂತ ಸಾತ್ವಿಕ. ಗುಡ್, ಥ್ಯಾಂಕ್ ಯು. ನೈಸ್, ಥ್ಯಾಂಕ್ ಯು ಸಾತ್ವಿಕ. ಥ್ಯಾಂಕ್ ಯು. ನಕ್ಕೂರು ಒಕ್ಕ ನೂಡಲ್ಸ್ ಸೇಮ್ ಇಜ್ಜಿ ನಕ್ಕೂರು ಒಂದು ಮಾತ್ರ ಸೇಮಿಗೆ ಮಾತ್ರ ಆಯ್ಕೆ ನೂಡಲ್ಸ್ಗೂ ಹೋಲಿಕೆ ಮಲ್ಪುಚ್ಚಿ
ಅವು ಯಾನ್ ತಿನ್ಪುನ ವಸ್ತಾವೆ ಲೈಕ್ ಅಂತ ಸ್ವಾತಿಕ ಒಂದು ಸೇಮಿಗೆ ಪಾಯಸ ಅಂಡ ರವೀಂದ್ರಣ್ಣ ತಿನ್ಪುನತ್ತ ಅಂಚ ಹೋಲಿಕೆ ಮನ್ಪುನು. ಓಕೆ ಬಾಯ್ ಪನೊಂದುಲ್ಲೆ ಸ್ವಾತಿಕ. ಬಾಯ್ ಸ್ವಾತಿಕ, ಥ್ಯಾಂಕ್ ಯು. ನೂಡಲ್ಸ್ ಮಲ್ಲ ನಕ್ಕುರು ಇರ ಮಂಡೆ ಅನ್ನ ಪೊಲೇರು ಕಮೆಂಟ್ ಅತ್ತ ರವೀಂದ್ರಣ್ಣ. ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಟೈಮ್ ಆಯಿತಾ? ಇಲ್ಲಲ್ಲ. ನೈಸ್ ಅಂತ ರವೀಂದ್ರಣ್ಣ. ಇವತ್ತು ರೋಡ್ ಲೈವ್ ಮಾಡಲ್ಲ, ನನಗೆ ಸುಸ್ತಾಗಿದೆ. 5ವರೆಗೆ ಎಂಡ್ ಮಾಡ್ತೇನೆ. ಎಂಡ್ ಮಾಡಿ ಮನೆಗೆ ಹೋಗ್ತೇನೆ. ನನಗೆ ಆಟೋದಲ್ಲಿ ಸಪೋರ್ಟ್ ಅಂತ ರವೀಂದ್ರಣ್ಣ. ಬೇಗ ಹೋಗಿ ಸ್ವಾತಿಕ ಚಾಪರಿಯ ಪರ ಬಲ್ಲೆ ಬನ್ನೊಂದುಲ್ಲೆ ಜಾಯ್ಸನ್. ರವೀಂದ್ರಣ್ಣ ನಗ್ತಾ ಇದ್ದಾರೆ. ಯಾತಕ್ಕೆ ನಗ್ತಾ ಇದ್ದೀರಾ ಹೇಳಿ. ಕಮೆಂಟ್ ಅಂತ ರವೀಂದ್ರಣ್ಣ. 5:26 ಆಯಿತಾ? ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. 27 ಆಯಿತು. ಬೇಗ ಕಮೆಂಟ್ ಮಾಡಿ. ಹೈಡಲ್ಲಿ ಇರಬೇಡಿ. ಹೈಡಲ್ಲಿ ಇಬ್ಬರೇ ಇರೋದು, ಅದು ನೀವೇ ಇಬ್ಬರು ಅಣ್ಣ ತಮ್ಮ. ನಕ್ಕೂರು ಬಂದು ತಿಳ್ತೊಂದಿಲ್ಲ ರವೀಂದ್ರಣ್ಣ. ಅಣ್ಣ ತಮ್ಮ ಇಬ್ಬರೇ ಇರೋದು, ಇದರಲ್ಲಿ ಅಣ್ಣ ಯಾರು ತಮ್ಮ ಯಾರು, ಇನ್ನೊಂದು ಯಾರೋ ಸೇರ್ಪಡೆಯಾದರು. 3ನೇ ವ್ಯಕ್ತಿಗಳು ಕೆಳಗೆ ಬಂದು ಮಾತಾಡಬಹುದು. ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಸೂಪರ್ ಅಂತ ಜಾಯ್ಸನ್ ಅವರು. ಸೂಪರ್ ಸಪೋರ್ಟು, ಥ್ಯಾಂಕ್ ಯು ರವೀಂದ್ರಣ್ಣ. ಕಮೆಂಟ್ ಥ್ಯಾಂಕ್ ಯು. ಲೈಕ್ ಕೊಟ್ಟು ಕಮೆಂಟ್ ಮಾಡಿ. ಗುಡ್ ಅಂತ ರವೀಂದ್ರಣ್ಣ. ಚಾನಲ್ಗೆ ಸಬ್ ಮಾಡಿ, ಲೈಕ್ ಕೊಡಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಜಾಯ್ಸನ್ ಅವರು ಹೇಳ್ತಿದ್ದಾರೆ. ಅವರ ಮಾತಿಗೆ ಬೆಲೆ ಕೊಟ್ಟಾದರೂ ಸಬ್ ಆಗಿ, ಲೈಕ್ ಕೊಡಿ, ಕಮೆಂಟ್ ಹಾಕಿ. ನೈಸ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಜಾಯ್ಸನ್ ಅವರು ನನ್ನ ಮುದ್ದು ಅಕ್ಕ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಜಾಯ್ಸನ್ ಅವರೇ. ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಇನ್ಯಾರಾದರೂ ಕಮೆಂಟ್ ಮಾಡ್ತೀರಾ ಹೇಳಿ. ಇಲ್ಲ ಲೈಕ್ ಕೊಡ್ತೀರಾ ಕೊಡಿ. ಸಪೋರ್ಟ್ ಅಂತ ರವೀಂದ್ರಣ್ಣ. ಹೈಡ್ನಲ್ಲಿ ಇರಬೇಡಿ, ಬನ್ನಿ. ಹೈಡಲ್ಲಿ ಯಾರು ಕೂಡ ಇಲ್ಲ ಮಾರ. ಇದ್ದವರು ಕೂಡ ಓಡಿದ್ರು. ಆಯಿತು, ಒಬ್ಬರು ಯಾರ ಇದ್ದರು, ಅವರು ಕೂಡ ಓಡಿದ್ರು. ಸಪೋರ್ಟ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಟೇಕ್ ಕೇರ್ ಅಕ್ಕ, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಥ್ಯಾಂಕ್ ಯು. ಗುಡ್ ಅಂತ ರವೀಂದ್ರಣ್ಣ. ఇప్పుడు నీకు రాజ్యాన కుడేరనికి ಲೆಪ್ಪು ಅಜ್ಜರನ್ನು ಅವನು 3 ಜನ ವ್ಯಕ್ತಿ ಬರ್ಪುಜೇರು ಬಿಡ್ಲಿ ಯಾರು ಲೆಪ್ಪು ಅರ್ಥ ಓಪನ್ ಮಾತ್ರ ಹೈಟ್ 8 ಜನ ಅಲ್ಲೇರು ದಾದ ಮಲ್ಪೇರು. ಬನ್ನಿ ಜನರೇ ಬನ್ನಿ ಜನರೇ. ಅಯ್ಯೋ ರವೀಂದ್ರಣ್ಣ ಬರ್ಪುಜರ ಬರ್ಪುಜರ್ ರೇపు ಓಡಿಕೊಂಡಿಗೆ ತಿರ್ತು ಬರ. ಸೂಪರ್ ಅಂತ ಜಾಯ್ಸನ್. ಸೂಪರ್ ಅಂತ ರವೀಂದ್ರಣ್ಣ. ಕದ್ದು ನೋಡೋ ಕಳ್ಳ ಯಾರು. ಜಾಯ್ಸನ್ ನಗ್ತಾ ಇದ್ದಾರೆ. ಕದ್ದು ನೋಡೋ ಕಳ್ಳ ಯಾರು. ಬೇಡ, ಈಗ ಜಾಸ್ತಿ ಜನ ಬಂದರು, ಈಗ ನನ್ನನ್ನು ಓಡಿಸ್ತಾರೆ. ಸಪೋರ್ಟ್ ಅಂತ ರವೀಂದ್ರಣ್ಣ. ಥ್ಯಾಂಕ್ ಯು ರವೀಂದ್ರಣ್ಣ. ಯಾರು ಗೊತ್ತಿಲ್ಲ ರವೀಂದ್ರಣ್ಣ. ಗೊತ್ತಿಲ್ಲ ಶಿವನೇ ಭಕ್ತಿಯ ಅಂಗಡಿಗೆ ಹೋದು ಬರ್ತೀನಿ ಅಂದ. ಅದಾದ ಚಾಕ್ಲೇಟ್ ಕಂತಾರ ಶಾಂತಕ್ಕ ಅಕ್ಕ ಒಂಜಿ ಸಾಂಗ್ ಪನ್ಲೆ ಎತ್ತೆ ಸಾಂಗ್ ಪನ್ಪುಲೆ ಕೆಜ್ಜಿ ಮೂಲ್ ಬಂಜಿ ಜಿಂಜಿದನು ಏರೇನು ತೂನ ಈರ್ನ ತಿಂಡಿ ತುನಗ ಆಸೆ ಅಂಡ. ಓ ದೇವರನ್ನೇ ಶಾಂತಕ್ಕ. ಕಮೆಂಟ್ ಅಂತ ರವೀಂದ್ರಣ್ಣ. ಥ್ಯಾಂಕ್ ಯು. ಅವು ಏರಿಯೇ ಬತ್ತನು ಅಗೋಳಿ ಮಂಜಣ್ಣೆ ಬತ್ತನ. ಕಮೆಂಟ್ ಅಂತ ರವೀಂದ್ರಣ್ಣ. ನೈಸ್ ಅಂತ ರವೀಂದ್ರಣ್ಣ. ಥ್ಯಾಂಕ್ ಯು. ಸಪೋರ್ಟ್ ಥ್ಯಾಂಕ್ ಯು. ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ ಹೇಳ್ತಿದ್ದಾರೆ. ಶಾಂತಕ್ಕಗೂ ಪೋಯಿ ಗೋವಿಂದ ಆಯ್ನ್ಯಾ ಎಡ್ಡ ಗೋವಿಂದ. ಜಾಯ್ಸನ್ ಅವ್ರು ನಗ್ತಾ ಇದ್ದಾರೆ.
ಸಪೋರ್ಟ್ ಅಂತ ರವೀಂದ್ರಣ್ಣ. ಹಾಗೆ ಲೈಕ್ ಕೊಡಿದವ್ರು ಲೈಕ್ ಕೊಡಿ, ಚಾನಲ್ಗೆ ಕನೆಕ್ಟ್ ಆಗಿ. ಪಾಪ ಏರಿಯೇ ಪಾಪ ಏರು ಪಾಪ ಅರ್ಜೆಂಟ್ ಬತ್ತ ಅಂದೆ ಅಂದೆ ರವೀಂದ್ರಣ್ಣ. ಸ್ವೀಟ್ ಬನ್ನು ಕಾಣುತ್ತೆ ಅಂದೆ ಶಾಂತಕ್ಕ. ಪಾಪ ಯಾನ ಪಕ್ಕಡೆ ಇರತ್ತೆ ಜಪ್ಪೈನು ಸಪೋರ್ಟ್ ಅಂತ ರವೀಂದ್ರಣ್ಣ. ಬೊಕ್ಕ ಐಸ್ ಕ್ರೀಮ್ ಓ ದೇವ ಶಾಂತಕ್ಕ ಇರೆ ರವೀಂದ್ರಣ್ಣ ತಿರುತ್ತಂದ್ರೆ ಕಮೆಂಟ್ ಥ್ಯಾಂಕ್ ಯು ರವೀಂದ್ರಣ್ಣ. ಅವು ಅರ್ಜೆಂಟ್ ಕೊಂಚ ಹೊರಟು ಪಾಡ್ರ ಬರ್ತದೆ. ಈಗ ರಪ್ಪ ಅರ್ಜೆಂಟ್ ಮಾಡ್ತಾರೆ ಫೋನ್ ಅಲಕ್ಕ. ಭಾರಿ ಪುಡ್ಸೋತುಡು ಬೈದಾರೆ ಅಗೋಳಿ ಮಂಜನ್ನೆ ಕುಲ್ಲರಿಗೆ ಬಿಡ್ತು ಅಂದ ಹೆಡ್ ಪಾಡಂಚಿ. ಸೂಪರ್ ಅಂತ ರವೀಂದ್ರಣ್ಣ. ಪಾಪ ಇತ್ತಿನಕಲು ಮಲ್ತಿನ ಕಾರ್ಬಾರು ಗೊತ್ತೇ ಅಬ್ಬಜಿ ಬನ್ನದಿಲ್ಲ ಜಾಯ್ಸನ್ ಅಂದೆ ಜಾಯ್ಸನ್. ನೈಸ್ ಅಂತ ರವೀಂದ್ರಣ್ಣ ನಗ್ತಾ ಇದ್ದಾರೆ. ಒಂದು ಜಾಯ್ಸನ್ ಇರು ಕರೆಕ್ಟ್ ಬಂಡಾರ ಮೋನೆ ಮಾತ್ರ ಪಾಪದಲ್ಲ ಕೆಪ್ಪು ಆಕಲ್ಲ ಮಲ್ತನ ಕಾರ್ಬಾರು ಗೊತ್ತೇ ಇದನ್ನೆಲ್ಲ ಕರೆಕ್ಟ್ ಬಂಡಾರಿ. ಒಂದು ಜೋರಾದಿಪ್ಪು ಏನಲೆಕ್ಕ ಜೋರಿತ್ತಂಡ ಅದೇ తెలుపువారు ಕೂಡ ಎಂಕಲ್ ಜೋರು ತೋಜುಂಡು ಮಾತಾಡ್ಕಲ ಬನ್ನೊಂದಿಲ್ಲ ರವೀಂದ್ರಣ್ಣ. ಸೂಪರ್ ಅಂತ ರವೀಂದ್ರಣ್ಣ. ಯಾನು ಪಿದಾಡೋಡ ಎನ್ನ ಟೈಮ್ ಬರ್ತನೆ ಪಿದಾಡು. ಯಾನು ಪಾಪ ಉಲ್ಲೆ ಬನ್ನೊಂದುಲ್ಲೇರು ರವೀಂದ್ರಣ್ಣ. ಅಂದ ದೇವರೇ ರವೀಂದ್ರಣ್ಣ ಇರು ಪಾಪನ ನೈಸ್ ಅಂತ ರವೀಂದ್ರಣ್ಣ. ಕಮೆಂಟ್ ಅಂತ ರವೀಂದ್ರಣ್ಣ. ನಾನು ಹೆಣ್ಣು ಮಾಡಲಿಲ್ಲ, ನಾನು ಬಾಗಿಲಾಗ್ತೇನೆ ಆಯಿತಾ. ಸ್ವಲ್ಪ ಬಾಗಿಲಾಗ್ತೇನೆ ಮತ್ತೆ ಹೆಣ್ಣು ಮಾಡ್ತೇನೆ. ನೀವು ಮಾತಾಡ್ತಾ ಇರಿ. ಸಪೋರ್ಟ್ ಅಂತ ರವೀಂದ್ರಣ್ಣ. ಬಾಯ್ ಅಂತ. ಎಲ್ಲಿಗೆ ಹೋಗುದು ಜಾಯ್ಸನ್? ನಿಲ್ಲಿ, ಸ್ವಲ್ಪ ಹೋಗಬೇಡಿ, ಸ್ವಲ್ಪ ಇರಿ. ನಾನು ಬಾಗಿಲಾಕಬೇಕಲ್ಲ, ಹೆದರಿಕೆ ಆಗುತ್ತೆ ನನಗೆ. ರವೀಂದ್ರಣ್ಣ ನಗ್ತಾ ಇದ್ದಾರೆ. ಕಮೆಂಟ್ ಅಂತ ರವೀಂದ್ರಣ್ಣ. ಇರಿ ಮಾರೆ, ಸ್ವಲ್ಪ ಹೈಡ್ನಲ್ಲಿ ಇರಬೇಡಿ, ಬನ್ನಿ ಜನರ ಅಂತ ರವೀಂದ್ರಣ್ಣ. ಹೋಗಬೇಡಿ ಯಾರು ಕೂಡ, ಸ್ವಲ್ಪ ಇರಿ. ನಗ್ಬೇಡಿ ಮಾರೆ, ಸ್ವಲ್ಪ ಇರಿ. ನೀವು ಹೋಗಬೇಡಿ, ಮಿಠಾಯಿ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಮಿಠಾಯಿ ಅಲ್ಲ ಮಾರೆ, ನಾನು ಸ್ವಲ್ಪ ಬಾಗಿಲಾಗ್ತೇನೆ. ಇದು ದೊಡ್ಡ ಬಿಲ್ಡಿಂಗಿಗೆ ಬಾಗಿಲಾಗ್ಲಿಕ್ಕೆ ಉಂಟಲ್ಲ, 4 ಬಾಡಿಗಾರ್ಡ್ ಬೇಕು. ಕಮೆಂಟ್ ಅಂತ ರವೀಂದ್ರಣ್ಣ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಬಾಗಿಲು ಪಾಡೊಚ್ಚಿ ಕಲ್ವೇರು ಬರ್ತಾರೆ ಬೊಕ್ಕ. ಸಪೋರ್ಟ್ ಅಂತ ರವೀಂದ್ರ ಪ್ರೂಫ್ ಅಂತ ಹೇಳಿದೊಂದಿಲ್ಲ ಶಾಂತಕ್ಕ. ಓ ದೇವರನ್ನೇ, ರವೀಂದ್ರಣ್ಣ ನಗ್ತಾ ಇದ್ದಾರೆ. ನಗ್ಬೇಡಿ ಮಾರೆ, ನೀವು ನಕ್ರೆ ಉಂಟಲ್ಲ ಅಲ್ಲೂ ಉದುರಿಸ್ತೇನೆ ನೋಡಿ ನಿಮ್ದು. ಎಲ್ಲೇ ಪಾಡಲ್ಲಿ ಅಥವಾ ಎಲ್ಲಿ ನಜ್ಜಿರ್ಬಾಣಿ. ಕಿರಣನ್ನ ಕಣ್ಣು ಮೇಲೆ ಮಾಡಿ ನೋಡ್ತಿದ್ದಾರೆ. ಎಂತಾಯಿತು ಕಿರಣನ್ನ? ಚಾಕ್ಲೇಟ್ ಬೇಕಾ? ಮಳೆ ಬಂದಿಲ್ಲ. ದೂರ ಪೋಯಿನಿ ಕಿರಣ್ ರೋಪನ್ ಅಂದಿಲ್ಲರು. ಅಯ್ಯೋ ಕೊಡೆ ಬೋಂಡು ಶಾಂತಕ್ಕ. ಕಿರಣನ್ನ ದೂರ ಪೋಯಿ ನೀರು ಸತ್ಯ ಬಂದೇರು. ಗುಡ್ ಅಂತ ರವೀಂದ್ರಣ್ಣ. ಇಲ್ಲ ಇಲ್ಲಿ ಉಂಟು ಮಾಡೆ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಡ್ಯೂಟಿ ಶಾಂತ ಸಿಸ್ಪನೊಂದು ಬೇರು ಇತ್ತೆ ಕಿರಣನ್ನ ನೋಡದೆ ಗೂಗಲ್ ನಾಡಲ್ಲ ದಿಕ್ಕುಜರಾರು ಭಾರಿ ಬಂಗ ಉಂಟು. ಯಾನೊಂಜಿ ಏತು ನಾಡುವೇರನ್ನು ಇಜ್ಜಿರ
ಹೌದಾ ಕಿರಣ್ ಬ್ರೋ ಪನ್ನೊಂದು ಪೇರು ಹಾಂ ಓಕೆ ಪನ್ನೊಂದು ಪೇರು ಮುಲ್ಪ ಚೂರು ಸ್ಟಾರ್ಟ್ ಆಂಡ್ ಬನ್ನಿ ಬನ್ನಿ ಅಂದ ಕಮೆಂಟ್ ಅಂತ ರವೀಂದ್ರ ಬ್ರೋ ಅಂತ ನಗ್ತಿದ್ದಾರೆ ಶಾಂತ. ಕಿರಣಣ್ಣ ಎಲ್ಲಿ ಹೋದ್ರಿ ಮಾತಾಡಿ ನೀವು. ನಿಮಗೆ ಉಂಟಲ್ಲ ಚರ್ಬಿ ಆಯ್ತು ಅಂತ ಹಿಡಿದಿದ್ದಾರೆ ಶಾಂತಕ್ಕ. ಕೊಡೆ ಪೋಂಡ ಮಲ್ಲ ಜಕ್ಕ ಯಾನೀರೆಗ್ ಕೊರಂಬು ಕಡಪುಡು ಕೊರಂಬು ಇರ್ನ ಮಂಡೆ ಬಾಟು ಬೊಲ್ಲ ಬರಡ್ ಪನ್ನೊಂದು ರವೀಂದ್ರಣ್ಣ. ಹ್ಞೂ ಶಾಂತ ಸಿಸ್ ಮಾತಾಡಿ. ಈ ಕಿರಣಣ್ಣನಿಗೆ ಒಂದು ಬುದ್ಧಿ ಆಯ್ತಾ ಅವರಿಗುಂಟಲ್ಲ. ಹೇಳಿ ಕಿರಣ್ ಬ್ರೋ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಜಾಯ್ಸನ್ ಅವ್ರು ನಗ್ತಾ ಇದ್ದಾರೆ. ಮತ್ತು ಕೊರಂಬು ಯಾರಿಗೆ ಮಾರು ನಿಮ್ಗೆ ಉಂಟಲ್ಲ ಎರಡೆರಡು ಬಿಡಬೇಕು. ನಾನು ಎಣಿಸಿದೆ ತೋಟದಲ್ಲಿ ಇದ್ದೀರಾ ಅಂತ. ಇಲ್ಲಿ ಒಂದು ನನಗೆ ₹1 ಕೊಟ್ಟಿದ್ದಾರೆ. ಅದನ್ನು ನಾನು ಯೂಸ್ ಮಾಡುವಾಗಿಲ್ಲ, ಅದನ್ನು ತೆಗೆದಿಡಬೇಕು. ಹಾಗಾಗಿ ಆ ₹1 ಎಲ್ಲಿ ಇಡುವುದಂತ ನೋಡ್ತಾ ಇದ್ದೇನೆ. ಎಲ್ಲಿ ಇಡಬೇಕು? ₹1 ತೆಗೆದಿಡಬೇಕು, ಅದನ್ನು ಯೂಸ್ ಮಾಡುವಾಗಿಲ್ಲ. ಅದು ₹1 ಜಾಗ್ರತೆಯಾಗಿ ಇಡಬೇಕು. ತಪ್ಪಿ ನಾನು ಯೂಸ್ ಮಾಡಿದರೆ ಎಲ್ಲ ವೇಸ್ಟ್ ಆಗುತ್ತೆ. ಎಂತ ಮಾಡೋದು, ಫೈಲಲ್ಲಿ ಇಡುವ ರಗಾಡ ಎಲ್ಲ. ಹೋಯಿತು. ಮಳೆ ಬರುವ ಸಂಭವ ಇಲ್ಲಿ ಕೂಡ ಉಂಟು. ನಾನು ಎಣಿಸಿದ್ದೆ ತೋಟದಲ್ಲಿ ತಿಂಡಿ ನೆನಪು. ಓಕೆ ರವೀಂದ್ರ ನೀರು ಎಡ್ಡೆ ಕೆಲಸ ಮಾಡ್ತಾರೆ ನೆನಪು ಮಾಡ್ತದೆ. ಗುಡ್ ಅಂತ ಶಾಂತಕ್ಕ. ರವೀಂದ್ರ ಬ್ರೋ ದಾದಿಗೇನಂದ್ರೆ ಶಾಂತಕ್ಕ ತೋಟಕ್ಕೆ ಹೋಗಿಲ್ಲ, ಈಗ ಕೆಲಸ ಕಮ್ಮಿ ಅಂತ ಹೇಳ್ತಿದ್ದಾರೆ ಕಿರಣಣ್ಣ. ನೈಸ್ ಲೈವ್ ಅಂತ ಶಾಂತಕ್ಕ ರವೀಂದ್ರಣ್ಣ ಹಾಕ್ತಾ ಇದ್ದಾರೆ. ಇದು ಯಾರು ಹೆಲೋ ಅಂತ ಹೇಳ್ತಿದ್ದಾರೆ. ಹಾಯ್ ಹೇಗಿದ್ದೀರಾ? ಓಕೆ ಕಿರಣಣ್ಣ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಅವು ₹1 ಎಂಕು ಕೊರ್ಲೆ ಇಜ್ಜಿ ಅವು ಕೊರಾಪುಜಿ ಅವು ಎಂಕೊಂಜಿ ಆಶೀರ್ವಾದ ಮಲ್ತು ಕೊರ್ನಿ ಅಂಚದ ನೇರೆಗ್ಲ ಕೊರಾಪುಜಿ ಪಕ್ಕ ವಾಪಸ್ ಬರೋಡು ಆಪುಂಡು ಪನ್ನೊಂದುಲ್ಲ ರವೀಂದ್ರಣ್ಣ. ಸೂಪರ್ ಥ್ಯಾಂಕ್ ಯು. ಕಮೆಂಟ್ ಅಂತ ರವೀಂದ್ರಣ್ಣ. ಇದು ಯಾರು? ಸೆಂಟ್ ಅಂತ ವಾಯಿಂಚಿನಿ ಸಪೋರ್ಟ್ ಅಂತ ರವೀಂದ್ರಣ್ಣ. ಇಲ್ಲಿ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಶಾಂತ ಸಿಸ್ ಅಂತ ರವೀಂದ್ರಣ್ಣ ಆಗ್ತಾ ಇದ್ದಾರೆ. ನೋಡಲಿಕ್ಕಿಲ್ಲ ಸೆಂಟ್, ಎಲ್ಲಿಗೆ ಹೋಗಿದ್ದೀರಿ ಅಂತ ಕೇಳ್ತಿದ್ದಾರೆ ಶಾಂತಕ್ಕ. ಕಮೆಂಟ್ ಥ್ಯಾಂಕ್ ಯು. ಗುಡ್ ಅಂತ ರವೀಂದ್ರಣ್ಣ. ಬೆಸ್ಟ್ ಥ್ಯಾಂಕ್ ಯು ಶಾಂತಕ್ಕ. ಅವ್ರದ್ದು ಚಾನಲ್ ಉಂಟು ಶಾಂತಕ್ಕ. ನೈಸ್ ಅಂತ ರವೀಂದ್ರಣ್ಣ. ಎಂಕು ಒಂಜಿ ಅಲ್ಪಡ್ದೆ ಈರು ಆಶೀರ್ವಾದ ಮಲ್ಪಲೆ ಬೇಗ ಪನ್ನೊಂದುರ್ಲೇರು ಜಾಯ್ಸನ್. ಓಕೆ ಇರ ಗೆಡ್ಡೆ ಅನ್ಪಡ್ದೇವ್ರೆ ಅವಳೆ. ಬೇಗ ಲೈಕ್ ಕೊಡಿ ಅಂತ ಶಾಂತಕ್ಕ ನಾನು ಇದ್ದೇನೆ ನೀವು ಇಲ್ಲ ಅಂತ ಹೇಳ್ತಿದ್ದಾರೆ. ಉಂಡು ಅಂದೆ ಬ್ಲೂ ಕೊರಡಾರೀಗ ನಾನು ಇದ್ದೇನೆ ಅಂತ ಹೇಳ್ತಿದ್ದಾರೆ. ಲೈಕ್ ಡನ್ ಬಾಯ್ ಅಂತ ಹೇಳ್ತಿದ್ದಾರೆ. ಇದು ಯಾರು? ದಿನೇಶ್ ಮಂಗಳೂರು. ಹಾಯ್ ಹೇಗಿದ್ದೀರಾ? ಲೈಕ್ ಕೊಟ್ರಾ? ಥ್ಯಾಂಕ್ ಯು. ಚಾರ್ಜರ್ ಇಟ್ಕೊಂಡ ಕಮೆಂಟ್ ಅಂತ ಕೊರ್ಪೆ ಅಂತಲೇ ಯಾರು ಒಲ್ಲೇರು ಯಾರ ಮೆಸೇಜ್ ಬರ್ಪುಣ ಕೊರಿಯೇ ತುಲೆ
ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಿದ್ದಾರೆ ಜಾಯ್ಸನ್ ಅವರು. ಓಕೆ ಜಾಯ್ಸನ್, ಸಪೋರ್ಟ್ ಅಂತ ರವೀಂದ್ರಣ್ಣ. ನೈಸ್ ಅಂತ ಎನ್ನ ಚಾನಲ್ಗೆ ತತ್ತದ್ಲ ಪೋಚ್ ಮರ ದಾಯಿಗೆ ದಾದೊಂಡಾಯ್ತು ಹುಚ್ಚು ಮಿಲ್ಲಿದೆ ಈ ಥರ ದಾದ ಕತೆ. ಸಬ್ ಮಾಡಿ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಅಯ್ಯೋ ನಂದು ಕೋಡೆ ಮಾಡಿಸ್ಲಿಕ್ಕೆ ಆಗೋದಿಲ್ಲ ಮಾರ್ರೆ. ಆವು ಶಾಂತಕ್ಕ ಪನಂದುಲ್ಲೇರು ಎನ್ನ ಕೋಡೆ ಗುದ್ದೊಡೆ ನಂದು. ಹಾಯ್ ಶಾಂತಕ್ಕ, ಶಾಂಡೆಗೆ ನಂದುಲ್ಲೇರು ದಿನೇಶ್ ಮಂಗಳೂರು. ದಾದ ಅವೇನು ಗುದ್ದಿನಿ ಕೊಡೆ ದಾದ ನಾಂಡೈಕ್ ಸೇಕ್ಸುರಾಂಡು. ಈರ್ನಾಂಡೇಕೇನೊಂದುಲ್ಲೇರು ಪಾಪಯ್ಯ ಶೇಪನೊಂದುಲ್ಲೇರು ಜಾಯ್ಸ. ಅಮ್ಮ ಗುಡ್ ಅಂತ ರವೀಂದ್ರಣ್ಣ. ಉಪ್ಪಡಿ ಎಂಚಿನ ಉಪ್ಪಡಿ. ಒಂದು ಕೋಡೆ ಅವೇನು ಅರ್ಥ ಆಯ್ತು. ನೈಸ್ ಅಂತ ರವೀಂದ್ರಣ್ಣ. ಗುದ್ವೆತ್ತೇರಿಗೆ ಪನೊಂದುಲ್ಲೇರು ಶಾಂತಕ್ಕ. ಕಮೆಂಟ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ. ನೋಡುವ ಮಳೆ ಬರುತ್ತೆ ಇಲ್ವ ಅಂತ. ಲೈವ್ ಮಾಡ್ತಾ ಹೋಗ್ತೇನೆ, ತೋಟ ಎಲ್ಲ ತೋರಿಸ್ತಾ ಹೋಗ್ತೇನೆ ಆಯಿತಾ. ಸೂಪರ್ ಅಂತ ಜಾಯ್ಸನ್. ಇಜ್ಜಕ್ಕ ಬಾಯಿ ಬಿದಣ್ಣ. ಓಕೆ ದಿನೇಶ್, ಗುಡ್ ಅಂತ ರವೀಂದ್ರಣ್ಣ. ರವೀಂದ್ರಣ್ಣ ಥ್ಯಾಂಕ್ ಯು. ಎಂಚಿನೇ ಮಲ್ಲ ಕೋಟೆ ಬಾಕಿಲು ಬಾಕಿಲು ತೆತ್ತಿನ ಹತ್ತಿರ ಮಂಡಿಯನ್ನು. ಗುಡ್ ಅಂತ ರವೀಂದ್ರಣ್ಣ ಹೇಳ್ತಿದ್ದಾರೆ. ಸಪೋರ್ಟ್ ಥ್ಯಾಂಕ್ ಯು. ದಾನೆ ಬೆರಿಕ್ ಬೋರ್ಡಕ್ಕೆ ಏನೊಂದುಲ್ಲೇರು ಜಾಯ್ಸ್ ಅಂತ ಹೇಳ್ತಂದಿರ್ಲೇರು. ಲೈಕ್ ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಶಾಂತಕ್ಕ ಯಾನ್ ಪಿದಣ್ಣೆ ಇಡ್ಡೆ ದಾಯಿಗೆ ಏನೊಂದುಲ್ಲೇರು ಶಾಂತಕ್ಕ. ಪಿದಡೊಚ್ಚಿ ಅದರೊಂದಿಟ್ಲೆ ಜೈಲ್ದ ಬಾಕಿಲು ಪಾಡ್ಲಿಕ್ಕೆ ಓ ದೇವರೇನ ನಿಕ್ಲಿನುಂಡತ್ತ ನಿಕ್ಲೆಗೆ ಅಂಚಕ್ಕೆ ಎಂಡ ಜೈಲ್ದ ಬಾಕಿಲು ಅಂಚಕ್ಕೆ ಪಾಡ್ರಿ ಅದ. ಈತ ಮಕ್ಕರ ಮಲ್ಪುನ ಅಂದೆ ದರ್ಪಡು ಇಟ್ಕೊತ ಪಾಪ ದಾಯಗೆ ಶಾಂತಕ್ಕ. ಅಕ್ಕಲ್ಲ ಅವಲೇ ಇತ್ತಿರ್ತವೆ ಜಡ್ಬನದೆಲ್ಲರು ಶಾಂತಕ್ಕ. ಜಾಯ್ಸ್ ಅಂತ ತೊಂದರ್ಲೇರು ಎನ್ನ ಕೊಡೇನು ಸರಿ ಮಂತು ಕೊರ್ಲೇರ್ಲ. ಗುಡ್ ಅಂತ ರವೀಂದ್ರಣ್ಣ. ಅಯ್ಯ ದೇವರೇನ. ಜಾಯ್ಸ್ ಅಂತ ತೊಂದರ್ಲೇರು ದಾದಾಂಡಗೆ ಓಲ್ಗೇನೊಂದುಲ್ಲೇರು. ಸೂಪರ್ ನೈಸ್ ಥ್ಯಾಂಕ್ ಯು. ಎಲ್ಲ ರಜೆನ ಇಜ್ಜಿ ಕರೆಂಟ್ದ ತಪ್ಪಾಯಿತು ಸೆಡ್ಲು ಬರ್ಕೊಂಡು.
ಗೌರ್ಮೆಂಟ್ ರಜೆನ ಇರ್ಲ ತಾಯಿಗೆ ಗೊತ್ತುಚ್ಚಿ ಕೊಡೆತ ಒಂಜಿ ಅವಸ್ಥೆನ ಮಲ್ತು ಪಾಡಿಯಾರು ದಾಲಾತುಜಿ ಸರಿಯಾಡು ಸಪೋರ್ಟ್ ಅಂದ ರವೀಂದ್ರಣ್ಣ ಗುಡ್ ಫ್ರೈಡೇ ಅಂದ ಕಮೆಂಟ್ ಥ್ಯಾಂಕ್ ಯು ಗಮ್ಮತ್ತಿಜ್ಜಿ ಏಕೆನಂದಿರ್ಲೇರು ರವೀಂದ್ರಣ್ಣ ತೆಲ್ತೊಂದಿರ್ಲೇರು ದಾಯಿ ಗಮ್ಮತ್ತು ಏಕೆನಂದಿರ್ಲೇರು ಉಲ್ಲೆ ಪಲ್ಲೆ ಓಲ್ಲೇರು ಉಲ್ಲೆ ಯಾನುಲ್ಲೆ ಓಲ್ಲರಿ ಓಲ್ ಮಾಯ್ಕಾಯರು ಕೇನುಜ ಪಾತೆರೊಂದಿರ್ಲೆ ಕೇನುಜ ದೂರಪೋಯರು ಪಾತೆರ್ಲೆ ಕೇನುಂಡು ಅಂದ ರವೀಂದ್ರಣ್ಣೆ ದೂರಪೋಯರು ರವೀಂದ್ರಣ್ಣೆ ಎಸ್ಕೇಪ್ ಆಯರು ಸೂಪರ್ ಬಂದಿಲ್ಲ ಶಾಂತಕ್ಕ ಥ್ಯಾಂಕ್ ಯು ಇತ್ತಕ್ಕೇನುಂಡು ಅಂದ ಯಾಂಚೂರು ಮ್ಯೂಟ್ ಮಲ್ತಿತ್ತೆ ಅಂಚ ಮಾತ ಪೋಯರು ಅಂದ ದೂರ ಪೋಯರು ಅಟ್ಲೇನು ಪತ್ತಿ ತೋಡು ಪನಂದೆ ಪೋಯರು ಪಾಪಿಲ್ ಬನ್ನಿ ಗೈಸ್ ಮಾತಾಡಿ 11:31 ಲೈಕ್ ಕೊಟ್ಟವ್ರು ಯಾರು ತೋಟ ತೋಜಲೆ ತೋಟನಾ ಒಂತುಲೆ ಯಾನು ಪಂಡಕ್ಕೆ ಚಾರ್ಜರ್ ಬುಡ್ದು ಬರ್ತೇನ ಹಾಂ 95 ಅಂತಲೇ ತೋಟ ತೋಜವರ ನಲ್ಲ ಬೋರುಂಡು ರೋಡ್ ತೋಜಾವೆ ತುಲೆ ರೋಡ್ ತೋಜಾವೆ ತೋಟದಿದ್ದರಕ್ಕೇನು ಆಂಡ ವನಸ್ಕೇನೊಂದುರ್ಲೇರು ಏನೋ ಪುದರ್ ಎಂಕ ಅಕ್ಕನ ಒಂದು ಪುದರ್ ಪನ್ಲೇರು ಇತ್ತೆ ಒಡೆಗೆ ವನಸ್ಸು ಇಂಬೆ ಊರಿ ವನಸ್ಸು ಮಧ್ಯಾಹ್ನ ಆತಂಡು ಇತ್ತೆ ಚಾಪರ್ಪುನ ಟೈಮ್ ಆದ ನಾನೈತೆ ಬೈಯದ ವನಸ್ಸಿಗೆ ರೆಡಿ ಒಂದು ಸೆಂಟ್ ದಾದಕೇನೊಂದುರ್ಲೇರು ಶಾಂತಕ್ಕ ಆರ್ನ ಪುದಾದೆ ಗೊತ್ತಾಪುಂಡು ಶಾಂತಕ್ಕೆ ಹೆಂಗೆ ಗೊತ್ತಾ ಒಂದು ಇಜ್ಜಿ ಶಾಂತಕ್ಕ ಅವರೇ 90 ಪಾಡ್ದು ಜಪ್ಪಲೆ ಬನಂದಿರ್ತಿ ಇಜ್ಜಿ ಬನಂದಿಲ್ಲ ಶಾಂತಕ್ಕ ಅರೆಡೊಂಜಿ ಲೈಕೇ ಇಲ್ಲ ಮಾರ್ರೆ ಅಂಚಿನ ಚಾನಲ್ ಸಬ್ ಮಲ್ದು ಜಡ ಸಬ್ ಮಲ್ಪರ ಬಂದು ದಾಯಿಗೆ ಸೆಂಟ್ ಹೀರೆ ಪಾಡ್ಲೆ 90 ಪನೊಂದುಲ್ಲೇರು ಶಾಂತಕ್ಕ ತೋಟೆ ಪುಡವು ಜಾಗ್ರತೆ ಪೋಲೆ ಅಲ್ಪ ಅಯ್ಯೋ ದೇವ ಜಾಯ್ಸನ್ ಮಂಡೇರ್ನ ದೇ ಮೋಡ ಆತಂತಲ್ಲ ಮೋಡ ತುಂಬಿದ ವಾತಾವರಣ ನೋಡಿ ಲೈಕ್ ಕೊರಿಯರ ಸೆಂಟ್ಕೇನು ಆರತ್ತಿ ಬೊಕ್ಕುರಿ ಬತ್ತಿರತ್ತ ಒಂದು ರೋಡು ಪೊಳಲಿ ಅತ್ತಿ ಮಂಡೇರ್ನ ಪೊಳಲಿ ದೇತುಲೆ ಮೋಡ ಬಾನಪುರ ತುಲೆ ಕಪ್ಪು ಆತನ ಅಂದು ಮುಲ್ಪಲ ಅಂದೆ ಲೈಕ್ಲ ಕೊರಿಯ ಗಂಟೆನ ಹಾಕಿ ಶಾಂತಕವನಂದಲ್ಲೇರು ಅಂದು ಎನ್ನ ರೋಡ್ ಉಂಟು ಮತ್ತು ಜಾಯ್ಸನ ಎನ್ನ ರೋಡ್ ಉಂಟು ಈರ್ ಮಣ್ಣು ರೋಡ್ ಪನ್ಯ ಏನ ಬನ್ನಿ ಕರೆಕ್ಟ್ ಬಂದೇರು ಅದು ಐಟೆ ಹಿಡ್ದು ಬರ್ತಾನೆ ಐಟೆ ಹಿಡ್ದು ನಾನು ಒಂದು ಪೊರ್ತಾಂಡೆ ಮೂಜಿ ಗಂಟೆದ ಲೈವ್ ಆಪುಂಡು ಇಪ್ಪಡತೆ
ಮೂಜಿ ಗಂಟೆದ ಲೈವ್ ಆಪಣ ಎಸ್ ಪನ್ನೊಂದುಲ್ಲೇರು ಜಾಯ್ಸನ್ ಒಂದು ರೋಡುಡು ನಡಪುನು ದಾಯಿ ಅಡ್ಡ ಜತ್ತುಂಡು ಸೀದ ಇಲ್ಲಗೆ ಅಯ್ಯೋ ದೇವ ಅಯ್ಯೋ ಶಾಂತಕ್ಕ ಮಣ್ಣದ ರೋಡ್ ಅಂದಂದು ಮಣ್ಣು ರೋಡು ಉಪ್ಪಡ ಅಂದ ಮೂಜಿ ಗಂಟೆದ ಲೈವ್ ಆವಡತ್ತೆ ದಾನಿಯ ಬೋಡ ಬೆರಿಕೆ ನಂದಲ್ಲೇರು ಶಾಂತಕ್ಕ ಓವನದಲ್ಲೇರು ಈರು ಗಾಡಿಡ್ ಬೋಡಕ್ಕ ಬರ್ಚಿ ಗಾಡಿಡ್ ಬರ್ಚಿ ನಡತ್ತೆ ಪೋಪೆ ಖುಷಿ ಆಪುಂಡು ನಡತ್ ಪೋರ ನಡಪರ ಮಸ್ತ್ ಆಪುಂಡತೆ ನಮ್ಮ ಎಲ್ಲಿ ಒಡ್ಜಿಂಚಲ್ಲ ನಡೆದು ನಕ್ಲಾಗ್ತೀವಿ ಅಲ್ಪ ಕರಡಿ ಉಪ್ಪುಂಡೆ ಕರಡಿಲೆಜ್ಜಿ ದಾಲೆಜ್ಜಿ ನಡತುಂಡೆಡ್ಡೆ ಅಂದ ಶಾಂತಕ್ಕ ಕರೆಕ್ಟ್ ಬಂದ ತುಲೆನೆಟ ಏತು ಪೊರ್ಲು ತೋಜುಂಡು ಬಾನಪುರ ಪೊರ್ಲು ತೋಜುಂಡು ತುಲೆ ಹತ್ತು ಸಿಂಹ ಉಂಡು ಅನ್ನೊಂದುಲ್ಲೇರು ಯಾರಿದ್ದೀರಾ ಕಮೆಂಟ್ ಹಾಕಿ ಜನರೇ ರೆಡ್ ಕಾರ್ದ ಕರಡಿ ಬನ್ನೊಂದುಲ್ಲೇರು ಜಾಯ್ಸನ್ ಏರು ಯಾನ ಈರು ಎಂಕು ಬನ್ಯತ ಯಾನ್ ಕರಡಿ ಹತ್ತು ಪಿಲಿ ಅವೆ ಪಿಲಿ ಶಾಂತಕ್ಕ ಆಯ್ನ ಮಾರನೇ ಮಿದ್ದಾನಕ್ಕೇನಂದುಲ್ಲೇರು ಕುಕ್ಕು ಖಾಲಿಯಾ ಕುಕ್ಕು ಇಲ್ಲದೈಟು ಉಂಡಿಯೇ ಶಾಂತಕ್ಕ ಇಲ್ಲದೈಟು ಕುಕ್ಕು ಉಂಡು ಪರ್ದುಂಡು ದಿನೋಲ ಒಂಜಿ 3-4 ಕುಕ್ಕು ಉಂಡು ತುಲೆ ಪೊರ್ಲು ಉಂಡು ತುಲೆ ಈ ರೊಡ್ಡು ಪೂರ ಪತ್ತಾನ್ ಎನ್ನ ಅಕ್ಕ ಮಸ್ತ್ ಸ್ಮಾರ್ಟ್ ಬನ್ನೊಂದುಲ್ಲೇರು ಜಾಯ್ಸನ್ ಥ್ಯಾಂಕ್ ಯು ಪುಲಿತ ಮರ ತುಲೆ ಪುಲಿತ ಮರ ನೆಟ್ಟು ಪುಲಿಜ್ ಮಾತ್ರ ಪುಲಿತ ಮರ ಮಾತ್ರ ಸೂಪರ್ ಬನ್ನೋಣಿ ಏ ಒಂದು ಬೆದ್ರ ಓ ಬನ್ನೊಂದುಲ್ಲೆ ಈರ್ನ ಮಂಡೆ ಬೆದ್ರತ್ತು ಸೂಪರ್ ಬನ್ನೊಂದುಲ್ಲೇರು ಈ ಕಾಡು ಪೂರ ಪೋಡಿ ಎಷ್ಟು ಸೋಕಾಪುಂಡುತ್ತಲೆ ಪೋರ ಮಲ್ಲ ನಾಯಿ ಮಿನಿ ಕುರೆತ್ತಂಬತ್ತನ್ನ ನಮ್ಮ ಇಜ್ಜಾವೆ ಎಲ್ಲೆಲ್ಲೇ ನಾಯಿಗೆ ಪೋಡಿಚ ಮಲ್ಲ ನಾಯಿ ಬರ್ಪುಂಡು ಸೂಪರ್ ಬನ್ನೊಂದುಲ್ಲೇರು ಜಾಯ್ಸನ್ ಥ್ಯಾಂಕ್ ಯು ತೆಲಿತೊಂದುಲ್ಲೇರು ಶಾಂತಕ್ಕ ಅಂದೇ ಶಾಂತಕ್ಕ ಕೆಲವು ಮಲ್ಲ ನಾಯಿದು ಬರ್ಪದಲ್ಲ ಎಲ್ಲೆಲ್ಲಿ ಐಕೆ ನಮ್ಮ ಪೋಡಿಚ ಎಲ್ಲೆಲ್ಲಿ ನಮ್ಮ ಲೆಕ್ಕನ ಪಾಪತ್ತ ಮುಲ್ಪ ನಾಯಿಲ್ ಬರುವ ಮರ ಕಾಡು ನಾಯಿ ನೆಟ್ ಕಾಡು ಮಾತ್ರ ನೆಟ ಇಲ್ಲೆಲ್ಲ ಉಂಡಿಗಿ ಇರೆ ಕಾಡು ಮಾತ್ರ ತೋಜಿನತ್ತ ಶಾಂತಕ್ಕ ತೆಲ್ತೊಂದಿಲ್ಲ ಯಾನ ಎಲ್ಲಿ ಅಪ್ಪನಾಗ ಪುಲಿ ತಾಡಾಡು ಪೆಟ್ಟ ತಿಂತ ಅಂದ ದಾಯಿಗಳು ಇಲ್ಲಿ ನೋಡಿ ಆಲದ ಮರ ಇದೆ ಆಲದ ಮರ ನೋಡಿ ಒಂದು ಬೇತೆ ಮರ ಅವು 10 ನೀರು ಸೈಡ್ ಬಲ್ಲೆ ಕೊಡಿ ರೋಡ್ ಒಂದಿಲ್ಲ ತುಲೆ ಅವು ಸೈಡ್ ನಿಗ್ಲೆ ಮರ ತೋಜವನು
ಬೊಕ್ಕ ಎಂಕ್ ದಾಲ ತೋಜ ಇಜ್ಜಾರ್ ಪಂಡ ಇರು ಪೋಯಿ ಪುನ ರೋಡ್ ಪೂರ ತೋಜ ಇಜ್ಜಾರ್ ಪಂಡಾರ ಡೈಕ್ ಒಂದು ಶಂಕರ್ನಾಗ್ನ ಫಿಲ್ಮ್ದ ಲೆಕ್ಕ ಉಂಡು ಮಾರ್ರೆ ಪ್ಲೇಸ್ ಮನದಿಲ್ಲ ಅಂದ ಸೋಕಿಜ್ಜ ಪ್ಲೇಸ್ ಅಂದರೆ ಸೂರ್ಯ ದೇವರ್ತಲ್ಲಿ ಒಬ್ಬ ಕಣ್ಣಿಗೆ ಹಾಕಿರಿ ಶಾಂತಕ ತಿಳ್ತೊಂದಿಲ್ಲ ಸೂರ್ಯ ದೇವರ ಕಣ್ಣಿಗೆ ಹಾಕಿ ಒಬ್ಬ ದೇವರೇನು ಲೈಕ್ ಕೊಡಿ ಕಮೆಂಟ್ ಮಾಡಿ ನೀರು ಬರುತ್ತಲ್ಲ ನೀರು ಒಂದು ಪ್ಲೇಸ್ ತೂತೆ ನಿಂಗೆ ಗೊತ್ತುಂಡು ಅಂದ ಕಲ್ಲೆ ಒಲ್ಪದಂದು ಇಲ್ಲಡು ಜಾಲ್ಡಕ್ಕೆ ಇದೊಂದು ಇತ್ತಿನ ಅಮ್ಮನ ಪೆಟ್ಟ ಅಂದ ಏನೋ ಉಪದ್ರ ಮಲ್ತಿಪ್ಪರ ಇಕ್ಕತೆ ಸಚ್ಚರಿಪೇಟೆ ನಾರಾವಿ ಬೊಕ್ಕೆಜ್ಜ ಓಲ ಪ್ಲೇಸ್ ಪಲ್ಲೆ ಬೊಕ್ಕದಲ್ಲ ಒಳ್ಳೆತ್ತಂಡ ಉಪದ್ರ ಮಲ್ತಂಡ ಮಾತ್ರ ಹಾಕುನು ಜಾಯ್ಸನ್ ಎಲ್ಲಿ ಅಪ್ಪನಾಗ ಏನ ಉಪದ್ರ ಮಲ್ದಾರಿ ಶಾಂತಕ್ಕ ದೂರ ಪೋಯಿರಿ ಅಂದಕ್ಕ ಇತ್ತ ಉಪ್ಪು ಮಾತ ನೆನಪ ಅದೇ ನಮ್ಮ ಎಲ್ಲಿಯಪ್ಪನಾಗ ಏನು ಪೂರ ಉಪದ್ರ ಮಲ್ದ ಅವು ಪೂರ ಇತ್ತ ನೆನಪ ನೈಸ್ ಉಲ್ಲೆ ಪನೊಂದುಲ್ಲೆ ಶಾಂತಕ್ಕ ದಕ್ಷಿಣ ಕನ್ನಡನೇ ಅಂಚಂಡ ಪನೊಂದುಲ್ಲೇರು ದಕ್ಷಿಣ ಕನ್ನಡತ್ತು ಉಡುಪಿ ಕಾರ್ಕಳ ಉಡುಪಿ ದಕ್ಷಿಣ ಕನ್ನಡತ್ತು ದಕ್ಷಿಣ ಕನ್ನಡ ಮೂಡಬಿದ್ರು ಬರ್ಪುಂಡತ ಕಾರ್ಕಳ ಪನೊಂದುಲ್ಲೆ ಶಾಂತಕ್ಕ ಪೆರಂಗಾಯಿ ಇದೆ ನೋಡಿ ಪೆರಂಗಾಯಿ ಉಂಡ ತುಕ ಪೆರಂಗಾಯಿ ಸಂಪುನ ಕೈತಲ್ಲ ಅವಂತ ದೂರ ಶಾಂತಕ್ಕ ಅವು ಔಟ್ ಆಫ್ ರೀಚ್ ಶಾಂತಕ್ಕ ಪನಂದಲ್ಲ ಬಾಲ್ಯದ ಜೀವನ ನನ್ನ ಬರಿಯರಿಜ್ಜಕ್ಕ ಅಂದಿಯೇ ಅವು ನೆನಪು ಮಾತ್ರ ನನ್ನ ನವಿಲ್ ಬೋಡ ನವಿಲು ಮೊದಲ ನವಿಲು ಬಜ್ಜಿ ಪೆಜ್ಜಿಲೆ 1 kg ಬೋಡ ನೈಸ್ ಅಲ್ಲೇ ನವಿಲ್ ಬೋಂದುಂಡುದಿಲ್ಲ ನವಿಲ್ದ ಬೀಲೆಜ್ ನವಿಲಿಗೆ ಬೀಲೆಜ್ ನೈಸ್ ಪನೊಂದುಲ್ಲೆ ಶಾಂತಕ್ಕ ಪೂರ ಪೊಣ್ಣು ನವಿಲ್ ಬೊಂಜಿಲ ನವಿಲಿಜ್ ತಂದೆ ನವಿಲ್ದಲ್ಲಿ ಶೋಕುಂಡಲ್ಲ ಎಲ್ಲ ಐಕಿತ ಬೋಡಿಗೆ ಹತ್ತಿತ ಬಲ್ಪುಣದಲ್ಲಿ ದಾಯಿಗೆ ಪೆಟ್ಟು ತಿನ್ಪಾರ ಅಂದೆ ಅವು ಪೊಣ್ಣು ನವಿಲ್ ಅಂದಿ ಆಣ ನವಿಲ್ ಒಂಜಿಲ್ಲ ಇಜ್ಜಿ ಪೊಣ್ಣು ನವಿಲ್ ಮಾತ್ರ ಶಾಂತಕ ತಿಳ್ತಂದಲ್ಲೇ ಅವು ಗರಿ ತೂವರ ಕುಸ್ಸಿ ಅಪ್ಪಣೆ ಅನೇಕ ಅವೆನ್ನಾಡು ನಾವು ಇಜ್ಜಿ ಆಯ್ಕಿಲ್ಲ ಎನ್ನ ವಿಷಯದಾಯ ಪಾತ್ರೊಂದುಲ್ಲ ಮೋಲಿಂದು ತೋಟ ಸೋಕೊಂಡು ಬನೊಂದುಲ್ಲರಲ್ಲಿ ಶೋಕೊಂಡತಿ ಶಾಂತಕ್ಕ ನಮ್ಮ ಪೋಯಿ ರಡ್ಡು ಗೋಣಿ ಪತ್ತೊಂದು ಪನೊಂದುಲ್ಲೇರು ಅಂದು ಬಲ್ಲೆ ಅವೇ ಗೋಣಿ ಪತ್ತಲ್ಲೇ ಓ ನವಿಲ್ ಮಾಯಿ ಕಾಣ
అవి పోయి పెట్టి ఈడ్తిల్లే అవే పనొద్దులే అక్కలిട്ട് அந்த பெட்டு ஆறுத்தினாடு கோணி மாத்திரம் 20 ಬಜ್ಜಿ ಪೆಜ್ಜಿ ಅರೆ ಇಜ್ಜಿ ಜಾಯ್ಸನ್ ಬಜ್ಜಿ ಪೆಜ್ಜಿ ನನ್ನ ಗಿಡ ಪುಜ್ಜರ ಒಂದೊಂದು ತಾರೈತಲ್ಲ ಶೋಕೊಂಡು ಅಡ್ಡ ಇಟ್ಟು ಜಪ್ಪೋಲಿ ನಾಳೆ ಓ ತೋಟ ಎಡ್ಡೆಂಡು ಬಜ್ಜೆ ಹಿಂಡಿಗೆ ಜಸ್ಟ್ ಬ್ರದರ್ ಈರು ಹೊಲ್ತಿತ್ತಲ್ಲ ಹಾಕೊಂಬತ್ತನ ಬಂದು పెట్టు వాడరవన్నాగా కరడి లెక్క మల్పొడి ಅಲ್ಲೇ ಶಾಂತಕ್ಕ ಅಯ್ಯೋ ದೇವ್ರ ಬೆರಿ ಕೊಂಚ ಮಲ್ಲ ಪಾಲ ಕಟ್ಟೊಂದು ಪೆಟ್ಟು ತಿನ್ಲೇ ಪನೊಂದುಲ್ಲೇರು ಜಾಯ್ಸನ್ ಜಶ್ರುದರ ಅಂದಿರು ಒಲ್ತು ಬರ್ತನಿತ್ತೆ ಸಡನ್ ಅದ್ರಕ್ಕೊಂದು ಮಂಡಿಗೆ ದಿವೋಡ್ಸೆಂಟ್ ನಾವು ಆನಂದಲ್ಲೇರು ಶಾಂತಕ್ಕ ಪಾಪ ಆ ರೋಲ್ ಮಾಯ್ಕಾಯರು ಆಂಡು ಟೈಮ್ 3 ಗಂಟೆದ ಲೈವ್ ಆಂಡು ನಾನು ಲೈವ್ ಎಂಡ್ ಮಲ್ಪೋಡ ಪಂಡರ್ಡೆ ಲೈವ್ ಎಂಡ್ ಮಲ್ಪ ಮತ್ತೆಲ್ಲ ಪಲ್ಲೆ ದೂರ ಪೋಯರು ಗೋಣಿ ಪತಲ್ಲೇ ಒಂಜಿ ಬಜ್ಜೆ ಪೆಜ್ಜಿಗೆ ಬನ್ನೊಂದುಲ್ಲೆರ್ ಜಸ್ಟ್ ಬ್ರದರ್ ಸೂಪರ್ ಜಸ್ಟ್ ಬ್ರದರ್ ಒಂದೊಂದಲ್ಲ ಅಣ್ಣ ನನ್ನ ಮಕ್ಕಳು ಅಂತ ಹೇಳ್ತಿದ್ದಾರೆ ಟೇಕ್ ಕೇರ್ ಓಕೆ ಮಲ್ಪಿ ಪನ್ನೊಂದುಲ್ಲೇರ್ ಎಂಡು ಮಲ್ಪೋಡ ಓಕೆನಾ ಒಂತಲ್ಲಿ ಈ ರೀತಿ ಬತ್ತದು ಇರಗೆ ದಾನೆ ಅರ್ಜೆಂಟ್ಗೆ ಇರೇನುಂಡತ್ತ ಆಂಡು 3 ಗಂಟೆದ ಲೈವ್ ಆಂಡು ಗುಡ್ ನೈಟ್ ಅಕ್ಕ ಪನ್ನೊಂದುಲ್ಲೆರ್ ಜಾಯ್ಸನ್ ಬಾಯ್ ಅಂತ ಹೇಳ್ತಿದ್ದಾರೆ ಶಾಂತಕ್ಕ ಓದ್ಲೇರ ಅರ್ಸೆಂಟ್ ಬಾಯ್ ಶಾಂತಕ್ಕ ಜಾಯ್ಸನ್ ಬಾಯ್ ಓಕೆ ಹೆಣ್ಣು ಮಕ್ಕಳು ಬನ್ನೊಂದುಲ್ಲೆರ್ ಜಸ್ಟ್ ಬ್ರದರ್ ಓಕೆ ಸೆಂಟ್ ಒಲ್ಲಾರಿ ಇರಗಿಲ್ಲ ಬಾಯಿ ಎಲ್ರಿಗೂ ಬಾಯಿ ನನಗೆ ಇಷ್ಟು ಹೊತ್ತು ಸಪೋರ್ಟ್ ಮಾಡಿದ್ದಕ್ಕೆ ಎಲ್ರಿಗೂ ಒಳ್ಳೇದಾಗಲಿ ಬಾಯ್ ನಾಳೆ ಲೈವಲ್ಲಿ ಮತ್ತೆ ಸಿಗೋಣ ಬಾಯ್ ರಾತ್ರಿಯ ಗುಡ್ ನೈಟ್ ಈಗಲೇ ಹೇಳ್ತಿದ್ದೇನೆ ಗುಡ್ ನೈಟ್ ಎಲ್ರಿಗೂ ನಾಳೆ ಸಿಗುವ ಆಯಿತಾ ಟಾಟಾ ಮಿಸ್ ಯು ಅಕ್ಕ ಪನ್ನೊಂದುಲ್ಲೇರು ಓಕೆ ಜಾಯ್ಸನ್ ಎಲ್ಲ ದಿಕ್ಕಗ